ದಯವಿಟ್ಟು ಸ್ಪರ್ಧಾಳುಗಳ ಗಮನಕ್ಕೆ ಪಾರ್ಟಿಸಿಪೆಂಟ್ಸ್, ನಿಮಗೆ ಅದರಲ್ಲಿ ಬರೀಲಿಕ್ಕಿರುವಂಥ ಕಿಟ್ ಏನಿದೆ, ಪೆನ್ನು ಇಂಥದ್ದೆಲ್ಲ ನಿಮ್ಮ ಕಿಟ್ ಬ್ಯಾಗ್ ಇರೋದ್ರಿಂದ ಇದೆ. ಪಾರ್ಟಿಸಿಪೆಂಟ್ ದಯವಿಟ್ಟು ತಾವು ಟಿ ಶರ್ಟ್ಸ್ಗಳನ್ನು ಹಾಕಬೇಕು. 28 ಅಂಚಿತ್ ಅನಿಲ್ ಮುಂಡೋಡಿ ಅವರನ್ನು 05 ಒಳ್ಳೆ ನಂಬರ್ ಕೊಟ್ಟರೆ ಮುರಳಿ ಶ್ಯಾಮ್ ಅವರು ಪಡ್ಕೊಂಡಿದ್ದಾರೆ. ದಯವಿಟ್ಟು ಸರ್ ಬನ್ನಿ. ಮುರಳಿ ಶ್ಯಾಮ್ ಅವರದೆಲ್ಲ 24 ಶರತ್ ರೈ ಅವರು, 08 ಡಾಕ್ಟರ್ ಶ್ಯಾಮ್, 21 ಗಣೇಶ್, 22 ನಮ್ಮ ಅಸಿಸ್ಟೆಂಟ್ ಗವರ್ನರ್ ಅಂತ ಪ್ರಮೀಳಾ ರಾವ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವ್ರ ತಂಡ. 14 ಆಸ್ಕರ್ ಅನ್ನು ಸರ್, 26 ಮನೋಜ್ಞ ಮತ್ತು ತಂಡ ಎಸ್ 26, 25 ಪ್ರಜ್ವತ್ ರೈ, 25, 01 ಪದ್ಮಪ್ರಸಾದ್ ಜೈನ್, 01 ನಂಬರ್, 15 ಸುಜಿತ್, 15 ರೊಟೇರಿಯನ್ ಸುಜಿತ್ ಅವರು. 31 ಪಾರ್ಟಿಸಿಪೇಟ್ ನಂಬರ್ 31 31 ಆದ್ಯ ಸುಲೋಚನಾ ಅವರ ತಂಡ. ಡಾಕ್ಟರ್ ಅನಿಲ್ ಅವರು ಕೊಡ್ತಾ ಇದ್ದಾರೆ. ಆದ್ಯ ಸುಲೋಚನಾ ಅವರ ತಂಡ. 07 ಶಮಂತ್ ಮತ್ತು ತಂಡ. 12 ಸುಧೀರಾಚಾರ್ ಅವರ ತಂಡ. 13 ಎಂ ಸುಪ್ರೀತಾ ಮತ್ತು ತಂಡದವರು. ಓಕೆ, ಕ್ವಶನ್ ಪೇಪರ್ ಈಗ ನೋಡಬೇಡಿ, ನಿಮಗೆ ಟೈಮ್ ಇದೆ, ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ತೇವೆ ಹೇಗೆ ನೋಡ್ಬೇಕು. 17 ಅಕ್ಷಯ್, 17 02 ಸುಬ್ಬಪ್ಪ ಕೈಕಂಬ ಸರ್ ಬನ್ನಿ. 11 ಸೂರ್ಯನಾಥ ಆಳ್ವ, ಒನ್ನೇ ನೋಡ್ಲಿ, 11 04 ಬ್ರಿಜೇಶ್ ರೈ. ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಬರಲಿ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾವೆ. ರೋಟರಿ ಕ್ಲಬ್ ಯುವ ಅರ್ಪಿಸ್ತಾ ಇದೆ ಟ್ರೆಜರೆಂಟ್. ಎಲ್ಲರೂ ಇಲ್ಲಿ ನೋಡ್ಬೇಕು. ಕ್ವಶನ್ ಪೇಪರ್ ಆಮೇಲೆ ನೋಡುವಾಗ ಅದು ಕ್ವಶನ್ ಪೇಪರ್ ಅಲ್ಲ, ಅದು ಆಕ್ಚುಲಿ ಅದು ನಿಮ್ಗೆ ಒಂದು ಫಸ್ಟ್ 16 ಕಿಲೋಮೀಟರ್ ಒಂದು ನೇವಿಗೇಷನ್ ಡ್ರೈವ್. ಜಸ್ಟ್ ನಿಮ್ಗೆ ಒಂದು ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಇರುವಂತ ಒಂದು ರೂಟ್ ಮ್ಯಾಪ್ ಕೊಟ್ಟಿರೋದು. ಇನ್ ಕೇಸ್ ನಿಮ್ಗೆ ಅದರಲ್ಲಿ ಡಿಫಿಕಲ್ಟಿ ಆಗ್ತಾರೆ ಅಂತ ಹೇಳಿ ನಾನು ಅದನ್ನು ಬ್ರೀಫ್ ಮಾಡ್ತೇನೆ. ಆಕ್ಚುಯಲ್ ಕ್ವಶನ್ ಪೇಪರ್ ನೀವು ಸ್ಟಾರ್ಟ್ ಆಗುವಾಗ ನಾನು ಕೊಡ್ತೀನಿ ನಿಮ್ಗೆ. ಓಕೆ, ಅದು ಕ್ವಶನ್ ಪೇಪರ್ ಅಲ್ಲ. ಓಕೆ, ನಾವು ಈ ಟ್ರೆಜರ್ ಹಂಟ್ ಅನ್ನು ನಾವು 2 ಸೆಕ್ಷನ್ ಅಲ್ಲಿ ನಾವು ಡಿವೈಡ್ ಮಾಡಿದ್ದೇವೆ. ಓಕೆ, ಫಸ್ಟ್ ಸೆಕ್ಷನ್ ನಿಮ್ಗೆ ನೇವಿಗೇಷನ್ ಡ್ರೈವ್. ಅದು ನಿಮ್ಮ ಕೈಯಲ್ಲಿರುವಂತ ನೇವಿಗೇಷನ್ ಅಲ್ಲಿ ಆ ಥ್ರೂ ಹೋಗ್ಬೇಕು. ನಾರ್ಮಲಿ ನಾವು ಕಾರಲ್ಲಿ ನೇವಿಗೇಷನ್ ಹಾಕಿ ಅದರ ಥ್ರೂ ಹೋಗ್ತೇವಲ್ಲ, ಅದೇ ಹೇಳ್ಕೊಂಡಿರ್ತದೆ. 200 ಮೀಟರ್ ಲೆಫ್ಟ್ ತಗೋಬೇಕು, 300 ಮೀಟರ್ ರೈಟ್ ತಗೊಳ್ಬೇಕು, 100 ಮೀಟರ್ ಸ್ಟ್ರೈಟ್ ಹೋಗ್ಬೇಕು. ಅದೇ ರೀತಿಯಲ್ಲಿ ಇರುವಂತದ್ದು ಅದೊಂದು ಮ್ಯಾಪ್ ಅದು. ಸೊ ಅದಾದ ನಂತರ ನಿಮ್ಗೆ 16.250 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಅದೊಂದು ಚೆಕ್ ಪಾಯಿಂಟ್. ಅದು ಆ ಪ್ಲೇಸ್ ಅಲ್ಲಿ ನೀವು ನಮ್ಮ ಅಫಿಷಿಯಲ್ ಇರ್ತಾರೆ. ಓಕೆ, ಆ ಅಫಿಷಿಯಲ್ ಹತ್ರ ನೀವು ಹೋಗಿ ನಿಲ್ತು ನಿಮ್ಗೆ ಒಂದು ನಾನು ಇಂಥದೊಂದು ಟೈಮ್ ಕಾರ್ಡ್ ಕೊಡ್ತೀವಿ. ಇದು ಟೈಮ್ ಕಾರ್ಡ್. ಓಕೆ, ಇದರಲ್ಲಿ ನಿಮ್ಗೆ ಸ್ಟಾರ್ಟ್ ಟೈಮ್ ನಾನು ಬರೆದು ಕೊಡ್ತೇನೆ. ನೀವು ಫಸ್ಟ್ ಹಾಫ್ ರೀಚ್ ಆದ ತಕ್ಷಣ ಆ ಅಫಿಷಿಯಲ್ಗೆ ಈ ಕಾರ್ಡ್ ಕೊಡಬೇಕು. ಆ ರೀಚ್ ಆದ ಟೈಮ್ ಅನ್ನು ಅವ್ರು ಬರೀತಾರೆ. ನಿಮಗೆ ಫಸ್ಟ್ 16.250 ಕಿಲೋಮೀಟರ್ ಹೋಗ್ಲಿಕ್ಕೆ ನಿಮ್ಗೆ ನಾವು 1 ಅವರ್ ಟೈಮ್ ಕೊಡ್ತೇವೆ. ಮತ್ತೆ ಇದು ರೇಸ್ ಅಲ್ಲ. ಇದರಲ್ಲಿ ನೀವು 40-30 ಕಿಲೋಮೀಟರ್ ಫಾಸ್ಟ್ ಗಿಂತ ಹೋಗುವಾಗಿಲ್ಲ. ಮತ್ತೆ ಫಸ್ಟ್ ಕಾರ್ಗೆ ಕೂತ ತಕ್ಷಣ ನೀವು ಸೀಟ್ ಬೆಲ್ಟ್ ಹಾಕಬೇಕು ನಿಮ್ಮ ಕಂಫರ್ಟ್ ಝೋನ್ಗೆ. ಸೀಟ್ ಬೆಲ್ಟ್ ಹಾಕಿದ ನಂತರ ನೀವು 30-40 ಕಿಲೋಮೀಟರ್ ಸ್ಪೀಡಲ್ಲೇ ಹೋದ್ರೆ ಸಾಕು. ಎಲ್ರಿಗೂ ಇನಫ್ ಟೈಮ್ ನಾವು ಕೊಟ್ಟಿದ್ದೇವೆ. ಆರಾಮ್ಸೆ ನೀವು ಹೋಗುವಾಗೆ, ಯಾರು ಹರಿಬರಿ ಮಾಡುವಾಗೆ ಇಲ್ಲ. ಇದರಲ್ಲಿ ನಿಮ್ಗೆ ಫಸ್ಟ್ 16 ಕಿಲೋಮೀಟರ್ ಅಲ್ಲಿ 2 ಸೆಲ್ಫಿ ಸ್ಪಾಟ್ ಇದೆ. ಸೆಲ್ಫಿ ತೆಗಿಲಿಕ್ಕೆ ಮಾತ್ರ ನಿಮ್ಗೆ ಇರೋದು ಫಸ್ಟ್ 16 ಕಿಲೋಮೀಟರ್ ಅಲ್ಲಿ. ಓಕೆ, ಅದು ನಿಮ್ಗೆ ನೋಡ್ತಾ ಹೋಗುವಾಗ ನೀವು ಫಸ್ಟ್ ಪೇಜ್ ನೀವು ಹಿಡ್ಕೊಳ್ಳಿ. ಫಸ್ಟ್ ನೋಡಿ, ಈಗ ಯುವರ್ ಲೊಕೇಶನ್ ಮಿಡ್ ನೋಡಿ, ಅದರಲ್ಲಿ ಓಡೋ ರೀಡಿಂಗ್ ಅಂತ ಉಂಟು. ಒಂದು ಟೋಟಲ್, ಒಂದು ಪಾರ್ಟ್, ಮತ್ತೊಂದು ಡೈರೆಕ್ಷನ್ ಮತ್ತು ಇನ್ಫಾರ್ಮೇಶನ್ ಅಂತ ಹೇಳಿ ಉಂಟು. ಕರೆಕ್ಟ್ ನೋಡ್ಕೊಳ್ಳಿ ಅದನ್ನು. ಆ ಟೋಟಲ್ ಕಿಲೋಮೀಟರ್ ನೀವು ಇಲ್ಲಿಂದ ಸ್ಟಾರ್ಟ್ ತಗೊಂಡ ತಕ್ಷಣ ಅಲ್ಲಿಗೆ ರೀಚ್ ಆಗ್ತಿರಲ್ಲ ಗೇಟ್ಗೆ, ಅಲ್ಲಿ ನಿಮ್ಮ ಓಡೋ 0 ಮಾಡಬೇಕು, 0. ಓಕೆ, ಅದರ ನಂತರ ನೀವು ಅಲ್ಲಿಂದ ಲೆಫ್ಟ್ ತಗೊಳ್ಳಿಗೆ ನೋಡಿ, ಅಲ್ಲಿ ಟಿ ಜಂಕ್ಷನ್ ಲೆಫ್ಟ್ ಅಂತ ಉಂಟು. ಸೊ ನೀವು ಇಲ್ಲಿಂದ ಸ್ಟ್ರೈಟ್ ಹೋಗ್ತೀರಿ, ಟಿ ಜಂಕ್ಷನ್ ಆಗುತ್ತೆ, ಲೆಫ್ಟ್ ಹೋಗ್ಬೇಕು ಡೈರೆಕ್ಷನ್. ಓಕೆ, ಅಲ್ಲಿಂದ ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಸಿಗುದು .12 ಅಂತ ಉಂಟು. 12 ಯಾವಾಗಲೂ ನೋಡಿ ನಾವು ಅದು 120 ಮೀಟರ್.
ಯಾವಾಗಲೂ ನೀವು ಈಗ ನೋಡಿ ನೆಕ್ಸ್ಟ್ ಇದು ಉಂಟು 0.07 ಅಂತ ಉಂಟು, ಅದು 70 ಮೀಟರ್. ಅದನ್ನು ನಿಮ್ಗೆ ಅರ್ಥ ಆಗ್ಬೇಕು, ಯಾವಾಗಲೂ ಅದನ್ನು 0 ಆಡ್ ಮಾಡಬೇಕು ಓಡೋಕೆ. ಪಾರ್ಟ್ ರೀಡಿಂಗ್ ಉಂಟಲ್ಲ, ಆ ರೀಡಿಂಗ್ಗೆ ಒಂದು 0 ಆಡ್ ಮಾಡಿದ್ರೆ ನಿಮ್ಗೆ ಅದು ಮೀಟರ್ ಸಿಗುತ್ತೆ. ನಾವಲ್ಲಿ 12 ಕೊಟ್ಟಿರ್ತೇವೆ, 7 ಕೊಟ್ಟಿರ್ತೇವೆ. 7 ಅಂದ್ರೆ 70, 12 ಅಂದ್ರೆ ಅದು 120 ಮೀಟರ್ ಅಂತ ಹೇಳಿ. ಓಕೆ, ಇಲ್ಲಿಗೆ ಫಸ್ಟ್ ಕನ್ಫ್ಯೂಷನ್ ನಿಮ್ಗೆ ಆಗಬಾರ್ದು ಅಂತ ಹೇಳಿ ನಾವು ಅದನ್ನ ಡೈರೆಕ್ಷನ್ ಕೊಟ್ಟು ಇಲ್ಲಿ ಲೆಫ್ಟ್ ತಗೊಳ್ತೀರಿ. 120 ಮೀಟರ್ ಹೋದ ತಕ್ಷಣ ನಿಮ್ಗೆ ಒಂದು ರೈಟ್ಗೆ ರೋಡ್ ಹೋಗುತ್ತೆ, ಮತ್ತೊಂದು ಲೆಫ್ಟ್ಗೆ ಹೋಗುತ್ತೆ. ಆ ಲೆಫ್ಟ್ ಡಾಟ್ 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 ಅಂತ ಹಾಕಿದ್ದೇವೆ. ಡಾಟ್ 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 ಅಂದ್ರೆ ಅದು ಡರ್ಟ್ ರೋಡ್ ಅಂತ ಹೇಳಿ. ಅದು ನಿಮ್ಗೆ ನೋಡಿ ಸಿಂಬಲ್ಸ್ ಮತ್ತು ಅಬ್ರಿವೇಷನ್ ಅಲ್ಲಿ ನಾನು ಹಾಕಿದೆ ನೋಡಿ. ಡರ್ಟ್ ರೋಡ್ ಸಿಗ್ಬೇಕಾದ್ರೆ ಅದು ಡಾಟ್ 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 ಇರುತ್ತೆ. ಆರೋ ಮಾರ್ಕ್ ಇದ್ದ ಸೈಡ್ಗೆ ನೀವು ಹೋಗ್ಬೇಕು ಯಾವಾಗ್ಲೂ. ಆ ಸೈನ್ ಅಲ್ಲಿ ಆರೋ ಮಾರ್ಕ್ ಏನಿದೆ, ಸ್ಟ್ರೈಟ್ ಇದೆಯಾ, ಲೆಫ್ಟ್ ಇದೆಯಾ, ರೈಟ್ ಇದೆಯಾ ನೋಡ್ಕೊಂಡು ಆ ಡೈರೆಕ್ಷನ್ ಅಲ್ಲಿ ಹೋಗುವಂಥದ್ದು. ನೋಡಿ ಈಗ ಟಾರ್ ಮ್ಯಾಕ್ ಆ ಸಿಂಬಲ್ ಅನ್ನು ನೋಡಿ, ಒಂದು ಟಾರ್ ಮ್ಯಾಕ್ ಸಿಗುವಾಗ ಆರೋ ಮಾರ್ಕ್ ಸ್ಟ್ರೈಟ್ ಇರುತ್ತೆ, ಅಂದ್ರೆ ಡಾಟ್ ಡಾಟ್ ಇರಲ್ಲ. ಮಡ್ ರೋಡ್ ಸಿಗುವಾಗ ಅದು ಡಾಟ್ 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 ಆಗಿ ಆರೋ ಮಾರ್ಕ್ ಇರುತ್ತೆ. ಬ್ರಿಡ್ಜ್ ಸಿಗುವಾಗ ಆ ಕಡೆ ಈ ಕಡೆ ನೋಡಿ ಒಂದು ಬಾಕ್ಸ್ ಆಗಿ ಉಂಟು, ಆಫ್ ಬಾಕ್ಸ್ ಆಗಿ ಬ್ರಿಡ್ಜ್ ಸಿಗುತ್ತೆ. ಅದು ನಿಮ್ಗೆ ನೀವು ಕರೆಕ್ಟ್ ರೋಡ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಫಾಲೋ ಮಾಡ್ಲಿಕ್ಕೆ ಇರುವಂತದ್ದು. ಮತ್ತೊಂದು ಕಾಷನ್, ಅದರಲ್ಲಿ ಸಿಂಗಲ್ ಕಾಷನ್, ಡಬಲ್ ಕಾಷನ್, ಟ್ರಿಪಲ್ ಕಾಷನ್ ಅಂದ್ರೆ ಕಂಪ್ಲೀಟ್ ನೀವು ಸ್ಲೋ ಮಾಡಿ ಆಮೇಲೆ ಆ ಕಡೆ ನೋಡ್ಕೊಂಡು ಲೆಫ್ಟ್ ರೈಟ್ ತಗೊಳ್ಬೇಕು. ಅದ್ರ ತುಂಬಾ ನೀವು ಪ್ರಿಕಾಷನ್ ಅಲ್ಲಿ ಕಾಷನ್ ಅಲ್ಲಿ ಇರಬೇಕು. ಅಂದ್ರೆ ಅಲ್ಲಿ ರೋಡ್ ಪಾಸ್ ಆಗ್ತಾ ಇರ್ಬೋದು, ಮೈನ್ ರೋಡ್ ಆಗಿರ್ಬೋದು, ಮತ್ತೆ ಟ್ರಾಫಿಕ್ ಇರ್ಬೋದು, ಅದಕ್ಕೆ ಬೇಕಾಗಿ ಕೊಡುವಂಥದ್ದು. ಮತ್ತೆ ಪೆಟ್ರೋಲ್ ಪಂಪ್ PP ಅಂದ್ರೆ ನಿಮ್ಮ ಲೆಫ್ಟ್ ರೈಟ್ ಸೈಡ್ ಅಲ್ಲಿ ನಾವು ಮ್ಯಾಪ್ ಅಲ್ಲಿ ಕೊಟ್ಟಿರ್ತೇವೆ, ಬರ್ದಿರ್ತೇವೆ, ಇನ್ಫಾರ್ಮೇಶನ್ ಅಲ್ಲಿ ಬರ್ದಿರ್ತೇವೆ ಪೆಟ್ರೋಲ್ ಪಂಪ್ ಇಲ್ಲಾಂದ್ರೆ PP ಅಂತ ಹೇಳ್ತೇವೆ. ಆವಾಗ ನೀವು ಹೇಳ್ಬೇಕು ಓಕೆ 120 ಮೀಟರ್ ಪೆಟ್ರೋಲ್ ಪಂಪ್ ಸಿಗುತ್ತೆ ನಮಗೆ, ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಮತ್ತೊಂದು ಹಂಪ್ಸ್ ನೋಡಿ, ಅದು ಯು ಶೇಪ್ ಅಲ್ಲಿ ನಾವು ಕೊಟ್ಟಿದೆ ಹಂಪ್ಸ್ ಅಂತೇಳಿ, ಹಂಪ್ಸ್ ಸಿಗ್ತದೆ, ಅದು ಸೈನ್ ಮಾರ್ಕ್ ನಿಮ್ಗೆ ಇರುತ್ತೆ. ನೆಕ್ಸ್ಟ್ ಬೋರ್ಡ್, ಸೈನ್ ಬೋರ್ಡ್ ಎಲ್ಲಿ ಅದು ಇದ್ರೆ ಆ ಬೋರ್ಡ್ ಸ್ಕ್ವೇರ್ ಮಾರಿ 2 ಆರೋ ಮಾರ್ಕ್ ಇರ್ತದೆ ನೋಡಿ, ಅದಕ್ಕೆ ಮಾರ್ಕ್. ಮತ್ತೊಂದು ಹೌಸ್ ನಿಮ್ಗೆ ಲೆಫ್ಟ್ ರೈಟ್ ಅಲ್ಲಿ ನಾವು ಡೈರೆಕ್ಷನ್ ಅಲ್ಲಿ ಮನೆ ಇದ್ರೆ ಹೇಗಿರುತ್ತೆ ಅಂತ ಹೇಳಿ. ಮತ್ತೆ ರೋಡ್ ಆನ್ ರೈಟ್ ಅಂದ್ರೆ ನೋಡಿ ನಿಮ್ಗೆ ಸ್ಟ್ರೈಟ್ ಹೋಗ್ಬೇಕು, ಆ ರೈಟ್ ಇನ್ನೊಂದು ಜಾಯಿನ್ ಆಗ್ತದೆ ರೋಡ್, ಅದು ಕನ್ಫ್ಯೂಷನ್ ಆಗ್ಬೋದು. ರೈಟ್ ರೋಡ್ ಉಂಟು, ಮಾತ್ರ ನಾವು ಸ್ಟ್ರೈಟ್ ಹೋಗ್ಬೇಕು ಅಂತ. ಆ ಆರೋ ಮಾರ್ಕ್ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ಮತ್ತೆ ಡಾಟ್ ಡಾಟ್ ಇರುತ್ತೆ. ಫಸ್ಟ್ ಟಾರ್ ಮ್ಯಾಕ್ ಟಚ್ ಆಗಿ ಮತ್ತೆ ನೀವು ಡಾಟ್ ರೋಡ್ ಹೋಗ್ಲಿಕ್ಕೆ ಇರುವಂತದ್ದು. ಸೆಕೆಂಡ್ ಪೇಜ್ ತೆಗೀರಿ ಈಗ. ನೋಡಿ ಈಗ ನೀವು ಇನ್ಫಾರ್ಮೇಶನ್ ಮಾತ್ರ ನೋಡಿ. ಓಕೆ, 0 ಓಡ್ ಅಂದ್ರೆ ಇಲ್ಲಿ ಸ್ಟಾರ್ಟ್ ತಗೊಂಡ ತಕ್ಷಣ ನೀವು ಇಲ್ಲಿ ಗೇಟ್ ಹತ್ರ ಹೋಗಿ ಅಲ್ಲಿ 0 ತಗೊಂಡು ಅಲ್ಲಿಂದ ನಿಮ್ದು ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ನೋಡಿ ಡರ್ಟ್ ರೋಡ್ ಸ್ಟಾರ್ಟ್ಸ್ ಅಂತ ಹೇಳಿ, ಅದರಲ್ಲಿ ನಮಗೆ ಡೈರೆಕ್ಷನ್ ನೋಡಿ, ಒಂದು ರೋಡ್ ರೈಟ್ ಗೆ ಹೋಗುತ್ತೆ, ನೀವು ಲೆಫ್ಟ್ ಇದು ಸ್ಟ್ರೈಟ್ ಡರ್ಟ್ ರೋಡ್ ಅಲ್ಲಿ ಹೋಗ್ಬೇಕು. ರೈಟ್ ಗೆ ಹೋದ್ರೆ ಅದು ರೈಲ್ವೆ ಟ್ರ್ಯಾಕ್ ಇರುತ್ತೆ, ಅಂದ್ರೆ ಅದು ರೋಡ್ ಅಲ್ಲ ಅಂತ ಲೆಕ್ಕ. ಅಲ್ಲಿ ಹೋದ್ರೂ ನೀವು ರಿಟರ್ನ್ ಬಂದು ಲೆಫ್ಟ್ ಗೆ ಹೋಗ್ಬೇಕು, ಆರೋ ಮಾರ್ಕ್ ಇರೋ ಸೈಡ್ಗೆ ಹೋಗ್ಬೇಕು ಅಷ್ಟೇ. ಮತ್ತೊಂದು ನೆಕ್ಸ್ಟ್ ಉಂಟು 70 ಮೀಟರ್ ಅಲ್ಲಿ ನಿಮ್ಗೆ ಇಂಟರ್ಲಾಕ್ ರೋಡ್ ಸಿಗುತ್ತೆ. ಆ ರೋಡ್ ಅಲ್ಲಿ 70 ಯಾವಾಗ ನಿಮ್ಗೆ ಕರೆಕ್ಟ್ ರೋಡ್ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ಮತ್ತೊಂದು ನೋಡಿ T ಜಂಕ್ಷನ್ ಮೈನ್ ರೋಡ್ ಟಾರ್ ಮ್ಯಾಕ್ ಟ್ರಿಪಲ್ ಕಾಷನ್ ಅಂತ ಉಂಟು. ಓಡೋ 033 ಅಲ್ಲಿ ಉಂಟು ನೋಡಿ, 330 ಮೀಟರ್ ಅಲ್ಲಿ ನಿಮ್ಗೆ ಸಿಗುವಂತದ್ದು. ಆ ಇಂಟರ್ಲಾಕ್ ಆದ ನಂತರ 330 ಮೀಟರ್ ಹೋಗಿ ನಿಮ್ಗೆ ಲೆಫ್ಟ್ ಗೆ ಹೋಗ್ಲಿಕ್ಕೆ ಇರುವಂತದ್ದು. ಅದರ ನಂತರ ಲೆಫ್ಟ್ ಗೆ ಹೋದ ನಂತರ ಮತ್ತೊಂದು ನಾನು ಕ್ಲೂ ಕೊಡ್ತೇನೆ ನಿಮ್ಗೆ. ಒಂದು ಕಡೆಯಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಬೋರ್ಡ್ ಉಂಟು, ಅದರಲ್ಲಿ ಬೆದ್ರಳ ಅಂತ ಹೇಳಿ ಬರ್ದು ಸಹ ಉಂಟು. ಸೊ ನಿಮ್ಗೆ ರೋಡ್ ಅಲ್ಲಿ ಅದ್ರ ಇನ್ಫಾರ್ಮೇಶನ್, ಡೈರೆಕ್ಷನ್ ಮತ್ತು ಪಾರ್ಟ್ ಓಡು. ನಿಮ್ಮ ಕೋ ಡ್ರೈವರ್ ಏನ್ ಮಾಡ್ಬೇಕಂದ್ರೆ, ಕೋ ಡ್ರೈವರ್ ಕೆಲಸ ಡ್ರೈವ್ ಮಾಡ್ತಾ ಇರುವಂತದ್ದು. ಕೋ ಡ್ರೈವರ್ ನಿಮ್ಮ ಹತ್ರ ಕೂತ ಅವ್ರು ಹೇಳ್ಬೇಕು, ನೀವು ಫಸ್ಟ್ ಗೆ 120 ಮೀಟರ್ ಅಲ್ಲಿ ಲೆಫ್ಟ್ ಹೋಗ್ಬೇಕು, ಅಲ್ಲಿ ಡರ್ಟ್ ರೋಡ್ ಸಿಗುತ್ತೆ ಹೋಗಿ. ಆಮೇಲೆ ಅದು ಆದ ನಂತರ 70 ಮೀಟರ್ ಅಲ್ಲಿ ನಿಮ್ಗೆ ಇಂಟರ್ಲಾಕ್ ರೋಡ್ ಸಿಗುತ್ತೆ. ಮತ್ತೊಂದು 330 ಮೀಟರ್ ಅಲ್ಲಿ ನಿಮ್ಗೆ ಮೈನ್ ರೋಡ್ ಸಿಗುತ್ತೆ ಟ್ರಿಪಲ್ ಕಾಷನ್. ಮತ್ತೊಂದು 250 ಮೀಟರ್ ಅಲ್ಲಿ ಬೆದ್ರಳ ಅಂತ ಬೋರ್ಡ್ ಸಿಗುತ್ತೆ. ಕೋ ಡ್ರೈವರ್ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು. ನಿಮ್ಮ ಕೋ ಡ್ರೈವರ್ ಒಂದು ನಿಮಿಷ ಆ ಕಡೆ ಈ ಕಡೆ ಹೋದ್ರೆ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಮತ್ತೆ ನೀವು ತಿರುಗ್ತಾ ಇರ್ತೀರಿ. ಡೋಂಟ್ ವರಿ, ನೀವು ಪುತ್ತೂರಲ್ಲೇ ಇರ್ತೀರಿ, ಏನ್ ತೊಂದ್ರೆ ಇಲ್ಲ, ರಿಟರ್ನ್ ಬರ್ಬೋದು. ಸೊ ಇದೊಂದು ಫನ್ ಡ್ರೈವ್ ಯಾಕೆ ಕೊಟ್ಟಿರೋದಂದ್ರೆ, ವಿಲೇಜ್ ರೋಡ್ ಮತ್ತೆ ಫಾರೆಸ್ಟ್ ರೋಡ್ ಮತ್ತೆ ಒಂದು ಸ್ಟ್ರೀಮ್ ಕ್ರಾಸ್, ರಿವರ್ ಬೆಡ್ ಕ್ರಾಸಿಂಗ್ ನಿಮ್ಗೆ ಒಂದು ಫನ್ ಆಗ್ಲಿ ಅಂತ ಹೇಳಿ ಮಾಡಿರುವಂತದ್ದು. ಓಕೆ, ಇದು ಜಸ್ಟ್ ಒಂದು 16 ಕಿಲೋಮೀಟರ್ ನಿಮ್ಗೆ ಡ್ರೈವ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಇರುವಂತ ಡ್ರೈವ್. ಮತ್ತೆ 16 ಕಿಲೋಮೀಟರ್ 16.25 ಅಂದ್ರೆ 250 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಚೆಕ್ ಪಾಯಿಂಟ್ ಇದೆ, ಅದು ನಮ್ಮ ಅಫಿಷಿಯಲ್ಸ್ ಇರ್ತಾರೆ. ಅಲ್ಲಿ ನೀವು ನಿಮ್ಮ ಕಾರ್ಡ್ ಅನ್ನು ಕೊಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಬೇಕು ಅಲ್ಲಿ. ಓಕೆ,
ಕರೆಕ್ಟ್ ಆನ್ಸರ್ ಆದ್ರೆ ಎಷ್ಟು ಪಾಯಿಂಟ್, ನೆಗೆಟಿವ್ ಆನ್ಸರ್ ಆದ್ರೆ ಏನು, ಮತ್ತೆ ಚೆಕ್ ಪಾಯಿಂಟ್ ಅಲ್ಲಿ ನೀವು ನಿಲ್ಲಿಸದೆ ಹೋದ್ರೆ ನಿಮ್ಗೆ ಮೈನಸ್ ಎಷ್ಟು, ನಿಲ್ಲಿಸಿದ್ರೆ ಪಾಯಿಂಟ್ ಎಷ್ಟು, ಸೆಲ್ಫಿ ತಗೊಂಡ್ರೆ ಪಾಯಿಂಟ್ ಎಷ್ಟು, ಮತ್ತೆ ನೀವು ಟ್ರೆಜರ್ ಹುಡುಕಿದ್ರೆ ಪಾಯಿಂಟ್ ಎಷ್ಟು. ಇದರಲ್ಲಿ ಟ್ರೆಜರ್ ಹುಡುಕ್ಲಿಕ್ಕೆ ಉಂಟು, ಸೆಲ್ಫಿ ತೆಗಿಲಿಕ್ಕೆ ಉಂಟು, ಎಲ್ಲ ಈ ಕ್ವಶನ್ ಪೇಪರ್ ಅಲ್ಲಿ ಉಂಟು. ಕ್ವಶನ್ ಪೇಪರ್ ನೋಡಿ ಹೀಗಿರುತ್ತೆ, ರೋಟ್ರಿ ಯುವರ್ ಟ್ರೆಜರ್ ಹಂಟ್ ಅಂತ ಹೇಳಿ ನಾವು ಡ್ಯಾಶ್ ಹಾಕಿರ್ತೇವಲ್ಲ ಅಲ್ಲಿ ನೀವು ಫಿಲ್ ಅಪ್ ಮಾಡ್ಲಿಕ್ಕೆ ಇರುವಂತದ್ದು. ಓಕೆ, ಕನ್ಫ್ಯೂಸ್ ಮಾಡಬೇಡಿ. ಇದು ನಿಮ್ಗೆ 16.250 ಆ ಕಿಲೋಮೀಟರ್ ಇಂದ ನಿಮ್ಗೆ ಇದು ಆಕ್ಚುಲಿ ಟ್ರೆಜರ್ ಅಂಡ್ ವರ್ಕ್ ಸ್ಟಾರ್ಟ್ ಆಗೋದು ನಿಮ್ಗೆ. ಓಕೆ, ಫಸ್ಟ್ಗೆ ನೀವು ಎಂಜಾಯ್ ಮಾಡಿಕೊಂಡು ಆ 16 ಕಿಲೋಮೀಟರ್ ಹೋಗಿ ಆಮೇಲೆ ನಿಮ್ಗೆ ಕೋ ಡ್ರೈವರ್ ಹತ್ರ ಇದನ್ನು ಕೊಟ್ಟು ಹೇಳಿ ಒಂದೊಂದೇ ಕ್ವಶನ್ ಓದು, ನಾನು ಗೆಸ್ ಮಾಡ್ತೇನೆ ಮತ್ತೆ ಅಲ್ಲಿ ಹೋಗುವ ಆನ್ಸರ್ ಬರೆಯುವ ಅಂತ ಹೇಳಿ. ಓಕೆ, ಇದು ಕ್ಲೂ ನೀವು ಫೈಂಡ್ ಔಟ್ ಮಾಡಬೇಕು. 16 ಕಿಲೋಮೀಟರ್ ಹೋಗುದಂದ್ರೆ 16 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಓದುವಾಗ ಎರಡು ಕಡೆಯಲ್ಲಿ ನಿಮ್ಗೆ ಸೆಲ್ಫಿ ತೆಗಿಲಿಕ್ಕೆ ಉಂಟು, ಎರಡು ಕಡೆಯಲ್ಲಿ ಸೆಲ್ಫಿ, ಅದು ನೀವು ಫೈಂಡ್ ಔಟ್ ಮಾಡಿ ಸೆಲ್ಫಿ ತೆಗಿಬೇಕು. ಇನ್ ಕೇಸ್ ನೀವು ಸೆಲ್ಫಿ ಮಿಸ್ ಆದ್ರಿ ನಿಮಗೆ -10 ಪಾಯಿಂಟ್ ಅಲ್ಲ, ಅದು ಪಾಯಿಂಟ್ ಇರೋದಿಲ್ಲ, ಸೆಲ್ಫಿ ತಗೊಂಡ್ರಿಗೆ 10 ಪಾಯಿಂಟ್ ಸಿಗುತ್ತೆ, ಅದು ಅವ್ರಿಗೆ ಅಡ್ವಾಂಟೇಜ್. 250 ಕಿಲೋಮೀಟರ್ ನಿಮ್ದು ಫಸ್ಟ್ ಲೂಪ್ ಫಿನಿಶ್ ಆಗ್ತದಲ್ಲ, ಅಲ್ಲಿಂದಲೇ ನಿಮ್ಮ ಕ್ವಶನ್ ಪೇಪರ್ ಟ್ರೆಜರ್ ಅಂತ ಸ್ಟಾರ್ಟ್ ಆಗುದು, ಅಲ್ಲಿಂದ ನೀವು ಆ ಕಡೆಗೆ ನೋಡ್ಲಿಕ್ಕೆ ಶುರು ಮಾಡಬೇಕು, ಆವಾಗಲೇ ನಿಮ್ಗೆ ಕ್ವಶನ್ಗೆ ಆನ್ಸರ್ ಸಿಗುದು. ಮತ್ತೆ ನೀವು ಅಲ್ಲಿಂದ ಸೀದಾ ಹೋಗಿ ಮತ್ತೆ ಅರ್ಧ ಕಿಲೋಮೀಟರ್ ಹೋದ್ರೆ ನಿಮ್ಗೆ ಕೆಲವು ಕ್ವಶನ್ ಮಿಸ್ ಆಗ್ಬೋದು. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆದ್ರೆ ಓಕೆ ಅಂತ ಹೇಳಿ, ಇಲ್ಲ ಇದ್ರೆ ಏನೋ ಡೌಟ್ ಇದ್ರೆ ನನ್ನ ಹತ್ರ ಕೇಳಿ. ಗ್ರೂಪ್ ಸೆಲ್ಫಿ ಅಂದ್ರೆ ಡ್ರೈವರ್ ಅಂಡ್ ಕೋ ಡ್ರೈವರ್ ಇದ್ದು ಸೆಲ್ಫಿ ತೆಗಿ. ಅದು ರಿವರ್ ಬೆಡ್ ಫಾರೆಸ್ಟ್ ಇಂದ ಒಳಗೆ ಹೋದ ನಂತರ ರಿವರ್ ಬೆಡ್ ಸಿಗುತ್ತೆ, ಅಲ್ಲಿ ತೆಗಿಲಿಕ್ಕೆ ಇರುವಂತದ್ದು. ಓಕೆ, ಇಲ್ಲ ನೋಡಿ, ಮತ್ತೊಂದು ನೀವು ಸೆಲ್ಫಿ ಯಾವಾಗ್ಲೂ ಒಬ್ರು ತೆಗೆದ್ರು ಸಾಕು, ಇಬ್ರು ತಂದ್ರೆ ತೊಂದರೆ ಇಲ್ಲ, ಮಾತ್ರ ನಿಮ್ಗೆ ಟೈಮ್ ವೇಸ್ಟ್ ಆಗ್ತದೆ. ಇಬ್ರು ಇಳಿದ್ರೆ ಯಾವಾಗ್ಲೂ ಕೋ ಡ್ರೈವರ್ ಮಾತ್ರ ಇಳಿದು ಸೆಲ್ಫಿ ತೆಗೆದ್ರೆ ಸಾಕು. ಮತ್ತೆ ಟ್ರೆಜರ್ ಪ್ಲೇಸ್ಗೆ ಸಹ ಅಷ್ಟೇ, ಒಬ್ಬ ನೇವಿಗೇಟರ್ ಮಾತ್ರ ಹೋಗಿ ಹೋದ್ರೆ ಸಾಕು. ಮತ್ತೆ ಪಾರ್ಕ್ ಮಾಡುವಾಗ ಸಹ ಎಲ್ಲಿಯಾದ್ರೂ ಟ್ರೆಜರ್ ಉಂಟಂತ ಹೇಳಿ ಸಿಕ್ಕಾಪಟ್ಟೆ ಇದ್ದ ಪ್ಲೇಸ್ ಅಲ್ಲಿ ಪಾರ್ಕ್ ಮಾಡಿ, ಸೈಡ್ ಅಲ್ಲಿ ಪಾರ್ಕ್ ಮಾಡಿ. ಇದ್ರಲ್ಲಿ ನಮ್ದು ಟೂರಿಸಂಗೆ ಬೇಕಾದ ಕನೆಕ್ಟೆಡ್ ಉಂಟು, ಮತ್ತೆ ಟ್ರಾಫಿಕ್ ರೂಲ್ಸ್ ಗೆ ಮೈನ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾರಿಗೆ ಡಿಸ್ಟರ್ಬ್ ಆಗುವಾಗ ನೀವು ಡ್ರೈವ್ ಮಾಡಬಾರ್ದು, ಪಾರ್ಕ್ ಮಾಡಬಾರ್ದು, ಮತ್ತೆ ಸ್ಲೋ ಹೋಗುದು, ಫಾಸ್ಟ್ ಹೋಗುದು, ಜಿಗ್ಸಾಗ್ ಹೋಗುದು ಮಾಡ್ಲೇಬಾರ್ದು. ಹೌದು, ಸೆಲ್ಫಿ ನೋಡಿ ನಿಮಗೆ ಫಸ್ಟ್ ಲೂಪ್ ಅಲ್ಲಿ ಯಾವ ಸೆಲ್ಫಿ ಅಂತ ಉಂಟು ನಿಮ್ಗೆ ತೆಗಿಲಿಕ್ಕೆ ಉಂಟು, ಅದ್ರ ಹತ್ರ ಹೋದ್ರೆ ನಿಮ್ಗೆ ಸೆಲ್ಫಿ ತೆಗಿಲಿಕ್ಕೆ ಆಗುದು, ಕಾರಲ್ಲಿ ಇದ್ರೆ ತೆಗಿಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಮತ್ತೊಂದು ಟ್ರೆಜರ್ ಹುಡುಕ್ಲಿಕ್ಕೆ, ಟ್ರೆಜರ್ ಇಲ್ಲಿ ಉಂಟಂತ ನಿಮ್ಗೆ ಗೊತ್ತಾದ್ರೆ ಅಲ್ಲಿಗೆ ನಿಮ್ಮ ಕೋ ಡ್ರೈವರ್ ನಿಮ್ಮ ಕ್ವಶನ್ ಪೇಪರ್ ಅನ್ನು ಹಿಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಕ್ವಶನ್ ನಂಬರ್, ನಿಮ್ದು ಕಾಂಪಿಟೇಷನ್ ನಂಬರ್ ಎಲ್ಲ ಇರುತ್ತೆ, ಅವ್ರು ನೋಟ್ ಮಾಡ್ತಾರೆ. ನಿಮ್ಗೆ ಇಲ್ಲ ಇದ್ರೆ ಗಿಫ್ಟ್ ಸಿಗೋದಿಲ್ಲ. ಮತ್ತೆ ಎಲ್ಲಿ ಹೋದ್ರು ನೀವು ಟ್ರೆಜರ್ ಕೊಡಿ ಅಂತ ಕೇಳ್ಬೇಕು. ಈಗ ಒಂದು 5 ಟ್ರೆಜರ್ ಪಾಯಿಂಟ್ ಇದ್ರೆ ಅಲ್ಲಿ ಹೋಗಿ ನೀವು ನಮ್ಮ ಟ್ರೆಜರ್ ಎಲ್ಲಿ ಅಂತ, ಕೆಲವು ಪ್ಲೇಸ್ ಅಲ್ಲಿ ಹೇಳ್ಬೋದು ನಿಮ್ಮ ಟ್ರೆಜರ್ ನೀವು ಹುಡುಕಿ ಅಂತ ಹೇಳ್ಬೋದು, ನೀವು ಹುಡುಕ್ಬೇಕು, ಹುಡುಕಿ ತಗೊಳ್ಬೇಕು. ಓಕೆ, ಮತ್ತೊಂದು ನೀವು ಎಲ್ಲೆಲ್ಲ ಟ್ರೆಜರಿಗೆ ಸೆಲ್ಫಿಗೆಲ್ಲ ಗಾಡಿ ಪಾರ್ಕ್ ಮಾಡ್ತಿದ್ರ ಆವಾಗ ನಿಮ್ಮ ಟ್ರೆಜರ್ ಹೆಜಾರ್ಡ್ ಲೈಟ್ ಆನ್ ಮಾಡಿ ಪಾರ್ಕ್ ಮಾಡ್ಬೇಕು. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಕಂಪ್ಲೀಟ್ ರೋಡ್ ಇಂದ ಕೆಳಗೆ ಇಟ್ಟು ಪಾರ್ಕ್ ಮಾಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ನಮ್ದು ಟ್ರಾಫಿಕ್ ಪೊಲೀಸ್ ಫೈನ್ ಹಾಕಿದ್ರು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನಾವು ಜವಾಬ್ದಾರ ಅಲ್ಲ. ನಮ್ಮ ಹೆಸರು ಹೇಳಿದ್ರೆ ಒಟ್ಟಿಗೆ ಬನ್ನಿ ಅಂತ ಹೇಳ್ಬೋದು, ನಮ್ಗೆ ಯಾರ್ದು ಪರಿಚಯ ಇಲ್ಲ ಇಲ್ಲಿ. ಆ ಲೊಕೇಶನ್ ಕ್ವಶನ್ ನೀವು ಕರೆಕ್ಟ್ ಫೈಂಡ್ ಔಟ್ ಮಾಡಿದ್ರೆ ಅಲ್ಲಿ ನಾವು ಬರೆದಿರ್ತೇವೆ ನಿಮ್ಮ ಟ್ರೆಜರ್ ಕಲೆಕ್ಟ್ ಮಾಡಿ ಅಂತ ಹೇಳಿ. ಇಲ್ಲಿ ಒಂದು ಕ್ವಶನ್ ಅಲ್ಲಿ ಬರೆದಿರ್ತೇವೆ, ಇಲ್ಲಿ ಸೆಲ್ಫಿ ತಗೊಳ್ಳಿ, ಇಲ್ಲಿ ನಿಮ್ಮ ಟ್ರೆಜರ್ ಅನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿ ಬರೆದಿರ್ತೇವೆ. ಆವಾಗ ನಿಮ್ಗೆ ಆ ಕ್ಲೂ ಅನ್ನು ಫೈಂಡ್ ಔಟ್ ಮಾಡಿ ಕಲೆಕ್ಟ್ ಮಾಡುವಂತದ್ದು. ಓಕೆ ಓಕೆ, ನೀವು ಮತ್ತೊಂದು ಇಲ್ಲಿ ನೋಡಿ, ಫಸ್ಟ್ ನಾವು ಕ್ವಶನ್ ಪೇಪರ್ ಕೊಟ್ಟಿದ್ದೇವಲ್ಲ, ಇಲ್ಲಿ ಸ್ಟಾರ್ಟ್ ಆದ ನಂತರ ನೀವು ಜಿಗ್ಸಾಗ್ ಹೋದ್ರೆ ನಿಮ್ಮ ಓಡೋ ಎರರ್ ಬರ್ತದೆ. ನೀವು ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ಪೀಡ್ ಅಲ್ಲಿ ಹೋಗ್ಬೇಕು, 30-40 ಸ್ಪೀಡ್ ಅಲ್ಲಿ. ನೀವು ರೈಟ್ ಗೆ ಹೋಗುದು, ಲೆಫ್ಟ್ ಗೆ ಹೋದ್ರೆ 100 ಮೀಟರ್ ನಿಮ್ಗೆ ಲೆಫ್ಟ್ ಅಂತ ತಗೊಂಡ್ರೆ ನಿಮ್ಗೆ ನಿಮ್ಮ ಕಾರಲ್ಲಿ 200 ಮೀಟರ್ ಕಾಣಬಹುದು. ಎರರ್ ಬರ್ತದೆ. ಎರರ್ ಮತ್ತೆ ಒಂದು 50 ಮೀಟರ್ 70 ಮೀಟರ್ ಎರರ್ ನಿಮ್ಗೆ ಕಾರಿಗೆ ಮತ್ತು ನಾನು ಮಾಡಿದ ಇದರಲ್ಲಿ ಬರ್ತದೆ. ನಾವು ಇದು ರ್ಯಾಲಿದು ಯೂಸ್ ಮಾಡುವಂತ ಎಕ್ಸಾಕ್ಟ್ GPS ಅಲ್ಲಿ ಮಾಡುವಂತದ್ದು ಇದು ರೂಟ್. ಮತ್ತೆ ಕಾರಿಗೆ ಅದಕ್ಕೆ ಡಿಫರೆನ್ಸ್ ಇರ್ತದೆ, ಸಣ್ಣ ಕಾರಿಗೆ ದೊಡ್ಡ ಕಾರಿಗೆ ಸ್ವಲ್ಪ ಡಿಫರೆನ್ಸ್ ಬರ್ತದೆ. ಅವಾಗ ನೀವು ಫೈನ್ ಗೆಸ್ ಮಾಡಬೇಕು, ಆ ಲೆಫ್ಟ್ ಇದಾಗಿರ್ಬೋದಾ. ಮತ್ತೆ ಎಲ್ಲ ಮೈನ್ ರೋಡ್ ಇರುವಂತದ್ದು. ಒಂದು ಪ್ಲೇಸ್ ಅಲ್ಲಿ ಮಾತ್ರ ಫಾರೆಸ್ಟ್ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಇರುವಂತದ್ದು, ಫಾರೆಸ್ಟ್ ಮತ್ತೊಂದು ಇದು ಮಡ್ ರೋಡ್ ಅಲ್ಲಿ. ಇವಾಗ ಒಂದು ಫಸ್ಟ್ ಕ್ಲೂ ನಾನು ಹೇಳ್ತೀನಿ, ಇಲ್ಲಿ ಹೋದ ತಕ್ಷಣ ಲೆಫ್ಟ್ ಹೋಗ್ಲಿಕ್ಕೆ. ಅವಾಗ ನಿಮ್ಗೆ ಅದನ್ನ ನೋಡ್ತಾ ಹೋಗಿ ಅವಾಗ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಸ್ಟಡಿ ಮಾಡೋದು ಅಂತ ಹೇಳಿ. ಇದೆಲ್ಲ ಒಂದು ಕಾಂಪಿಟಿಷನ್ ಟೈಪ್. ಎಂಜಾಯ್ ಮಾಡಿ ನಿಮ್ದು ರೈಡ್. ಆಲ್ ದಿ ಬೆಸ್ಟ್. ಇದು ನಿಮ್ದು ಟೈಮ್ ಕಾರ್ಡ್.
ನೋಡಿ ನಿಮ್ಗೆ ಫಸ್ಟ್ ಲೂಪಿಗೆ 60 ಮಿನಿಟ್ ಟೈಮ್ ಕೊಡ್ತೇವೆ, 16.25 ಕಿಲೋಮೀಟರ್ ಹೋಗ್ಲಿಕ್ಕೆ 60 ಮಿನಿಟ್ ಕೊಡ್ತೇವೆ. ನೆಕ್ಸ್ಟ್ ಕ್ವಶನ್ ಅಂಡ್ ಆನ್ಸರ್ ಮಾಡ್ಲಿಕ್ಕೆ ನಿಮಗೆ 2 ಅವರ್ಸ್, ಟೋಟಲ್ 3 ಅವರ್ಸ್ ನಿಮ್ಗೆ ಟೈಮ್ ಇದೆ ಫಿನಿಶ್ ಮಾಡ್ಲಿಕ್ಕೆ. ಓಕೆ, 3 ಅವರ್ಸ್ ಟೈಮ್, ಯಾರು ಎಲ್ಲಿ ಗಡಿಬಿಡಿ ಮಾಡಿ ಆರಾಮ್ಸೆ ಮಾಡ್ಲಿಕ್ಕೆ ಆಗ್ತದೆ. ಓಕೆ, 3 ಅವರ್ಸ್. ಇದು ಟೈಮ್ ಕಾರ್ಡ್ ನಮ್ಗೆ ಕಳಿಸಿದ್ರೆ ಒಳ್ಳೇದು, ನಾವು ನೋಟ್ ಮಾಡ್ತೇವೆ. ಇಲ್ಲದ್ರೆ ನಾನು ರಿಟರ್ನ್ ಬರುವಾಗ ಇಲ್ಲಿ ನಾವು ಕ್ವಶನ್ ಪೇಪರ್ ರಿಟರ್ನ್ ತಗೊಳ್ತೇವಲ್ಲ, ಕ್ವಶನ್ ಶೀಟ್, ಆವಾಗ ನಾನು ನೋಡ್ತೇನೆ ನಿಮ್ಮ ಎಷ್ಟು ಸೆಲ್ಫಿ ತಗೊಂಡಿದ್ದೀರಿ, ಅದು ಕರೆಕ್ಟಾ ರೈಟಾ ಏನಂತೇಳಿ, ಅದ್ರ ಪ್ರಕಾರ ನಾನು ಮಾರ್ಕ್ ಹಾಕ್ತೇನೆ. ನೋಡಿ ಇದರಲ್ಲಿ ಟ್ರೆಜರ್ ಪಾಯಿಂಟ್ ಹಾಕ್ಲಿಕ್ಕೆ ಆಗ್ತದೆ, ಸೆಲ್ಫಿ ಪಾಯಿಂಟ್ ನನಗೆ ಹಾಕ್ಲಿಕ್ಕೆ ಆಗ್ತದೆ ಲಾಸ್ಟ್ಗೆ. ಸಂಜೆಲ್ಲ ಮನೆಗೆ ಸಿಗುವ, ಮನೆಗೆ ಬಂದು ನಾವು ಸಿಗ್ತೇವೆ ನಿಮ್ಮ ಮನೆಯಲ್ಲಿ. ನೀವು 3 ಗಂಟೆಯಲ್ಲಿ, ಈಗ ನೋಡಿ ಟೈಮ್ 9:17 ಆಯ್ತಲ್ಲ, 9:00 ಬಿಟ್ರೆ 10:00, 11:00, 12:00 ಫಸ್ಟ್ ಕಾರ್ ರಿಟರ್ನ್ ಬರ್ತಾರೆ. ಅದ್ರ ಪ್ರಕಾರ 3 ಅವರ್ಸ್ಗೆ ರಿಟರ್ನ್ ಬರ್ತಾ ಇರ್ತದೆ. ಪೇಪರ್ ಕೊಡ್ತೇನಲ್ಲ, ಅದರಲ್ಲಿ ನೀವು ಕ್ವಶನ್ ಆನ್ಸರ್ ಸಿಕ್ಕಿದ ತಕ್ಷಣ ಪೆನ್ನಲ್ಲೇ ಬರಿಬೇಕು, ಪೆನ್ಸಿಲ್ ಅಲ್ಲಿ ಬರಿಬಾರ್ದು. ಇನ್ ಕೇಸ್ ನೀವು ಕ್ವಶನ್ 1ಗೆ ಆನ್ಸರ್ ಸಿಕ್ತು, 2ಗೆ ಸಿಕ್ತು, 3ಗೆ ಸಿಕ್ಕಿದ್ದು ಬರೀಲಿಲ್ಲ, 4ಗೆ ಹೋದ್ರಿ, ಇನ್ ಕೇಸ್ ಅಲ್ಲಿ ನಮ್ದು ಚೆಕ್ ಪಾಯಿಂಟ್ ಉಂಟು, ನಾನು ಇರ್ತೇನೆ ಅಲ್ಲಿ. ನಾನೇನ್ ಮಾಡ್ತೇನೆ, ನೀವು 4th ಪಾಯಿಂಟ್ಗೆ ಬಂದಿರ್ತೀರಿ, 3rd ಇದು ಆನ್ಸರ್ ಬರೀಲಿ, ನಾನು ಅಲ್ಲಿ ಕಟ್ ಮಾಡ್ತೇನೆ. ಆವಾಗ ನಿಮ್ಗೆ ಅದು ಗೊತ್ತಿದ್ರು, ಆನ್ಸರ್ ಗೊತ್ತಿದ್ರು ನಿಮ್ದು ಅದು ಕೌಂಟ್ ಆಗೋದಿಲ್ಲ. ಓಕೆ, ಅದಕ್ಕೆ ಏನಂದ್ರೆ ನಿಮ್ಗೆ ಆನ್ಸರ್ ಗೊತ್ತಾದ ತಕ್ಷಣ ಅದು ಬರಿಬೇಕು, ಬರ್ದ ಹಾಕ್ಬೇಕು ನಿಮ್ದು. ಮತ್ತೆ ಬರೆಯುವ ಅಂತ ಹೇಳಿ ಹೇಳ್ಬಾರ್ದು. ಮತ್ತೆ ಅದು ಸ್ಪೋರ್ಟಿಯಾಗಿ ತಗೊಳ್ಳಿ, ಒಬ್ಬರಿಗೆ ಫೋನ್ ಮಾಡಿ ಆನ್ಸರ್ ಕೇಳುದು, ಅದು ಮಾಡಿದ್ರೆ ಓಕೆ, ಅದು ನಿಮ್ಗೆ ಆನ್ಸರ್ ಕರೆಕ್ಟ್ ಆಗ್ಬೋದು. ಮಾತ್ರ ನಿಮ್ಗೆ ಆನ್ಸರ್ ಕೊಟ್ಟವರು ಸಹ ಸೋಲ್ಬಹುದು, ಮತ್ತೊಬ್ರು ವಿನ್ ಆಗ್ಬಹುದು. ಮತ್ತೆ ಅದೊಂದು ಕಾಂಪಿಟೇಟಿವ್ ಇರ್ಲಿ, ಎಂಜಾಯ್ ಮಾಡಿ, ಎಲ್ರು ಎಂಜಾಯ್ ಮಾಡ್ಲಿಕ್ಕೆ ಬಂದಿರೋದು, ಫನ್ ಡ್ರೈವ್. ಓಕೆ, ಮತ್ತೆ ನಿಮ್ಮ ಕಿಟ್ ಅಲ್ಲಿ ನೀರಿದೆ, ಜ್ಯೂಸ್ ಇದೆ, ಬಿಸ್ಕೆಟ್ ಇದೆ, ಹೋಗುವಾಗ ತಿಂದುಕೊಂಡು ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಹೋಗಿ. ಅದ್ರಲ್ಲಿ ಪೆನ್ ಇದೆ ನಿಮ್ಗೆ, ಅದ್ರಲ್ಲಿ ಮಾರ್ಕ್ ಇದಕ್ಕೆಲ್ಲ ಮಾಡ್ಲಿಕ್ಕೆ ಬರೀಲಿಕ್ಕೆಲ್ಲ ಅದರಲ್ಲೇ ಪೆನ್ ಇರುತ್ತೆ. ಓಕೆ, ಅಂಡರ್ಸ್ಟೂಡ್? ಆಲ್ ಕ್ಲಿಯರ್? ಎನಿ ಡೌಟ್? ನಾನು 1 2 ಸಾಲ್ವ್ ಮಾಡಿದೆ. ಓಕೆ, ಓಕೆ. 4ಗೆ ಹೋಗ್ಬೋದು, ಏನು ಹೋಗ್ಬೋದು. ಮಾತ್ರ 4th ಅಲ್ಲಿ ನಾನು ಸಿಕ್ಕಿದ್ರೆ ನೀವು ಅದು ಬರೀಲಿಲ್ಲ ಅಂದ್ರೆ ನಾನು ಕಟ್ ಮಾಡ್ತೇನೆ. ಮತ್ತೆ ನೀವು ಯಾವಾಗ್ಲೂ ಆನ್ಸರ್ ಆವಾಗಲೇ ಬರಿಬೇಕು. ಸಿಕ್ಕಿದ ತಕ್ಷಣ ನೀವು ಕಂಟಿನ್ಯೂ ಹೋಗ್ಬೋದು. ಮತ್ತೊಂದು ಹೇಳಿ, ರೂಟ್ ಯಾವಾಗ್ಲೂ ರಿವರ್ಸ್ ಹೋಗುದು, ಫ್ರಂಟ್ ಹೋಗುದು ಆಗಿರುದಿಲ್ಲ. ಒಂದು ನಾನು ಕ್ಲೂ ಇಲ್ಲಿ ಕೊಟ್ಟಿರೋದು, ಒಂದು ಬೀರ್ಮಲ ಇರುವುದಿಲ್ಲ. ಅದು ರೂಟ್ ಅಲ್ಲೇ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲೇ ರೂಟ್ ಹೋಗ್ತದೆ. ಅದು ನೀವು ಜಡ್ಜ್ ಮಾಡುವ ವಿಷಯಲ್ಲೇ ಇರುದು. ಮಾತ್ರ ನಿಮ್ಗೆ ನೋಡಿ, ಒಂದು ಕ್ವಶನ್ ಅರ್ಥ ಆಗ್ಲಿಲ್ಲ, ಫಾರ್ ಎಕ್ಸಾಂಪಲ್ 3rd ಕ್ವಶನ್ ಅರ್ಥ ಆಗ್ಲಿಲ್ಲ, ಬಿಟ್ಬಿಡಿ. 4th ಕ್ವಶನ್ ನೋಡಿ, ಆವಾಗ ನಿಮ್ಗೆ ಕ್ಲೂ ಗೆಸ್ ಆಗ್ಬೋದು. ಅದು ಅರ್ಥ ಆಗ್ಲಿಲ್ಲ, 5th ಕ್ವಶನ್ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೂಟಿಗೆ ಹೋಗ್ಬೇಕು, ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಆ ರೀತಿಯಲ್ಲಿ 1 2 3 ಕ್ವಶನ್ ಅನ್ನು ಸ್ಟಡಿ ಮಾಡುವಾಗ ನಿಮ್ಗೆ ಯಾವ ರೂಟಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಎಲ್ಲ ಅರ್ಥ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ, ಮುಖ್ಯ ಕಾರ್ಯಕ್ರಮಕ್ಕಾಗಿ ನಮ್ಮ ಅತಿಥಿಗ ಅಭ್ಯರ್ಥಿಗಳು ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಕಡೆ ಬರಬೇಕು. ಸರ್, ನಿಮ್ಮ ಎಲ್ಲ ಗಾಡಿ ಹತ್ರ ಹೋಗಿ ಡ್ರೈವರ್ ಗಾಡಿಗೆ ಸ್ಟಾರ್ಟ್ ಮಾಡಿ ಇಟ್ಕೊಳ್ಳಿ. ಕೋ ಡ್ರೈವರ್ ಮಾತ್ರ ಇಲ್ಲಿ ಇರ್ಲಿ. ನಮ್ದು ಏನಾದ್ರೆ ಎಲ್ಲ ಇದಾಗಬೇಕು ಫೋಟೋ ಸ್ಟೇಷನ್ಗೆ. ಮತ್ತೆ ಸ್ಟಾರ್ಟ್ ಮಾಡಿ. ಫಸ್ಟ್ ವೆಹಿಕಲ್ ನಂಬರ್ 1 ಇಲ್ಲಿ ಬಂದು ಪಾರ್ಕ್ ಮಾಡಿ. ಓಕೆ, ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ರೊಟೇರಿಯನ್ ರತ್ನಾಕರ್ ರೈ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ರೊಟೇರಿಯನ್ ರತ್ನಾಕರ್ ರೈ. ರೋಟಾ ಯುವ ಟ್ರಸ್ಟ್ ಸೀಸನ್ 4 ಮುತ್ತಿನ ನಗರಿ ಪುತ್ತೂರಿನಲ್ಲಿ ಅಮೂಲ್ಯ ರತ್ನಗಳ ಹುಡುಕಾಟದ ಈ ಒಂದು ವಿನೂತನ ಸ್ಪರ್ಧೆ ಇವಾಗಲೇ ಕ್ಷಣಗಣನೆ ಪ್ರಾರಂಭಗೊಂಡಿದೆ. ಎಲ್ಲ ಸ್ಪರ್ಧಾಳುಗಳಿಗೆ ವಿಶೇಷವಾಗಿ ರೋಟರಿ ಕ್ಲಬ್ ಪುತ್ತೂರು ಯುವ ಇದರ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವಾಗಲೇ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 3181ನ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆದ ರೊಟೇರಿಯನ್ ಭಾಸ್ಕರ್ ಎಸ್ ಪುತ್ತೂರು ಸಿಟಿ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ಪ್ರಕಾಶ್ ಕಾರಂತ್ ಅವರು ಕೂಡ ನಮ್ಮ ಜೊತೆಗೆ ಈಗಾಗಲೇ ಸೇರ್ಕೊಂಡಿದ್ದಾರೆ. ಪುತ್ತೂರು ಕ್ಲಬ್ ಇದರ ಸೆಕ್ರೆಟರಿ ರೊಟೇರಿಯನ್ AKS ವಿಶ್ವೇಶ್ವರಯ್ಯವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ನಮ್ಮ ಝೋನ್ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಪ್ರಮೀಲಾ ರಾವ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಝೋನಲ್ ಲೆಫ್ಟಿನೆಂಟ್ ರೊಟೇರಿಯನ್ ಭರತ್ ಪೈ ಅವರು, ನಮ್ಮೊಟ್ಟಿಗೆ ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಇದರ ಪ್ರೆಸಿಡೆಂಟ್ ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ ಅವರು ಕೂಡ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ರೋಟಾ ಟ್ರೆಷರ್ ಹಂಟಿನ ಟೈಟಲ್ ಸ್ಪಾನ್ಸರ್ ಆಗಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ 24/7
ಪ್ರೊಪ್ರೈಟರ್ ರೊಟೇರಿಯನ್ ಚೇತನ್ ಪ್ರಕಾಶ್ ಇವರು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಮುಂದುವರಿಸಲಿಕ್ಕೆ ನಮಗೆ ಸಹಾಯವನ್ನು ಮಾಡಿದವರು ಅಂದ್ರೆ ಪ್ರೇರಣೆಯನ್ನ ಕೊಟ್ಟವರು. ಜೊತೆಗೆ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಇವರು ಕೂಡ ನಮಗೆ ಕೋ ಸ್ಪಾನ್ಸರ್ ಆಗಿ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ಅತಿಥಿ ನೆಲೆಯಲ್ಲಿ ಭಾಗವಹಿಸಲಿಕ್ಕಿರುವವರು ಮುಳಿಯಾ ಜುವೆಲ್ಸ್ ಅಂಡ್ ಡೈಮಂಡ್ಸ್ ಇದರ ರೊಟೇರಿಯನ್ ಕೇಶವ ಪ್ರಸಾದ್ ಮುಳಿಯಾ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇದರ ಡೈರೆಕ್ಟರ್ ಆಗಿರ್ತಕ್ಕಂಥ ಮಿಸ್ಟರ್ ಪುನೀತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಇದೀಗ ನಾವು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮವನ್ನ ರೋಟಾ ಟ್ರೆಷರ್ ಈವೆಂಟ್ ಇದನ್ನ ಚಾಲನೆ ಮಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ವೇದಿಕೆಗೆ ನಾನು ಮೊದಲಿಗೆ ರೋಟರಿ ಯುವದ ಅಧ್ಯಕ್ಷ ರೊಟೇರಿಯನ್ ಕುಸುಮರಾಜ್, ರೊಟೇರಿಯನ್ ಅಭೀಶ್ ಅವರು ಸೆಕ್ರೆಟರಿ, ಅದೇ ರೀತಿ ಈ ಈವೆಂಟ್ ಚೇರ್ಮನ್ ರೊಟೇರಿಯನ್ ಡಾಕ್ಟರ್ ಹರ್ಷಕುಮಾರ್ ರೈ ಅವರು, ಕ್ಲಬ್ ಪ್ರೆಸಿಡೆಂಟ್ ಎಲೆಕ್ಟ್ ರೊಟೇರಿಯನ್ ಮಂಚನಾ ಜಯರಾಮ್, ಕ್ಲಬ್ ಐಪಿಪಿ ರೊಟೇರಿಯನ್ ಅಶ್ವಿನಿ ಕೃಷ್ಣಮುಲಿ ಅವರು ವೇದಿಕೆಗೆ ಬರಬೇಕು. ಗೌರವಾನ್ವಿತ ಅತಿಥಿಗಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರೊಟೇರಿಯನ್ ಎಕೆಎಸ್ ವಿಶ್ವಾಸನೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅದೇ ರೀತಿ ರೊಟೇರಿಯನ್ ಕೇಶವ ಪ್ರಸಾದ್ ಮುಳಿಯಾ ತಾವು ವೇದಿಕೆಗೆ ಬರಬೇಕಂತ ವಿನಂತಿ. ಜೋನಲ್ ಅಸಿಸ್ಟೆಂಟ್ ಗವರ್ನರ್ ತಮಿಲಾರ್ ಅವರು ವೇದಿಕೆಗೆ ಬರಬೇಕು. ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ರೊಟೇರಿಯನ್ ಭರತ್ಭಾಯ್ ಝೋನಲ್ ಲೆಫ್ಟಿನೆಂಟ್ ವೇದಿಕೆಗೆ ಬನ್ನಿ. ಅದೇ ರೀತಿ ಮಿಸ್ಟರ್ ಪುನೀತ್ ಅವರು ನಮ್ಮ ಸ್ಪಾನ್ಸರ್ ಆಗಿ ಸಹಕರಿಸಿದವರು ವೇದಿಕೆಗೆ ಬರಬೇಕು. ಇವತ್ತಿನ ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿನ ರೊಟೇರಿಯನ್ ಚೇತನ್ ಪ್ರಕಾಶ್ ಕಜೆ ಇವರು ಕೂಡ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಈವೆಂಟಿನ ಡೈರೆಕ್ಟರ್ ರೊಟೇರಿಯನ್ ಅನಿಲ್ ಮುಂಡೋಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದು ಸಹಕರಿಸಬೇಕು. ಅದೇ ರೀತಿ ರೊಟೇರಿಯನ್ ಪಶುಪತಿ ಶರ್ಮಾ ಎಲ್ಲ ಆರಂಭದಲ್ಲಿ ರೋಟಾ ಟ್ರೆಷರ್ ಈವೆಂಟ್ ಅನ್ನ ಫಸ್ಟ್ ಸೀಸನ್ ಆಗಿ ಪ್ರಾರಂಭಿಸಿಕೊಂಡು ಇವತ್ತಿಗೆ 4ನೇ ಸೀಸನ್ ಆಗಿ 4ನೇ ಆವೃತ್ತಿ ಇವತ್ತು ಮೂಡಿ ಬಂದಿದೆ. ಈ ಕಾರ್ಯಕ್ರಮವನ್ನ ರೋಟರಿ ಯಾಕೋಸ್ಕರ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪುತ್ತೂರು ಮುತ್ತಿನ ನಗರಿ ಪುತ್ತೂರು ಅಂತ ನಾವು ಹತ್ತೂರಲ್ಲಿ ಹೇಳ್ತಾ ಇದ್ದೀವಿ. ಈ ಮುತ್ತಿನ ನಗರಿ ಪುತ್ತೂರಲ್ಲಿ ಇರ್ತಕ್ಕಂಥ ಅಮೂಲ್ಯ ವಜ್ರಗಳನ್ನ ಆಭರಣಗಳನ್ನ ನಾವು ಹುಡುಕಾಟ ಮಾಡುವಂತ ಇದಕ್ಕೆ ತಾವೆಲ್ಲ ಸ್ಪರ್ಧಿಗಳು ಭಾಗವಹಿಸಿದ್ವಿ. ಈ ಕ್ಷಣ ಇವತ್ತು ಅತ್ಯಂತ ನಿಮಗೆ ಮನರಂಜನೆಯ ಕ್ಷಣ. ಪುತ್ತೂರನ್ನು ಪ್ರೇಕ್ಷಣೀಯ ಸ್ಥಳ ಮಾಡಬೇಕು ಅನ್ನೋಂತ ಇರಾದೆಯನ್ನ ಇಟ್ಟುಕೊಂಡು ರೋಟರಿ ಯುವ ಒಂದು ದಾಪುಗಾಲನ್ನು ಇಟ್ಟಿದೆ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪುತ್ತೂರು ಅತ್ಯಂತ ಬೆಳೆಯುವ ನಗರ ಆದರೂ ಕೂಡ ಅದೊಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರೋಟರಿ ಯುವ ಅಥವಾ ಇನ್ನಿತರ ರೋಟರಿ ಸಂಸ್ಥೆಗಳು ಶ್ರಮಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ರೋಟರಿ ಫ್ಯಾಮಿಲಿ ಇರಬಹುದು, ಇಡೀ ನಮ್ಮ ಸಾರ್ವಜನಿಕ ಜೀವನ ಕುಟುಂಬದಲ್ಲಿ ಜನಗಳಿಗೆ ವಿಭಿನ್ನ ರೀತಿಯ ಒಂದು ಎಂಜಾಯ್ಮೆಂಟ್, ಒಂದಷ್ಟು ಮನಸ್ಸಿಗೆ ತಲ್ಲಣ ನೀಡುವಂತಹ ಒಂದು ಕಾರ್ಯಕ್ರಮಗಳು ಬೇಕು. ಆ ನಿಟ್ಟಿನಲ್ಲಿ ರೋಟಾ ಟ್ರೆಷರ್ ಈವೆಂಟ್ ಅನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ರೋಟರಿ ಯುವ ಮಾಡಿರ್ತಕ್ಕಂಥ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ತಾವೆಲ್ಲ ಕಂಡಿದ್ದೀವಿ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರಿನಲ್ಲಿ ನೀವು ವೀಕ್ಷಣೆ ಮಾಡಿದ್ರೆ ಡಯಾಲಿಸಿಸ್ ಸೆಂಟರ್ ನ AC ಡಯಾಲಿಸಿಸ್ ಸೆಂಟರ್ ನ ಫ್ರೀ ಆಗಿ ನಾವೆಲ್ಲ ಸಾರ್ವಜನಿಕ ಬಂಧುಗಳಿಗೆ ನೀಡಿ ಕೊಟ್ಟಂತದ್ದು. ಇತ್ತೀಚೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಕ್ಕಂಥ ಫಿಸಿಯೋಥೆರಪಿ ಯೂನಿಟ್ ಅನ್ನ ಅತ್ಯಂತ ಸುಸಜ್ಜಿತವಾಗಿ ಮ್ಯಾನೇಜ್ ಮಾಡಿಕೊಂಡಿರುವಂತದ್ದು. ಇನ್ನಿತರ ಸವಣೂರು ಅಲ್ಲಿನ ಒಂದು ವಿದ್ಯಾ ದೇಗುಲಕ್ಕೆ ಕಟ್ಟಡವನ್ನ ಸ್ಥಾಪನೆ ಮಾಡಿಕೊಟ್ಟದ್ದು. ಇಂಥ ಹಲವಾರು ಕಾರ್ಯಕ್ರಮವನ್ನ ರೋಟರಿ ಯುವ ಮಾಡ್ಕೊಂಡು ಬರ್ತಾ ಇದೆ. ಇವತ್ತಿನ ನಮ್ಮ ಟೈಟಲ್ ಸ್ಪಾನ್ಸರ್ಗಳು ಇರಬಹುದು. ಅದರಲ್ಲಿ ಮುಖ್ಯವಾಗಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ 24x7, ಅದೇ ರೀತಿ ಪುತ್ತೂರು ಕ್ಲಬ್, ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅವರು, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಲಿಮಿಟೆಡ್ ಪುತ್ತೂರು ಇವರುಗಳು ಆ ನಿಟ್ಟಿನಲ್ಲಿ ನಮಗೆ ಬಹಳಷ್ಟು ಸಹಕಾರವನ್ನ ನೀಡಿದ್ದಾರೆ. ಅದರೊಟ್ಟಿಗೆ ಬಹಳಷ್ಟು ಜನ ನಮಗೆ ಕೋ ಸ್ಪಾನ್ಸರ್ ಆಗಿ ಸಹಕಾರವನ್ನ ಮಾಡಿದ್ದಾರೆ. ಇವರೆಲ್ಲ ಕೊಟ್ಟಂತ ಏನು ನಗದು ಮೊತ್ತ ಇರುವುದು ಇವೆಲ್ಲವೂ ರೋಟರಿ ಕ್ಲಬ್ ಪುತ್ತೂರು ಯುವದ ಮೂಲಕ ಮುಂದಿನ ದಿವಸಗಳಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗ್ತಂತ ಮಾತನ್ನ ಹೇಳ್ಕೊಂಡು ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಅಧ್ಯಕ್ಷರು ರೊಟೇರಿಯನ್ ಕುಸುಮರಾಜ್ ಇವರು ಬಂದಂತ ಅತಿಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಪ್ರೆಸಿಡೆಂಟ್ ಸೀಸನ್ 4 ನ ಉದ್ಘಾಟನೆಯ ಸಮಾರಂಭದಲ್ಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಾನ್ವಿತವಾಗಿ ಅತಿಥಿಗಳು ಆಗಮಿಸಿದ್ದೀರಿ. ಈ ಗೌರವಾನ್ವಿತ ಅತಿಥಿಗಳಲ್ಲಿ ಇವತ್ತು ಮುಖ್ಯವಾಗಿ ಉದ್ಘಾಟನೆ ಮಾಡಲಿರುವಂಥ ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿರುವಂಥ ಚೇತನ್ ಪ್ರಕಾಶ್ ಡಾಕ್ಟರ್ ರೊಟೇರಿಯನ್ ಚೇತನ್ ಪ್ರಕಾಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೂರವರು ಕೂಡ ನಮ್ಮ PDG ಭಾಸ್ಕರ್ ಸರ್ ಇದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ ಸರ್.
ಅದೇ ರೀತಿ ಇನ್ನೊಬ್ಬರು PTG ಆಗಿರುವಂಥ ಪ್ರಕಾಶ್ ಖಾನ್ ಸರ್ ಇದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಯಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬರು AKS ರೋಟರಿ ವಿಶ್ವಸೇನೆ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೊಬ್ಬರು ಕೂಡ ಕೇಶವ ಪ್ರಸಾದ್ ಮಳ್ಳಿ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಕಲ್ಬಾವಿ ರಾಜೇಂದ್ರ ಸರ್ ಕಲ್ಬಾವಿ ಇದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನು ನಮ್ಮ ಎಲ್ಲ ರೋಟರಿ ಬಂಧುಗಳು, ಈಗಾಗಲೇ ಸಮಯದ ಅಭಾವ ಇದೆ, ನಾವು ಆಗಿರುವಂಥ ಟೈಮ್ ಕೂಡ 30 ಆಗಿದೆ. ಎಲ್ಲರೂ ಕೂಡ ನಾನು ಒಂದೇ ಮಾತಿನಲ್ಲಿ ಪ್ರೀತಿಯಾಗಿ ನಾನು ಸ್ವಾಗತಿಸುತ್ತಿದ್ದೇನೆ ಮತ್ತು ಮುಂದಿನ ಕಾರ್ಯಕ್ರಮಗಳಿಂದ ನಾನು ಮಾಡಿಕೊಳ್ತಾ ಪ್ರಾಸ್ತಾವಿಕ ನುಡಿಗಳಿಗಾಗಿ ಅದೇ ರೀತಿ ನಮ್ಮ ಎಲ್ಲ ಪೂರ್ವೋದ್ದೇಶಗಳು ಅತಿಥಿಗಳನ್ನು ಒಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅಸಿಸ್ಟೆಂಟ್ ಗವರ್ನರ್ ಪ್ರಮೀಳಾ ಮೇಡಮ್ ಇದ್ದಾರೆ, ಸೆಟಲ್ ಆಗಿರುವಂಥ ಭರತ್ ಕೈ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ನ ಪುನೀತ್ ಅವರು ಇದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮತ್ತು ಮಾಧ್ಯಮ ಮಿತ್ರರು, ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗಾಗಿ ಅನುವು ಮಾಡಿಕೊಡ್ತಿದ್ದೇನೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ಪರ್ಧಾಳಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಈ ಪುತ್ತೂರು ಕ್ಲಬ್ಬಿನ ಈ ಒಂದು ಪ್ರಿಮೈಸಸ್ ಅನ್ನು ಒದಗಿಸಿಕೊಟ್ಟಂತ ಕ್ಲಬ್ಬಿನ ಡೈರೆಕ್ಟರ್ ಇರಬಹುದು, ಚೇರ್ಮನ್ ಇವರ ಫ್ಲಾಗ್ ಆಫ್ ಚಾಲನೆಗೆ ಸಜ್ಜು ಮಾಡ್ತಾ ಇದ್ದಾರೆ. ಇವೆಂಟ್ ಚೇರ್ಮನ್ ಡಾಕ್ಟರ್ ಹರ್ಷಕುಮಾರ್ ರೈ ಅವರು ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನಾಡಲಿಕ್ಕಿದ್ದಾರೆ. ಒಂದು ನಿಧಿ ಸಂಗ್ರಹ ಮಾಡುವಂಥದ್ದು, ರೋಟರಿಯ ಸ್ನೇಹ ಬಾಂಧವ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿದು ಬೆಳೆಸುವಂಥದ್ದು, ಮೂರನೇದಾಗಿ ಪುತ್ತೂರಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯಿಸುವಂಥದ್ದು. ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸುವ ಮೂಲಕ ಈ ಒಂದು ಈವೆಂಟ್ಗೆ ಮೆರುಗನ್ನು ತಾವು ತಂದುಕೊಟ್ಟಿದ್ದೀರಿ. ಜೊತೆಗೆ ನಮ್ಮ ರೋಟರಿಯ ಜಿಲ್ಲಾ ನಾಯಕರಿರ್ಬೋದು, ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದಕ್ಕೊಂದು ಘನತೆಯನ್ನು ತಂದುಕೊಟ್ಟಿದ್ದೀರಿ. ಅದೇ ರೀತಿ ನಮ್ಮ ರೋಟರಿ ಯುವದ ಅಧ್ಯಕ್ಷರಿರ್ಬೋದು, ಪೂರ್ವಾಧ್ಯಕ್ಷರುಗಳಿರ್ಬೋದು, ಸದಸ್ಯರುಗಳಿರ್ಬೋದು, ಅದರಲ್ಲೂ ವಿಶೇಷವಾಗಿ ನಮ್ಮ ಅನಿಲ್ ಗುಂಡೋಡಿ ಅವರಿರ್ಬೋದು, ಇವರೆಲ್ಲರ ಮುತುವರ್ಜಿ ಮತ್ತು ಕೂಡುವಿಕೆಯಿಂದ ಈ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೋಟರಿ. ಇದೀಗ ನಮ್ಮ ಫ್ಲಾಗ್ ಆಫ್ ಮಾಡಲಿಕ್ಕೆ ಡಾಕ್ಟರ್ ಭಾಸ್ಕರ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಫ್ಲಾಗ್ ಆಫ್ ಗಿಂತ ಮುಂಚಿತವಾಗಿ ಈ ಕಾರ್ಯಕ್ರಮಕ್ಕೆ ಶುಭಾಶಯದ ನುಡಿಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ರೋಟರಿ ಗೆಳೆತನ ಮತ್ತು ಒಡನಾಟ, ಫ್ರೆಂಡ್ಶಿಪ್ ಅಂಡ್ ಫೆಲೋಶಿಪ್ಗಾಗಿ ಇದ್ದಂತ ಒಂದು ಸಂಸ್ಥೆ. ಅದರ ಜೊತೆಗೆ ಸರ್ವಿಸ್ ಮಾಡ್ತಾ ಅಂತಾರಾಷ್ಟ್ರೀಯವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಊರಿನಲ್ಲಿ ಕೂಡ ಎಲ್ಲ ರೋಟರಿ ಕ್ಲಬ್ಗಳು ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಈ ಮಾಡ್ತಿರುವಂತ ರೋಟಾ ಟ್ರೆಷರ್ ಹ್ಯಾಂಡ್ ಏನು ರೋಟಾ ಯುವ ಟ್ರೆಷರ್ ಹ್ಯಾಂಡ್, ಇದರ ಉಳಿದ ಹಣವನ್ನು ಕಮ್ಯುನಿಟಿ ಸರ್ವಿಸಿಗಾಗಿ ಯೂಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರು ಈಗಾಗಲೇ ತುಂಬಾ ಕಾರ್ಯಕ್ರಮ ಮಾಡಿದ್ದಾರೆ. ಈ ಸಲದ ಈ ಟ್ರೆಷರ್ ಹಂಟ್ ಕೂಡ ತುಂಬಾ ಯಶಸ್ವಿಯಾಗಿ ನಡೀಲಿ. ಪುತ್ತೂರು ರೋಟರಿ ಯುವದಿಂದ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮ ಇಲ್ಲಿ ನಡೀಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತು ನಿಲ್ಲಿಸ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಇದೀಗ ನಮ್ಮೊಟ್ಟಿಗೆ ಇನ್ನೋರ್ವ ಗೌರವಾನ್ವಿತ ಅತಿಥಿ PDG ಪ್ರಕಾಶ್ ಕಾರಂತ್ ಸರ್ ಇದ್ದೀರಿ. ತಾವು ಶುಭಾಶಯದ ನುಡಿಗಳನ್ನ ಆಡಬೇಕು ಅಂತ ವಿನಂತಿ. ಎಲ್ರಿಗೂ ಶುಭ ಮುಂಜಾನೆ ಸವಿ ವಂದನೆಗಳು. ಇವತ್ತು ವಿಶೇಷವಾಗಿ ರೋಟರಿ ಕ್ಲಬ್ ಆಫ್ ಪುತ್ತೂರು ಯುವದವರು ರೋಟಾ ಯುವ ಟ್ರೆಷರ್ ಹಂಟ್ ಕಾರ್ಯಕ್ರಮವನ್ನು ಸತತ 4ನೇ ವರ್ಷ ಇವತ್ತು ಇಲ್ಲಿ ಸಂಪನ್ನತೆಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹುಶಃ ಈಗಾಗಲೇ ಎಲ್ಲ ಹೇಳಿದ್ದಾರೆ. ಅಂದರೆ ಅವರ ಈ ಸಮಾಜಮುಖಿ ಕೆಲಸಕ್ಕೋಸ್ಕರವಾಗಿ ಅಥವಾ ಈ ಪುತ್ತೂರಿನ ಒಂದು ಪರಿಚಯಕ್ಕೋಸ್ಕರವಾಗಿ ಅಥವಾ ಪುತ್ತೂರನ್ನು ಒಂದು ಈ ನಮ್ಮ ಎಲ್ಲ ಪುತ್ತೂರಿನ ಸ್ಥಳಗಳನ್ನು ಒಂದು ಪರಿಚಯಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹುಶಃ ಇಂಥ ಕಾರ್ಯಕ್ರಮ ಮಂಗಳೂರಲ್ಲಿಯೂ 3-4 ಆಗ್ತಾ ಇದೆ. ಪುತ್ತೂರಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಆಗ್ತಾ ಇರತಕ್ಕಂಥದ್ದು ಬಹಳ ಹೆಮ್ಮೆ ತಂದಿದೆ. ಅದರ ಒಟ್ಟಿಗೆ ಅವರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಹೆಚ್ಚಾಗಿ ಇವತ್ತಿಗೆ ಇನ್ನು ಎಲ್ಲ ತಿರುಗಿ ಬಂದವರು ಹೇಳಲಿಕ್ಕುಂಟು, ಇಂಥ ಜಾಗವು ಇಲ್ಲಿ ಉಂಟಲ್ಲ ಅಂತ ಹೇಳಿ ಅಷ್ಟು ಖುಷಿ ಪಡ್ಲಿಕ್ಕುಂಟು. ಬೇರೆ ಬೇರೆ ಸ್ಥಳವನ್ನ ಇವತ್ತು ಅವರೆಲ್ಲ ನೋಡಿ ಸಂತೋಷ ಪಡ್ಲಿಕ್ಕುಂಟು. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷ ಪಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಸಮಾಜಮುಖಿ ಕಾರ್ಯಕ್ರಮಕ್ಕೆ ಈ ಒಂದು ಟ್ರೆಷರ್ ಹಂಟ್ ಪೂರಕ ಆಗಲಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದನೆಗಳು. ವೇದಿಕೆ ಒಟ್ಟಿಗೆ ಸೇರ್ಕೊಳ್ಬೇಕು ಪ್ಲೀಸ್, ನೀವುಗಳು ಇರಬೇಕು. ಇನ್ನೊಬ್ರು ನಾರಾಯಣ್ ಸರ್ ಕೂಡ ಈ ನಮ್ಮ ವೇದಿಕೆಯ ಒಂದು ಕಾರ್ಯಕ್ರಮದ ಒಟ್ಟಿಗೆ ಪಾಲ್ಪಡಿ ಅಂತ ವಿನಂತಿ ಮಾಡಿಕೊಂಡು, ಕಾರ್ಯಕ್ರಮ ಇದೇನು ಸ್ಪರ್ಧೆ ಅಲ್ಲ,
ಇದೊಂದು ಥ್ರಿಲ್ಲಿಂಗ್ ಗೇಮ್ ಅಲ್ಲ ಆಗಿರುವಾಗ ಯಾವ ರೀತಿಯಲ್ಲಿ ನೀವು ಎಂಜಾಯ್ ಮಾಡ್ತೀರಿ ಆ ನೆಲೆಯಲ್ಲಿ ಈ ಗೇಮ್ಸ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಈ ರೋಟಾ ಸೀಸನ್ 4 ಪ್ರೆಸಿಡೆಂಟ್ ಕಾರ್ಯಕ್ರಮ ನಮಗೆ ಮತ್ತೊಮ್ಮೆ ಹೊತ್ತಿ ಹೇಳ್ತಾ ಇದ್ದೇವೆ. ಟೈಟಲ್ ಸ್ಪಾನ್ಸರ್ ಅವರನ್ನ, ನಮ್ಮ ಪ್ರೀಮಿಯರ್ ಸ್ಪಾನ್ಸರ್ಸ್ ಅನ್ನ, ಕೋ ಸ್ಪಾನ್ಸರ್ ಅನ್ನ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಲಿಕ್ಕಿದ್ದೇವೆ. ಕೊನೆಯ ಹಂತದಲ್ಲಿ ನಮ್ಮೊಟ್ಟಿಗೆ ರೊಟೇರಿಯನ್ ಅಭೀಶ್ ಅವರು ಈ ಉದ್ಘಾಟನಾ ಸಮಾರಂಭದ ಅತಿಥಿಗಳಿಗೆ ಒಂದು ನೆಲ್ಮೆಯ ಥ್ಯಾಂಕ್ಸ್ ಅನ್ನು ಹೇಳುವ ಮೂಲಕ ಒಂದು ಸ್ಮರಣಿಕೆಯನ್ನು ಕೊಟ್ಟು ಆ ನಂತರ ಫ್ಲಾಗ್ ಆಫ್ ಕಾರ್ಯಕ್ರಮ ಮುಂದುವರಿಯುತ್ತದೆ. ಓಕೆ, ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ಎಸ್ ಅವರಿಗೆ, ಅದೇ ರೀತಿ PDG ಪ್ರಕಾಶ್ ಕಾರಂತ್ ಸರ್ ಅವರಿಗೆ, ಅಸಿಸ್ಟೆಂಟ್ ಗವರ್ನರ್ ಪ್ರಮೀಲಾ ರಾವ್ ಅವರಿಗೆ, ಪುತ್ತೂರು ಕ್ಲಬ್ ಸೆಕ್ರೆಟರಿ AKS ವಿಶ್ವಾಸನಯ್ಯ ಅವರಿಗೆ, ಮುಲಿಯಾ ಡೈಮಂಡ್ಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇದರ ಡೈರೆಕ್ಟರ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಲಿಯಾ ಕೇಶವ ಪ್ರಸಾದ್ ಅವರಿಗೆ, ಅಸೋಸಿಯೇಟ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇದರ ನ್ಯಾಷನಲ್ ಪ್ರೆಸಿಡೆಂಟ್ ರಾಜೇಶ್ ಕಲ್ಬಾವಿ ಅವರಿಗೆ, ಅದೇ ರೀತಿ ನಾರಾಯಣ್ ಹೆಗ್ಡೆ ಅವರಿಗೆ, ಇವರೆಲ್ಲರಿಗೆ ಒಂದೇ ಮಾತಿನಲ್ಲಿ, ಅದೇ ರೀತಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಪುತ್ತೂರು ಇದರ ಪುನೀತ್ ಸರ್ ಅವರಿಗೆ ಕೂಡ ಆತ್ಮೀಯವಾದ ಥ್ಯಾಂಕ್ಸ್ ಅನ್ನು ಹೇಳ್ಕೊಂಡು AG ಅವರಿಗೆ ಹೇಳಿದ್ದೇನೆ. ಇದೀಗ ವಿದ್ಯುಕ್ತವಾಗಿ ರೋಟಾ ಟ್ರೆಷರ್ ಈವೆಂಟ್ ಸೀಸನ್ 4 ಇದರ ವಿದ್ಯುಕ್ತ ಉದ್ಘಾಟನೆ ಚಾಲನೆಯನ್ನ ಕೊಡ್ಲಿಕ್ಕಿದ್ದಾರೆ ಡಾಕ್ಟರ್ ಭಾಸ್ಕರ್ ಎಸ್ ಅವರು. ರೋಟಾ ಯುವ ಟ್ರೆಷರ್ ಲಾಂಚ್ 2026 ಸೀಸನ್ 4 ಇದೀಗ ವಿದ್ಯುಕ್ತವಾಗಿ PDG ಡಾಕ್ಟರ್ ಭಾಸ್ಕರ್ ಎಸ್ ಇವರ ದಿವ್ಯ ಹಸ್ತದಿಂದ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ. ಪ್ರತಿಯೊಬ್ಬ ಸ್ಪರ್ಧಾಳುಗಳು ಕೂಡ ಈ ಸ್ಪರ್ಧೆಯನ್ನ ಅತ್ಯಂತ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡಿ ನಿಮ್ಮ ಮನೋರಂಜನೆಯ ಮೂಲಕ ಈ ಆಟವನ್ನ ಗೆಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು, ಮುತ್ತಿನ ನಗರಿ ಪುತ್ತೂರಿನಲ್ಲಿ ಅಮೂಲ್ಯ ರತ್ನಗಳ ಹುಡುಕಾಟದಲ್ಲಿ ತಾವಿದ್ದೀರಾ, ಅದೃಷ್ಟ ಲಕ್ಷ್ಮಿ ನಿಮ್ ಜೊತೆಗೆ ಉಳಿಯಲಿ ಅಂತಕ್ಕಂಥ ಆರೈಕೆಯನ್ನ ನಾವೆಲ್ಲ ಮಾಡಿಕೊಂಡು ಪ್ರತಿಯೊಬ್ಬ ಸ್ಪರ್ಧಾಳುಗಳು ತಾವು ಕೊಟ್ಟಂತ ಗೈಡ್ಲೈನ್ಸ್ ಅಲ್ಲಿ ತಮ್ಮ ಪ್ರಯಾಣವನ್ನ, ತಮ್ಮ ಆಟವನ್ನ ಪ್ರಾರಂಭಿಸಿ ಕ್ಲಬ್ದ ಸಮಯಕ್ಕೆ ಪುನಃ ಇದೇ ಡೆಸ್ಟಿನೇಷನ್ಗೆ ಬರುವ ಮೂಲಕ ವಿಜಯಶಾಲಿಗಳಾಗಿ ಮೂಡಿ ಬನ್ನಿ ಅಂತಕ್ಕಂಥ ಆರೈಕೆಯನ್ನ ಹೇಳ್ಕೊಂಡು, ಇದು ಕೇವಲ ಸ್ಪರ್ಧೆ ಅಲ್ಲ, ನಮ್ಮ ಮನಸ್ಸನ್ನ ತಿಳ್ಕೊಳ್ಳಿಕ್ಕೆ, ನಮ್ಮ ಆತ್ಮೀಯರನ್ನ ಅರಿತುಕೊಳ್ಳಿಕ್ಕೆ, ಪುತ್ತೂರಿನ ವಿವಿಧ ಪ್ರೇಕ್ಷಣೀಯ ಸ್ಥಳಗಳನ್ನು ತಾವೆಲ್ಲ ಹುಡುಕಾಟ ಮಾಡಲಿಕ್ಕೆ ಕೊಟ್ಟಂತ ಒಂದು ಟಾಸ್ಕ್ ಅಂತ ತಿಳ್ಕೊಳ್ಳಿ. ಗೆಲುವು ಪ್ರತಿಯೊಬ್ಬರಿಗೆ ಇದ್ದದ್ದೇ. ಇದೀಗ PDG ಪ್ರಕಾಶ್ ಕಾರಂತ್ ಇವರಿಂದ PC ಅಂಡ್ ಗೋ ಅದೀವ ಆರಾಧ್ಯ ಮೂರ್ತಿ ಮತ್ತೊಬ್ಬರ ಶ್ರೀ ಮಹಾಲಿಂಗೇಶ್ವರ, ಪುತ್ತೂರು ಅಂದ್ರೆ ಪುತ್ತೂರಿನ ಒಡೆಯ ಹತ್ತೂರಿಗೆ ಒಡೆಯ ಅಂತಕ್ಕಂಥ ನಾಣ್ಣುಡಿಯಂತೆ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳಬೇಕು ಅನ್ನತಕ್ಕಂಥ ದೇವರ ಒಂದಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು, ಇದೀಗ ಮತ್ತೋರ್ವ ಗಣ್ಯ ಅತಿಥಿಯವರು ಅಂದ್ರೆ ನಮ್ಮ ರೋಟರಿ ಯುವದ ಈ ಹಿಂದಿನ ಪೂರ್ವಾಧ್ಯಕ್ಷರು ಕಜೆಯವರಿಂದ ವಿದ್ಯುಕ್ತವಾಗಿ ಇನ್ನೊಂದು ಸ್ಪರ್ಧಾಳುಗಳಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ಕರತಾಡದ ಮೂಲಕ ಈ ಒಂದು ಸ್ಪರ್ಧಾಳುಗಳಿಗೆ ನೀವು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಇದು ಸ್ಪರ್ಧೆ ಅಲ್ಲ, ಇದೊಂದು ಥ್ರಿಲ್ಲಿಂಗ್ ಮನೋರಂಜನಾತ್ಮಕವಾದ ಆಟ. ಇದನ್ನ ಅತ್ಯಂತ ಮನೋರಂಜನೆಗೆ ನೀವು ಬಳಕೆ ಮಾಡಿಕೊಂಡು ಈ ಆಟವನ್ನು ಆಡಿ ಅಂತಕ್ಕಂಥ ಆಶಯ ತಮ್ಮದು. ಇವರು ಇದೀಗ ವಿದ್ಯುಕ್ತವಾಗಿ ಇನ್ನೊಂದು ಸ್ಪರ್ಧಾಳಿಗೆ ಫ್ಲಾಗ್ ಆಫ್ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ ಇವರಿಂದ ಇನ್ನೊಂದು ಫ್ಲಾಗ್ ಆಫ್ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ರೋಟಾ ಯುವ ಟ್ರೆಷರೆಂಟ್ ಇದಕ್ಕೆ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ನಿಧಿ ಲಿಮಿಟೆಡ್ ಪುತ್ತೂರು ಇದರ ಮಿಸ್ಟರ್ ಪುನೀತ್ ಅವರಿಂದ ಇದೀಗ ಮತ್ತೊಬ್ಬ ಸ್ಪರ್ಧಾಳು ಅವರ ಒಂದು ಆಟಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕಿದ್ದಾರೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಈ ಕಾರ್ಯಕ್ರಮಕ್ಕೆ ಟೈಟಲ್ ಸ್ಪಾನ್ಸರ್ ಅವರು ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ಗೌರವಾನ್ವಿತ ಅತಿಥಿಗಳಾದಂತ PDG ಪ್ರಕಾಶ್ ಕಾರಂತ್ ಅವರು, ಡಾಕ್ಟರ್ ಭಾಸ್ಕರ್ ಎಸ್ ಅವರು, ಅದೇ ರೀತಿ ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ ಅವರು, ಇವರೆಲ್ಲ ಗೌರವಾನ್ವಿತ ರೊಟೇರಿಯನ್ ಬಂಧುಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೆ ಅತ್ಯಂತ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಇದೀಗ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಲಿಮಿಟೆಡ್ ಇದರ ಪುತ್ತೂರು ಈ ಒಂದು ಘಟಕದ ವತಿಯಿಂದ ಮಿಸ್ಟರ್ ಪುನೀತ್ ಇವರಿಂದ ಇನ್ನೊಂದು ಸ್ಪರ್ಧಾಳುಗಳಿಗೆ ಫ್ಲಾಗ್ ಆಫ್ ಮೂಲಕ ಈ ಕಾರ್ಯಕ್ರಮ ಆ ಸ್ಪರ್ಧೆಗೆ ಅವರಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಇದೀಗ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಲಿಮಿಟೆಡ್ ಪುತ್ತೂರು ಘಟಕ ಇದರ
ಚೇರ್ಮನ್ ಪುನೀತ್ ಇವರಿಂದ ಇದೀಗ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸ್ಪರ್ಧಾಳುವಿಗೆ ಮುಲಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ಚೇರ್ಮನ್ ರೊಟೇರಿಯನ್ ಕೇಶವ ಪ್ರಸಾದ್ ಮುಲಿಯಾ ಇವರಿಂದ ವಿದ್ಯುಕ್ತವಾಗಿ ಈ ಸ್ಪರ್ಧಾಳುಗಳಿಗೆ ಚಾಲನೆಯನ್ನು ಕೊಡ್ಲಿಕ್ಕಿದೆ. ಜೊತೆಗೆ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಗಣ್ಯ ಅತಿಥಿಗಳಿಗೆ ನಮ್ಮ ಕಾರ್ಯದರ್ಶಿಯವರಿಂದ ಪೇಮೆಂಟ್ ಹಸ್ತಾಂತರವನ್ನ ಮಾಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರಕಾಶ್ ಕಾರಂತ್ ಅವರು ದಯವಿಟ್ಟು ಮುಂಗಾಗಿ ಬರಬೇಕು, ಅವರಿಗೆ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ಪುತ್ತೂರು ಸಿಟಿ ಹಾಸ್ಪಿಟಲ್ ಇದರ ಡಾಕ್ಟರ್ ಭಾಸ್ಕರ್ ಎಸ್ ಅವರು ದಯವಿಟ್ಟು ಮುಂಭಾಗಕ್ಕೆ ಬಂದು ತಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿ. ಅದೇ ರೀತಿ ರೊಟೇರಿಯನ್ ರಾಜೇಂದ್ರ ಕಲ್ಬಾವಿಸವರಿ ಅವರು ಕೂಡ ತಮ್ಮ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಿಕೊಳ್ಬೇಕು. ಎಜಿ ಪ್ರಮೀಲಾ ರಾವ್ ಮೇಡಮ್ ಅವರು ಕೂಡ ಯುವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಿ. ಇದೀಗ ಮುಲಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ಚೇರ್ಮನ್ ರೊಟೇರಿಯನ್ ಮುಲಿಯಾ ಕೇಶವ ಪ್ರಸಾದ್ ಇವರಿಂದ ಈ ಒಂದು ಸ್ಪರ್ಧಾಳುವಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಅಧ್ಯಕ್ಷರಿಂದ ಸ್ಮರಣಿಕೆ. ನಮ್ಮೊಟ್ಟಿಗೆ ನಮ್ಮ ಪ್ರೆಸಿಡೆಂಟ್ ಎಲೆಕ್ಟ್ ವಚನ ಜಯರಾಮ್ ಇವರ ಹಸ್ಬೆಂಡ್ ಪ್ರದೀಪ್ ರಾಮಕೃಷ್ಣ ಗೌಡ ಸರ್ ಬಂದಿದ್ರಿ, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇದೀಗ ರೋಟಾ ಯುವ ಟ್ರೆಷರ್ ಸೀಸನ್ 4 ಇದರ ಇನ್ನೊಂದು ಸ್ಪರ್ಧಾಳುವನ್ನ ರೋಟರಿ ದಿ ಪುತ್ತೂರು ಕ್ಲಬ್ ಇದರ ಸೆಕ್ರೆಟರಿ AKS ವಿಶ್ವಾಸನಿ ಅವರು ವಿದ್ಯುಕ್ತವಾಗಿ ಚಾಲನೆ ಕೊಡುವ ಮೂಲಕ ಆ ಸ್ಪರ್ಧಾಳುವಿನ ಸಮಯವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಟ್ರೆಷರ್ ಹಂಟ್ ಇದು ಸ್ಪರ್ಧೆ ಅಲ್ಲ, ಇದೊಂದು ಮನೋರಂಜನಾತ್ಮಕ ಆಟ. ಇದನ್ನ ನೀವು ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡಿ, ಒಂದು ಥೀಮ್ ಅನ್ನ ಇಟ್ಟುಕೊಂಡು ನಿಮ್ಮ ಮನಸ್ಸಿಗೆ ಮುದನಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದನ್ನ ನೀವೆಲ್ಲರೂ ಅತ್ಯಂತ ಮನೋರಂಜನಾತ್ಮಕವಾಗಿ ಆಡಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳಿಸಬೇಕು ಅನ್ನತಕ್ಕಂಥ ಆರೈಕೆ ಇದೀಗ ರೊಟೇರಿಯನ್ AKS ವಿಶ್ವಾಸನೈ ಅವರಿಂದ ಇನ್ನೊಂದು ಸ್ಪರ್ಧಾಳುವಿನ ಸಮಯಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಥ್ಯಾಂಕ್ ಯು ವಿಶ್ವಾಸನೈ. ಇದೀಗ ವಿಶ್ವಾಸನೈ ಅವರಿಗೆ ಸ್ಮರಣಿಕೆಯನ್ನ ಅಧ್ಯಕ್ಷರು ನೀಡಬೇಕು ಅಂತ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ನಿಧಿ ಪುತ್ತೂರು ಇದರ ಪುನೀತ್ ಸರ್ ಅವರಿದ್ದೀರಿ, ತಮಗೆ ತಮ್ಮ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನ ನೀಡಬೇಕು, ನೀವು ಸ್ವೀಕಾರವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು ಪುನೀತ್ ಸರ್. ಮುಂದೆ ಕೂಡ ನಿಮ್ಮ ಸಹಕಾರವನ್ನ ಇದೇ ರೀತಿ ಕ್ಲಬ್ಗಳಿಗೆ ನೀಡಿ ಅನ್ನತಕ್ಕಂಥ ಆರೈಕೆ ನಮ್ಮದು. ಇನ್ನೊಂದು ಸ್ಪರ್ಧಾಳುವಿಗೆ ಅವರ ಒಂದು ಆಟಕ್ಕೆ ಚಾಲನೆಯನ್ನು ಕೊಡ್ಲಿಕ್ಕಿದ್ದಾರೆ. ಇವಾಗ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆಗಿದ್ದಾರೆ ಫ್ಲಾಗ್ ಆಫ್ ಮಾಡ್ಲಿಕ್ಕೆ. ಪ್ರದೀಪ್ ರಾಮಕೃಷ್ಣ ಗೌಡ, ವೈಸ್ ಪ್ರೆಸಿಡೆಂಟ್ ಗೋಲ್ಡ್ ಮೆನ್ ಸ್ಯಾಕ್ಸ್ ಕುಸುಮರಾಜ್ ಅಧ್ಯಕ್ಷರಿಂದ, ಅದೇ ರೀತಿ ಇವೆಂಟ್ ಚೇರ್ಮನ್ ಡಾಕ್ಟರ್ ಅಶೋಕ್ ಕುಮಾರ್ ಇವರಿಂದ ZL ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಮುತ್ತಿನ ನಗರಿ ಪುತ್ತೂರಿನಲ್ಲಿ ಅಮೂಲ್ಯ ರತ್ನಗಳ ಹುಡುಕಾಟಕ್ಕೆ ಇದೀಗ 35ರ ಮೇಲಿನ ಸ್ಪರ್ಧಾಳುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಚಾಲನೆ. ಅಶೋಕ್ ಜುವೆಲ್ಸ್ ರಾಜೇಶ್ವರಿ ಅವರಿಂದ ಈಗ ಗಂಡನಿಗೆ ಹೆಂಡತಿಯಿಂದ ಸಾಥ್ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ವಿಜೇತರಿಗೆ, ಪ್ರತಿಯೊಬ್ಬ ವಿಜೇತರಿಗೆ ಕೂಡ ಅವರು ಸಿಲ್ವರ್ ಕಾಯಿನ್ ಅನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಪ್ರತಿಯೊಬ್ಬ ವಿಜೇತರಿಗೆ ನಾಟ್ ಪಾರ್ಟಿಸಿಪೆಂಟ್ ವಿನ್ನರ್ಸ್ ಇವರಿಗೆ ಸಿಲ್ವರ್ ಕಾಯಿನ್ ಅನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಮೇಡಮ್, ಇನ್ನು ಮುಂದಿನ ದಿವಸಗಳಲ್ಲಿ ನೀವು ಗೋಲ್ಡ್ ಕಾಯಿನ್ ಅನ್ನ ಸ್ಪಾನ್ಸರ್ ಮಾಡುವಾಗಿ ಆಗಲಿ ಅಂತಕ್ಕಂಥ ಆರೈಕೆ ನಮ್ಮದು. ರೋಟರಿ ಕ್ಲಬ್ ಪುತ್ತೂರು ಯುವ ರೋಟಾ ಯುವ ಟ್ರೆಷರ್ ಸೀಸನ್ 4 ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ 24x7 ಪ್ರೊಪರೈಟರ್ ಚೇತನ್ ಪ್ರಕಾಶ್ ಕಜೆ ಇವರ ಒಂದು ಟೈಟಲ್ ಸ್ಪಾನ್ಸರ್ ನಲ್ಲಿ ಪ್ರೀಮಿಯರ್ ಸ್ಪಾನ್ಸರ್ಸ್ ಆಗಿ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಸಂಪ್ಯ ಪುತ್ತೂರು ಸಿಟಿ ಹಾಸ್ಪಿಟಲ್, ದಕ್ಷಿಣ ಕನ್ನಡ ಮ್ಯೂಚುವಲ್ ರೊಟೇರಿಯನ್ ಅಶ್ವಿನಿ ಕೃಷ್ಣ ಮುಲಿಯಾ ಇವರಿಂದ ವಿದ್ಯುಕ್ತವಾಗಿ ಈ ಒಂದು ಸ್ಪರ್ಧಾಳುಗಳಿಗೆ ಫ್ಲಾಗ್ ಆಫ್ ಮೂಲಕ ತಮ್ಮ ಸಮಯ ಈಗ ಪ್ರಾರಂಭವಾಗಿದೆ. ಆಲ್ ದಿ ಬೆಸ್ಟ್, ವಿಶ್ ಯು ಆಲ್ ದಿ ಬೆಸ್ಟ್. ಇನ್ನೊಂದು ಸ್ಪರ್ಧೆಯನ್ನ ನಮ್ಮ ಡೈನಾಮಿಕ್ ಪ್ರೆಸಿಡೆಂಟ್, ಅಪ್ಕಮಿಂಗ್ ಪ್ರೆಸಿಡೆಂಟ್ ಇಲೈಟ್ ರೊಟೇರಿಯನ್ ವಚನ ಜಯರಾಮ್ ಇವರಿಂದ ವಿದ್ಯುಕ್ತವಾಗಿ ಈ ಒಂದು ಸ್ಪರ್ಧಾಳುವಿನ ಸಮಯಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರದೀಪ್ ಸರ್ ಕೂಡ ಅವರೊಟ್ಟಿಗೆ ಸಾಥ್ ಕೊಡಬೇಕು. ಇಬ್ರು ಸೇರಿ ಈ ಒಂದು ಫ್ಲಾಗ್ ಆಫ್ ಮಾಡೋ ಮೂಲಕ ಅತ್ಯಂತ ಅಮೂಲ್ಯ ಕ್ಷಣ ನಿಮ್ಮದು. ಮುಂದಿನ ವರ್ಷ ಇನ್ನಷ್ಟು ಯಶಸ್ವಿ ಕಾರ್ಯಕ್ರಮಗಳಿಂದ ನಮ್ಮ ಅಧ್ಯಕ್ಷ ವಚನ ಜಯರಾಮ್ ಅವರು ನಮ್ಮೆಲ್ಲರ ಒಂದು ಕ್ಲಬ್ ಅನ್ನು ನಡೆಸಬೇಕಿದ್ದಾರೆ. ಇದೀಗ ವಚನ ಜಯರಾಮ್ ಇವರಿಂದ
ಇನ್ನೊಂದು ಸ್ಪರ್ಧಾಳುವಿಗೆ ಫ್ಲಾಗ್ ಆಫ್ ಮೂಲಕ ಅವರ ಸಮಯವನ್ನು ನಿಗದಿ ಮಾಡಿದ್ದಾರೆ. ವಿಶ್ ಯು ಆಲ್ ದಿ ಬೆಸ್ಟ್. ರೋಟಾ ಯುವ ಟ್ರೆಷರರ್ಗೆ ಅಧ್ಯಕ್ಷರೊಟ್ಟಿಗೆ ಬಹಳಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮಾಡಿ ಸಾಥ್ ಕೊಟ್ಟಂತ ಒಬ್ಬ ಡೈನಾಮಿಕ್ ಸೆಕ್ರೆಟರಿ ಅವರು ಅಪ್ಕಮಿಂಗ್ ಪ್ರೆಸಿಡೆಂಟ್ ಕೂಡ ಆಗ್ಬೋದು ಅಂತ ಒಂದು ಅಭೀಶ್ ಅವರು ಇವತ್ತಿನ ಸ್ಪಾನ್ಸರ್ಸ್ ಕೂಡ ಹೌದು. ಇಕೋ ಗ್ಲೇಸ್ ಇದರ ಪ್ರೊಪ್ರೈಟರ್, ಇಕೋ ಗ್ಲೇಸ್ ಪುಷ್ಪ ಆರ್ಕೇಡ್ ಇದರಲ್ಲಿ ಅವರದೇ ಓನ್ ಕಾಂಪ್ಲೆಕ್ಸ್ ಅಲ್ಲಿ ಇಕೋ ಗ್ಲೇಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಕೊಟ್ಟಿರೋ ನಬೀಶ್ ಅವರು. ರೋಟಾ ಟ್ರೆಷರ್ ಅಂಡ್ ಸೀಸನ್ 4 ಇದರ ಇನ್ನೊಂದು ಸ್ಪರ್ಧೆಯನ್ನ ಅಭೀಶ್ ಅವರಿಂದ ಚಾಲನೆ ಕೊಡುವ ಮೂಲಕ ಈ ಒಂದು ಸ್ಪರ್ಧಾಳುವಿಗೆ ಸಮಯವನ್ನು ನಿಗದಿ ಮಾಡಿದ್ದೇವೆ. ಸ್ಪರ್ಧಾಳುವಿನ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಫ್ಲಾಗ್ ಆಫ್ ಮಾಡುವ ಮೂಲಕ ತಮ್ಮೊಟ್ಟಿಗೆ ಸಹಕರಿಸಬೇಕು. ರೊಟೇರಿಯನ್ ಜಯಂತ್ ನಡಬೈಲಿ ಇವರಿಂದ ಇನ್ನೊಂದು ಸ್ಪರ್ಧಾಳುವಿಗೆ ಈ ಒಂದು ಆಟ ಪ್ರಾರಂಭಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಕಾಂಪಿಟೆನ್ಸ್ ಅದೇ ರೀತಿ ಪಾರ್ಟಿಸಿಪೇಟ್ ಮಾಡಿದವರಿಗೆ ವಿಶ್ ಯು ಆಲ್ ದಿ ಬೆಸ್ಟ್. ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಈ ಆಟ ಪ್ರಾರಂಭವಾಗಲಿ ಅಂತಕ್ಕಂಥ ಆರೈಕೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಸಪೋರ್ಟಿಂಗ್ ಸ್ಪಾನ್ಸರ್ಸ್ ಲಹರಿ, SR ಬಿಲ್ಡರ್ಸ್, ಮುನಿಯಾ ಗೋಲ್ಡ್, ಉಷಾ ಮೆಡಿಕಲ್ಸ್, ನಾಯಕ್ ಕನ್ಸ್ಟ್ರಕ್ಷನ್ಸ್, ಅಶೋಕ್ ಜ್ಯುವೆಲ್ಸ್, ಪಶುಪತಿ, ಸಚಿನ್ ಟ್ರೇಡ್ ಕಂಪನಿ, ಗಣೇಶ್ ಟ್ರೇಡರ್ಸ್, ಬೂಂದ್, PC ಪೈ ಅಂಡ್ ಕೋ, ಅದೇ ರೀತಿ ಅದೀವಾ. ಇದೀಗ ಪುತ್ತೂರಿನ ಸಾಹಿತ್ಯ ಪರಿಷತ್ ಇದರ ಪುತ್ತೂರು ಘಟಕದ ಅಧ್ಯಕ್ಷರಾದ ಉಮೇಶ್ ನಾಯಕ್ ಇವರಿಂದ ತನ್ನ ಎಲ್ಲ ಸ್ನೇಹಿತರೊಟ್ಟಿಗೆ ಸೇರಿಕೊಂಡು ಒಂದು ಫ್ಲಾಗ್ ಆಫ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈವೆಂಟ್ ಚೇರ್ಮನ್ ಡಾಕ್ಟರ್ ಅಶೋಕುಮಾರ ಇವರ ಮೆಗಾ ಸ್ಪಾನ್ಸರ್ಸ್ ಆಗಿ ಕೊಟ್ಟಿದ್ದಾರೆ. ಇಡೀ ಪುತ್ತೂರು ನಗರದಲ್ಲಿ ಬ್ಯಾನರ್ಸ್ ಅನ್ನು ಅಳವಡಿಸಿದ್ದಾರೆ. ಅವರು ಕೂಡ ಈಗ ಒಂದು ಸ್ಪರ್ಧಾಳುವಿಗೆ ಫ್ಲಾಗ್ ಆಫ್ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡ್ತಾ ಇದ್ದಾರೆ. ವಿಶ್ ಯು ಆಲ್ ದಿ ಬೆಸ್ಟ್ ಟು ದಿ ಪಾರ್ಟಿಸಿಪೆಂಟ್ಸ್. ಅತ್ಯಂತ ಮನರಂಜನೆಯ ರೀತಿಯಲ್ಲಿ ನಿಮ್ಮ ಆಟ ಪ್ರಾರಂಭವಾಗಲಿ, ಅಷ್ಟೇ ಅತ್ಯಂತ ಸುಲಭವಾಗಿ ಅತ್ಯಂತ ಯಶಸ್ವಿಯಾಗಿ ಈ ಪ್ರಯಾಣವನ್ನ ನೀವು ಸಂಪನ್ನಗೊಳಿಸಿ ಅಂತಕ್ಕಂಥ ಆರೈಕೆ ನಮ್ಮದು. ವಿಶ್ ಯು ಆಲ್ ದಿ ಬೆಸ್ಟ್. ರೋಟಾ ಟ್ರೆಷರ್ 2026 ಸೀಸನ್ 4 ಇದರ ಟೈಟಲ್ ಸ್ಪಾನ್ಸರ್ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಪ್ರೀಮಿಯರ್ ಸ್ಪಾನ್ಸರ್ಸ್ ಮೆಡ್ಲ್ಯಾಂಡ್ ಹಾಸ್ಪಿಟಲ್. ದೂರವಾಣಿತ ಉಮೇಶ್ ನಾಯಕ್, ಪುತ್ತೂರು ಉಮೇಶ್ ನಾಯಕ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಇನ್ನೊಂದು ಸ್ಪರ್ಧಾಳುವಿನ ಸಮಯಕ್ಕೆ ಆಟಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಇದೀಗ ನಿಮ್ಮ ಸಮಯ ಪ್ರಾರಂಭ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಉಮೇಶ್ ನಾಯಕ್. ರೊಟೇರಿಯನ್ ಕುಸುಮರಾಜ್ ಇವರ ಸುಪುತ್ರ, ಪ್ರಥಮ ಸುಪುತ್ರ ಗಹನ್ ಇವರಿಂದ ಇನ್ನೊಂದು ಸ್ಪರ್ಧಾಳುವಿಗೆ ಫ್ಲಾಗ್ ಆಫ್ ಮೂಲಕ ಅವರ ಸಮಯವನ್ನ ಪ್ರಾರಂಭಿಸಲಿಕ್ಕಿದ್ದಾರೆ. ರೋಟಾ ಟ್ರೆಷರೆಂಟ್ 2026 ಸೀಸನ್ 4 ಇದಕ್ಕೆ ಪ್ರೀಮಿಯರ್ ಸ್ಪಾನ್ಸರ್ಸ್, ಟೈಟಲ್ ಸ್ಪಾನ್ಸರ್ಸ್, ಕೋ ಸ್ಪಾನ್ಸರ್ಸ್ ಆಗಿ ಸಹಕರಿಸಿದ್ದಲ್ಲದೆ ಅನೇಕ ಗೌರವಾನ್ವಿತ ಅತಿಥಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ PDG ಪ್ರಕಾಶ್ ಕಾರಂತ್ ಸರ್ ಅವರು, ಅದೇ ರೀತಿ AKS ವಿಶ್ವಾಸನಿ ಅವರು, ಅದೇ ರೀತಿ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಪ್ರಮೀಲಾ ಮೇಡಮ್ ಅವರು, ಅದೇ ರೀತಿ ಇನ್ನಿತರ PDGಗಳು ಕೂಡ ನಮಗೆ ಒತ್ತಡಕ್ಕೆ ಒಳಗಾಗದೆ ಅತ್ಯಂತ ಯಶಸ್ವಿಯಾಗಿ ನೀವು ನಿರ್ವಹಣೆ ಮಾಡಿ ಅಂತಕ್ಕಂಥ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ತೆ. ನಾನು ರೋಟರಿ ಕ್ಲಬ್ ಯುವದ ಅಧ್ಯಕ್ಷ ಕುಸುಮರಾಜ್ ಮಾತಾಡ್ತಿದ್ದೇನೆ. ನನ್ನ ಜೊತೆ ಇವತ್ತು ಡಾಕ್ಟರ್ ಹರ್ಷಕುಮಾರ್ ರೈ ನಮ್ಮ ಈವೆಂಟ್ ಚೇರ್ಮನ್ ಇದ್ದಾರೆ. ಟ್ರೆಷರ್ ಹಂಟಿನ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಹರ್ಷಕುಮಾರ್ ರೈ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಕಂತ ಅಭಿಷ್ ಅವರು ಕೂಡ ಇದ್ದಾರೆ. ಇವತ್ತು ನಾವು ಈ ಟ್ರೆಷರ್ ಹಂಟನ್ನು ಕೊನೆಯ ಹಂತದಲ್ಲಿದ್ದೀವಿ. ಈಗಾಗಲೇ ಎಲ್ಲರೂ ಬಂದು ತುಂಬ 50 ಜನ ರಿಜಿಸ್ಟ್ರೇಷನ್ ಆಗಿ ಅವರು ಒಳ್ಳೆ ಎಲ್ಲರೂ ಒಂದು ಥ್ರಿಲ್ಲಿಂಗ್ ಆಗಿ ಮಜಾ ತಗೊಂಡು ಈ ಟ್ರೆಷರ್ ಹಂಟಿನ ಬಗ್ಗೆ ಏನು ನಿಮಗೆ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ. ಈ ಟ್ರೆಷರ್ ಹಂಟಿನ ಮುಖ್ಯ ಉದ್ದೇಶ ಸಾಮಾಜಿಕ ಸೇವೆ. ನಾವು ಇದೊಂದು ಫಂಡ್ ರೇಸಿಂಗ್ ನಮ್ಮದು ಒಂದು ಕಾರ್ಯಕ್ರಮ ಆಗಿರ್ತದೆ. ಈ ಕಾರ್ಯಕ್ರಮವು ನಮ್ಮದು ರೋಟರಿ ಯುವದಿಂದ ಇದು 4ನೇ ಸೀಸನ್ 4ನೇ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಿಂದ ನಾವಿದು ಬಂದಿರುವಂಥ ಈ ಫಂಡನ್ನು ಸಾಮಾಜಿಕ ಸೇವೆಗಳಿಗೆ, ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಕೆಲವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿರ್ಬೋದು, ಈ ಫಂಡನ್ನು ನಾವು ಅಲ್ಲಿ ಉಪಯೋಗಿಸಿ ಸಮಾಜಕ್ಕೆ ಅರ್ಪಿಸುವಂಥ ಈಗಾಗಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವೊಂದು ದೊಡ್ಡದಾಗಿ ಡಯಾಲಿಸಿಸ್ ಸೆಂಟರು ಮತ್ತು ಫಿಸಿಯೋಥೆರಪಿ ಸೆಂಟರು, ಅದೇ ರೀತಿ ಒಂದು ಕ್ಲಾತ್ ಬ್ಯಾಂಕನ್ನು ಕೂಡ ನಾವೀಗ ಆಲ್ರೆಡಿ ಮಾಡಿಕೊಟ್ಟಿದ್ದೇವೆ. ಇನ್ನು ಮುಂದಿನ 3-4 ಪ್ರಾಜೆಕ್ಟ್ಗಳು ನಾವು ಮಾಡಿಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಿಂದ ನಮ್ಮ ರೋಟರಿ ಯುವ ಪುತ್ತೂರಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮದಾಗಿ ಹೊರಹೊಮ್ಮಿದೆ. ಈ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. 4ನೇ ವರ್ಷದ ರೋಟಾ ಯುವ ಟ್ರೆಷರ್ ಹಂಟ್
ಈ ಬಾರಿ ಬಹಳ ವಿಭಿನ್ನತೆಯಿಂದ ವೈಶಿಷ್ಟ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದೇವರ ಅನುಗ್ರಹದಿಂದ ಈ ತನಕ ನಡೆದಂಥ ಬೆಳವಣಿಗೆಯನ್ನು ನೋಡಿದರೆ ಕಳೆದ 3 ಅವಧಿಯ ಟ್ರೆಜರ್ ಹಂಟ್ ಮಾಡಿರುವ ಎಲ್ಲ ದಾಖಲೆಗಳನ್ನು ಈ ಒಂದು ಟ್ರೆಜರ್ ಹಂಟ್ ಈವೆಂಟ್ ಮುರಿದು ಹಾಕಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಸ್ಪರ್ಧಿಗಳು ಭಾಗವಹಿಸುವ ಮೂಲಕ ಈ ಒಂದು ಈವೆಂಟಿಗೆ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಬೆಳಗ್ಗಿನ ಉದ್ಘಾಟನಾ ಸಮಾರಂಭ ಇರ್ಬೋದು, ಅದಕ್ಕೂ ಕೂಡ ನಮ್ಮ ರೋಟರಿ ಜಿಲ್ಲೆಯ ನಾಯಕರು ಇರ್ಬೋದು, ಗಣ್ಯ ಅತಿಥಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ರೋಟರಿಯಲ್ಲಿ ಏನಿದೆ ಒಂದು ಸ್ನೇಹ ಬಾಂಧವ್ಯ ಅದನ್ನು ಬೆಳೆಸಬೇಕು, ಅದನ್ನು ಗಟ್ಟಿಗೊಳಿಸಬೇಕು. ಅದರ ಜೊತೆಯಲ್ಲಿ ಏನು ನಮ್ಮ ಸಾಮಾಜಿಕ ಕಾರ್ಯಗಳಿಗೆ ನಿಧಿ ಸಂಗ್ರಹ ಮಾಡುವುದು ಅಂತ ಉದ್ದೇಶ. ಅಲ್ಲದೆ ಇನ್ನೂ ಒಂದು ವಿಶೇಷ ಅಂದರೆ ಪುತ್ತೂರಿನ ಏನು ಐತಿಹಾಸಿಕ ಸ್ಥಳಗಳಿದೆ ಅದನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಮಾಡಿರುವಂಥ ಈ ಕಾರ್ಯಕ್ರಮ ಭಾಳ ಈ ತನಕ ನೋಡಿದರೆ ಬಹಳ ಅದ್ಭುತ ಯಶಸ್ಸನ್ನು ಕಂಡಿದೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಕುಸುಮರಾಜ್ ಇರ್ಬೋದು, ನಮ್ಮ ಪೂರ್ವಾಧ್ಯಕ್ಷರುಗಳಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಹಾಗೆಯೇ ನಮ್ಮ ಈ ಒಂದು ಈವೆಂಟ್ ಕೋಆರ್ಡಿನೇಟ್ ಅನಿಲ್ ಮುಂಡೋಡಿ ಅವರು ಇರ್ಬೋದು, ಮತ್ತು ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಒಂದು ಒಟ್ಟಾಗಿ ನಾವು ಒಂದು ಕ್ಲಬ್ಬಿನ ನಾವೆಲ್ಲ ಹುದ್ದೆಗಳು ಬೇರೆ ಬೇರೆ ಇರ್ಬೋದು, ಆದರೆ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ರೋಟರಿ ಜಿಲ್ಲೆಯಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದೆ, ನಮ್ಮ ಕ್ಲಬ್ಬಿಗೂ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ. ಅದೇ ರೀತಿ ಈ ಈವೆಂಟಿಗೆ ಮೇನ್ ಸ್ಪಾನ್ಸರ್ ಆಗಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಅವರಿದ್ದಾರೆ, ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅವರಿದ್ದಾರೆ, ಪುತ್ತೂರು ಸಿಟಿ ಹಾಸ್ಪಿಟಲ್ ಅವರಿದ್ದಾರೆ, ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಅವರಿದ್ದಾರೆ. ಜೊತೆಗೆ ಅನೇಕ ಸಪೋರ್ಟಿಂಗ್ ಈವೆಂಟ್ಸ್ ಸ್ಪಾನ್ಸರ್ಸ್ ಕೂಡ ಇರುವುದರಿಂದ ಇದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಮುಂದೆ ಕೂಡ ಮುಂದಿನ ವರ್ಷ ನಡೆಯುವ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲ ಭಾಗವಹಿಸಬೇಕು ಅಂತ ಅಪೇಕ್ಷಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೋಟರಿ. ನಮಸ್ಕಾರ, ನನ್ನ ಹೆಸರು ಅನಿಲ್ ಮುಂಡೋಡಿ ಅಂತೇಳಿ. ನಾವು ರೋಟರಿ ಕ್ಲಬ್ ಪುತ್ತೂರು ಯುವದಿಂದ ಟ್ರೆಜರ್ ಹಂಟ್ ಅಂತೇಳಿ ಇದು 4ನೇ ವರ್ಷದಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಟ್ರೆಜರ್ ಹಂಟ್ ಅಂತ ಹೇಳಿದರೆ ಈಗ ಫ್ಯಾಮಿಲಿಗೆ ಆಗಲಿ ಫ್ರೆಂಡ್ಸಿಗಾಗಲಿ ನಮ್ಮ ರೋಟರಿ ಕ್ಲಬ್ ಫ್ಯಾಮಿಲಿಗೆ ಒಂದು ಹಾಫ್ ಡೇ ಅವರ ಫ್ಯಾಮಿಲಿ ಜೊತೆ ಒಂದು ಕಾಂಪಿಟೇಷನ್ ಆಗಿ ಮತ್ತೊಂದು ಫನ್ ಡ್ರೈವ್ ಆಗಿ ಅವರಿಗೆ ಅವ್ರದ್ದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇರುವಂಥ ಒಂದು ಗೇಮ್ಸ್ ಇದು. ಇದರಲ್ಲಿ ಅಂದರೆ ನಾವು ಕ್ವಶ್ಚನ್ ಕೊಡ್ತೇವೆ, ಆ ಕ್ವಶ್ಚನ್ನೇ ಅವರಿಗೆ ದಾರಿ ತೋರಿಸ್ತದೆ. ಆ ಕ್ವಶ್ಚನಲ್ಲಿ ಅವರಿಗೆ ಅದರ ಆನ್ಸರ್ ಮಾಡಲಿಕ್ಕೆ ಇರ್ತದೆ. ಅದನ್ನು ಮಾಡಿಕೊಂಡೇ ಅವರು ರೂಟ್ ಹುಡುಕಿಕೊಂಡು ಬರುವಂಥ ಒಂದು ಕಾಂಪಿಟೇಷನ್ ಇದಕ್ಕೆ ಟ್ರೆಜರ್ ಹಂಟ್ ಅಂತ ಹೇಳೋದು. ಇದು ನಮ್ಮಲ್ಲಿ ನಾವು 4 ವರ್ಷ ಮಾಡ್ತಾಯಿದ್ದೇವೆ. ಈವನ್ ಮ್ಯಾಂಗ್ಳೂರು ಬೇರೆ ಬೇರೆ ಮೆಟ್ರೋ ಸಿಟಿಯಲ್ಲೆಲ್ಲ ಇದು ರೆಗ್ಯುಲರ್ ಆಗ್ತಾ ಇರ್ತದೆ ಕಾರ್ಪೊರೇಟ್ ಸೆಕ್ಟರಿಗೆ. ಸೊ ಇದೊಂದು ಫನ್ ಡ್ರೈವ್ ಅಂತ ಹೇಳ್ಬೋದು ನಾವು, ಅಡ್ವೆಂಚರ್ ಡ್ರೈವ್. ಇದರಲ್ಲಿ ಟ್ರಾಫಿಕ್ಕಿನ ನಾವು ಮೇಯ್ನಾಗಿ ಇಂಪಾರ್ಟೆನ್ಸ್ ಕೊಡ್ತೇವೆ. ಇದನ್ನು ಸೀಟ್ ಬೆಲ್ಟ್ ಹಾಕಬೇಕು, ಸ್ಲೋ ಸ್ಪೀಡ್ ಹೋಗಬೇಕು, ಪಾರ್ಕ್ ಮಾಡುವಾಗ ಹೆಜಾರ್ಡ್ ಲೈಟ್ ಹಾಕಬೇಕು, ಇದನ್ನೆಲ್ಲ ನಾವು ತಿಳಿಸ್ತೇವೆ ಅವರಿಗೆ. ಓವರ್ ಡ್ರೈವ್ ಮಾಡಬಾರ್ದು, ಇದೆಲ್ಲ ಇದರಲ್ಲಿ ಇರುವಂಥ. ಮತ್ತು ಪುತ್ತೂರಿನ ಟೂರಿಸಮನ್ನು ನಾವು ಎಕ್ಸ್ಪೋಸ್ ಮಾಡಲಿಕ್ಕೆ ಬೇಕಾಗಿ ಇದನ್ನು ಕಾನ್ಸೆಪ್ಟ್ ಅಂತ ಇಟ್ಕೊಂಡಿದ್ದೇವೆ. ಪುತ್ತೂರಲ್ಲಿ ಈಗ ನಮ್ಮದು ಅತಿ ಎತ್ತರದ ಫ್ಲ್ಯಾಗ್ ಆಗಿದೆ, ಬೀರ್ಮಲ ಗುಡ್ಡೆ ಡೆವಲಪ್ ಆಗ್ತಾ ಉಂಟು, ಅದನ್ನು ತೋರಿಸಿದ್ದೇವೆ. ಬಾಲವನ್ನು ತೋರಿಸಿದ್ದೇವೆ, ಮತ್ತು ನಾವು ವಿವೇಕಾನಂದರ ಸ್ಟ್ಯಾಚ್ಯೂನ್ನು ತೋರಿಸಿದ್ದೇವೆ. ಮತ್ತು ನಾವು ಒಂದು ವಿಲೇಜ್ ಡ್ರೈವ್ ಅಂತ ಈ ಸಲ ಹೊಸತ್ತಾಗಿ ಮಾಡಿದ್ದೇವೆ. ಅದರಲ್ಲಿ ಅಂದರೆ ಅವರಿಗೆ ಫ್ಯಾಮಿಲಿ ಜೊತೆ ಏನು ಅವರಿಗೆ ಕ್ವಶನ್ ಆನ್ಸರ್ ಇರೋದಿಲ್ಲ, ಫ್ಯಾಮಿಲಿ ಜೊತೆ ಒಂದು ಉದ್ದಕ್ಕೆ ಹೋಗೋದು. ಅದರಲ್ಲಿ ಮಾತ್ರ ನಾವು ರೂಟ್ ಮ್ಯಾಪ್, ಈಗ ಗೂಗಲ್ ಮ್ಯಾಪಲ್ಲಿ ಹೇಗೆ ನಾವು ಒಂದು ಲೊಕೇಶನ್ ಹಾಕಿದರೆ ಬರ್ತದೆ, ಅದೇ ರೀತಿ ನಾವು ಪೆನ್ನಲ್ಲಿ ನಾವು ಒಂದು ಪೇಪರಲ್ಲಿ ಮಾರ್ಕ್ ಮಾಡಿ ಕೊಡ್ತೇವೆ. 100 ಮೀಟ್ರ್ ಹೋದರೆ ಎಲ್ಲಿ ಲೆಫ್ಟು ಎಲ್ಲಿ ರೈಟ್ ತಗೊಳ್ಬೇಕು ಅದೆಲ್ಲ ಮಾರ್ಕ್ ಮಾಡ್ತೇವೆ. ಅದನ್ನು ಅವರು ಜಡ್ಜ್ ಮಾಡಿಕೊಂಡು ಹೋಗಲಿಕ್ಕೆ ಇರುವಂಥದ್ದು. ಮತ್ತು ಅವರಿಗೆ ಕಾಂಪಿಟೇಷನ್ ಒಂದು ಫನ್ ಆಗಲಿಕ್ಕೆ ಅಂತೇಳಿ ಸೆಲ್ಫಿ ತಗೊಳ್ಳಿಕ್ಕೆ ಇರ್ತದೆ. ಅಲ್ಲಲ್ಲಿ ಹೋಗಿ ಅವರು ಸೆಲ್ಫಿ ತಗೊಳ್ಬೇಕು. ಮತ್ತು ಟ್ರೆಜರ್ ಕಲೆಕ್ಟ್ ಮಾಡಲಿಕ್ಕೆ ಇರ್ತದೆ. ಈ ಸಲ ಟ್ರೆಜರ್ನ ಒಂದು 5 ಕಡೆಯಲ್ಲಿ ಟ್ರೆಜರ್ ಕೊಟ್ಟಿದ್ದೇವೆ. ಈ ಟ್ರೆಜರ್ ಅಂತ ಹೇಳಿದರೆ ಅವರು ಹೋಗಿ ಹುಡುಕಿ ತಗೊಂಡು ಬರುವಂಥದ್ದು. ಕೆಲವು ಕಡೆಯಲ್ಲಿ ಅವರಿಗೆ ತೆಂಗಿನ ಗಿಡ ಸಿಕ್ಕಿದೆ, ಕೆಲವು ಫ್ರೂಟಿನ ಗಿಡ ಸಿಕ್ಕಿದೆ, ಕೆಲವು ಕಡೆಯಲ್ಲಿ ಅವರಿಗೆ BP ಶುಗರ್ ಚೆಕ್ ಮಾಡುವಂಥ ಒಂದು ಆಪ್ಷನ್ ಕೊಟ್ಟಿದ್ದೇವೆ. ಮತ್ತು ಕೆಲವು ಕಡೆಯಲ್ಲಿ ಹೈಟ್ ವೆಯ್ಟ್ ಚೆಕ್ ಮಾಡಲಿಕ್ಕೆ ಇಂಥ ಬೇರೆ ಬೇರೆ ನಮ್ಮ ಕೆರೆ ಮಾಲಿಂಗೇಶ್ವರ ದೇವರ ಕೆರೆಯನ್ನು ನಾವು ಎಲ್ಲರಿಗೂ ತೋರಿಸ್ಬೇಕಂತೇಳಿ ಅಲ್ಲಿ ನಾವು ಮುತ್ತುಗಳನ್ನು ಹುಡುಕಿ ಕಲೆಕ್ಟ್ ಮಾಡುವಂಥ ಒಂದು ಕಾಂಪಿಟೇಷನ್ ಇಟ್ಟಿದ್ದೇವೆ. ಇದೆಲ್ಲ ಓವರಾಲ್ ಹೇಳಬೇಕಂದ್ರೆ ಇದು ಒಂದು ಹಾಫ್ ಡೇದು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಲಿಕ್ಕೆ ಇರುವಂಥ ಒಂದು ಗೇಮ್ಸ್ ಇದು. ಇದಕ್ಕೆ ಟ್ರೆಜರ್ ಹಂಟ್ ಅಂತೇಳಿ ನಾವು ಕರೀತೇವೆ.
ಥ್ಯಾಂಕ್ ಯು. ಪಶುಪತಿ ಶರ್ಮ ಅಂತ ಈವೆಂಟಿನ ಚೇರ್ಮನ್, ಪ್ರಮೋಷನ್ ಚೇರ್ಮನ್. ಟ್ರೆಜರ್ ಅಂಡ್ ಈವೆಂಟ್ ನಾವು ಈಗಾಗಲೇ ಸೀಸನ್ 4 ಮಾಡ್ತಾ ಇದ್ದೇವೆ. ಸೊ ಆರಂಭದಿಂದಲೇ ಇದಕ್ಕೆ ಒಂದು ಮನೋರಂಜನೆಗಾಗಿ ಏನಾದ್ರು ಸಾಮಾಜಿಕ ಕಾರ್ಯಗಳನ್ನು ಜಾಸ್ತಿ ಮಾಡ್ತೇವೆ ರೋಟ್ರಿಯಲ್ಲಿ. ಆದರೆ ನಾವು ಮನೋರಂಜನೆಗೋಸ್ಕರ ಏನಾದ್ರು ಮಾಡಬೇಕು ಪುತ್ತೂರಿನ ಜನತೆಗೆ ಅಂತೇಳಿ ಅಂದ್ಕೊಂಡಾಗ ಹುಟ್ಟಿಕೊಂಡಂಥದ್ದು ಟ್ರೆಜರ್ ಅಂಟ್ ಅಂತೇಳಿ ಒಂದು ಕಾರ್ಯಕ್ರಮ. ಈಗಾಗಲೇ ಮಂಗಳೂರಿನಂಥದ್ದು, ಬೆಂಗಳೂರಿನಂಥರಲ್ಲಿ ಏರಿಯಾಗಳಲ್ಲೆಲ್ಲ ನಮಗೆ ಟ್ರೆಜರ್ ಅಂಟ್ ಕಾರ್ಯಕ್ರಮ ನಡೀತಾ ಇರ್ತದೆ. ಒಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಕುಸುಮರಾಜ್ ಅವರು ಇರ್ಬೋದು, ರೋಟೇರಿಯನ್ ಅಭೀಶ್ ಅವರು ಕಾರ್ಯದರ್ಶಿಯವರು, ಅದೇ ರೀತಿಯಲ್ಲಿ ರೋಟೇರಿಯನ್ ನಮ್ಮ ಹರ್ಷಕುಮಾರ್ ರೈ ಅವರ ಸಾರಥ್ಯದಲ್ಲಿ ಅನಿಲ್ ಮುಂಡೋಡಿ ಅವರು ಈಗಾಗಲೇ ಇದ್ದರು. ಎಲ್ಲ ಭಾಳಷ್ಟು ನಮ್ಮ ರೋಟರಿ ಕ್ಲಬ್ಬಿನ ಸದಸ್ಯರುಗಳ ಒಂದು ಸಹಯೋಗದೊಂದಿಗೆ ಪುತ್ತೂರಿನಲ್ಲಿ ಒಂದಷ್ಟು ಪುತ್ತೂರಿನ ಎಷ್ಟೋ ಸಲ ನಾವು ಪುತ್ತೂರಲ್ಲಿ ಹೋಗ್ತಾ ಇರ್ತೇವೆ, ಆದರೆ ನಮಗೆ ಎಷ್ಟೋ ಜಾಗಗಳು ನಮಗೆ ಗೊತ್ತಿರೋದಿಲ್ಲ. ಈಗ ಹೊಸ ಕೋರ್ಟ್ ಆಗಿದೆ ಅಥವಾ ಬೇರೆ ಬೇರೆ ಈ ಥರ ಹೊಸ ಹೊಸ ಜಾಗಗಳನ್ನು ಒಂದು ಪರಿಚಯಿಸುವಂಥದ್ದು. ಮತ್ತು ಬೇರೆ ಊರಿಂದ ಕೂಡ ನಮ್ಮ ಜೊತೆ ಇಲ್ಲಿ ಸೇರಿಕೊಂಡವರಿದ್ದಾರೆ, ಅವರಿಗೆ ಕೂಡ ಪುತ್ತೂರಿನ ಬಗ್ಗೆ ಪರಿಚಯ ಮಾಡುತ್ತೆ. ಈ 4ನೇ ಕಾರ್ಯಕ್ರಮದಲ್ಲಿ ಒಂದು ವಿನೂತನ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ರೂಟನ್ನು ಮಾಡಿ ಒಂದು 50 ಕಿಲೋಮೀಟರ್ನಷ್ಟು ಸಂಚರಿಸುವಂಥ ಒಂದು ರೂಟನ್ನು ಮಾಡಿದರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನರು ಸ್ಪಾನ್ಸರ್ಸ್ ಕೊಟ್ಟಿದ್ದಾರೆ. ಆ ಸ್ಪಾನ್ಸರ್ಸ್ಗಳು ಕೊಟ್ಟಂಥದ್ದು ಏನು ಉಳಿಕೆ ಹಣಗಳು ಕೂಡ ನಮ್ಮ ಸಾಮಾಜಿಕ ಕಾರ್ಯಗಳಿಗೆ ಅದನ್ನು ವಿನಿಯೋಗಿಸ್ತೇವೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ರೋಟ್ರಿ ಯುವದಿಂದ ಡಯಾಲಿಸ್ ಸೆಂಟರ್ ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ನಡೀತಾ ಇದೆ. ಅದೇ ರೀತಿಯಲ್ಲಿ ಫಿಸಿಯೋಥೆರಪಿ ಸೆಂಟರ್ ಕೂಡ ನಾವು ಪ್ರಾರಂಭಿಸಿದೆ. ಅದೇ ರೀತಿಯಲ್ಲಿ ರೋಟ್ರಿಯಿಂದ ಕ್ಲೋತ್ ಬ್ಯಾಂಕ್ ಅಂತ ಹೇಳುವಂಥದ್ದು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದನ್ನು ನಾವು ಅಳವಡಿಸಿದ್ದು. ಸೊ ಈ ಥರ ಅಲ್ಲಿ ನೀರು ಹೆಚ್ಚಾಗಿ ಅಲ್ಲಿ ಡಯಾಲಿಸಿಸ್ ಸೆಂಟರ್ ನಂತರದ್ದು ಅದು ನೀರು ವೇಸ್ಟ್ ಆಗೋದಂತೇಳಿ ಅಲ್ಲ, ಅದು ನೀರು ಪ್ಯೂರಿಫಿಕೇಷನ್ ಆಗುವಂಥದ್ದು. ಸೊ ಅಂಥ ವಿಷಯದಲ್ಲಿ ಒಂದು ಟ್ಯಾಂಕನ್ನು ಅಳವಡಿಸುವಂಥದ್ದು, ಅದನ್ನು ಗಾರ್ಡನಿಗೆ ಸಪ್ಲೈ ಮಾಡೋದು. ಸೊ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಸಮಾಜ ಸೇವೆಗೆ ಇದರಲ್ಲಿ ಉಳಿಕೆಯಾದ ಹಣ ನಮಗೆ ವಿನಿಯೋಗ ಆಗುತ್ತೆ. ಸೊ ಹಾಗಾಗಿ ಟ್ರೆಜರ್ ಅಂಟ್ ಕಾರ್ಯಕ್ರಮ ಭಾಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸದಸ್ಯರುಗಳೆಲ್ಲ ಸೇರಿಕೊಂಡು ವರ್ಷ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳನ್ನು ಮಾಡುತ್ತಾ ಪುತ್ತೂರು ಮಹಾಜನತೆ ನಮಗೆ ಸಹಕರಿಸ್ತಾ ಇದೆ. ಅದಕ್ಕಾಗಿ ನಾವು ವಿಶೇಷವಾಗಿ ಆಭಾರಿಯಾಗಿದ್ದೇವೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ಅಭೀಶ್. ಬಹುಶಃ ರೋಟ್ರಿ ಅಂತ ಹೇಳಿದರೆ ಸ್ನೇಹ ಹಾಗೆ ಬಾಂಧವ್ಯತೆಗೆ ಸಂಕೇತ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ನಾವೀಗ ಈ ವರ್ಷ 4ನೇ ವರ್ಷ ಟ್ರೆಜರ್ ಅಂಟ್ ಮಾಡ್ತಿದ್ದೇವೆ. ಬಟ್ ಈ ವರ್ಷದ ವಿಚಾರ ಏನಂತ ಹೇಳಿದರೆ, ರೋಟ್ರಿ ಅವರನ್ನು ಸೇರಿಸಿಕೊಂಡು ಅದು ಅಲ್ಲದೆ ಸಾರ್ವಜನಿಕ ವಲಯದಲ್ಲಿ ಕೂಡ ನಾವು ಈ ಸರಿ ಒಂದು ಅವೇರ್ನೆಸ್ ಮಾಡಿದ್ದೇವೆ. ಅಂದರೆ ಈಗ ನಮ್ಮ ಪುತ್ತೂರಿನಲ್ಲಿರುವಂಥ ಎಲ್ಲ ಕ್ಲಬ್ಬಿನವರು ಕೂಡ ಸೇರ್ತಾರೆ, ಇದರಲ್ಲಿ ಭಾಗವಹಿಸ್ತಾರೆ. ಆದರೆ ಈ ವರ್ಷ ನಾವು ಸ್ವಲ್ಪ ಸಾರ್ವಜನಿಕ ವಲಯಗಳಲ್ಲಿ ಕೂಡ ಮಹತ್ವ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಒಳ್ಳೆಯ ಒಂದು ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಆಲ್ಮೋಸ್ಟು 50% ಜನ ಸಾರ್ವಜನಿಕ ಇದರಿಂದ ಬಂದಿದ್ದಾರೆ, ಓಪನ್ ಕ್ಯಾಟಗರಿಯಿಂದ ಬಂದಿದ್ದಾರೆ. ಸೊ ಬಹುಶಃ ಒಳ್ಳೆಯ ಒಂದು ಸ್ಪಂದನೆ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ರೋಟರಿ ಯುವದ ಸ್ಥಾಪಕ ಅಧ್ಯಕ್ಷ ರೋಟೇರಿಯನ್ ರತ್ನಾಕರ್ ರೈ. ಟ್ರೆಜರ್ ಅಂಟ್ ಅಂತ ಹೇಳುವಾಗ ರೋಟರಿ ಯುವದ ಹೆಸರು ಎಲ್ಲ ರೋಟರಿ ಡಿಸ್ಟ್ರಿಕ್ಟ್ ಇರ್ಬೋದು, ನಮ್ಮ ಸಾರ್ವಜನಿಕರಲ್ಲಿ ಬರುವಂಥದ್ದು ರೋಟರಿ ಯುವ ಹೋಸ್ಟ್ ಮಾಡುವಂಥದ್ದು ಟ್ರೆಜರ್ ಅಂಟ್ ಅಂತೇಳಿ. 2015ರಲ್ಲಿ ಫಸ್ಟ್ ಸೀಸನ್ ಟ್ರೆಜರ್ ಅಂಟನ್ನು ಹೋಸ್ಟ್ ಮಾಡುವಾಗ ಜನಗಳಿಗೆ ಇದು ಎಂಥ ಆಟನ ಅಥವಾ ಇದು ಯಾವ ರೀತಿಯ ಒಂದು ರೀತಿಯಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಗೊತ್ತಿರಲಿಲ್ಲ. ಅದನ್ನು ಸಾರ್ವಜನಿಕರಿಗಾಗ್ಬೋದು, ರೊಟೇರಿಯನ್ಸ್ಗಳಿಗೆ ರೋಟ್ರಿ ಯುವ ನಮ್ಮ ಯುವದಲ್ಲೇ ಇರತಕ್ಕಂಥ ಕೆಲವು ಮೆಂಬರ್ಸ್ಗೆಲ್ಲ ಟ್ಯಾಲೆಂಟಿನ ಮೂಲಕ ಅದನ್ನು ಒಂದು ಸಾರ್ವಜನಿಕವಾಗಿ ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ಆ ಸೀಸನ್ ಫಸ್ಟ್ ಅನ್ನುವಂಥದ್ದು ಭಾಳಷ್ಟು ಒಂದು ಅಪ್ರಿಷಿಯೇಷನ್ ಗಳಿಸಿತು, ಜನಮನ್ನಣೆ ಗಳಿಸಿದೆ. ಆ ನಂತರದ ವರ್ಷಗಳಲ್ಲಿ ನಾವು ಸೀಸನ್ 2, ಸೀಸನ್ 3 ಆಗಿಬಿಟ್ಟು ಇವತ್ತಿನ ದಿವಸಕ್ಕೆ ಸೀಸನ್ 4 ಟ್ರೆಜರ್ ಅಂಟನ್ನು ಆಯೋಜನೆ ಮಾಡಿದ್ದೇವೆ. ಬೆಳಗಿನ ಜಾವದಲ್ಲಿ ಏನು ಅತ್ಯಂತ ಯಶಸ್ವಿಯಾಗಿ 35+ ಪಾರ್ಟಿಸಿಪೆಂಟ್ ಭಾಗವಹಿಸಿದಂಥ ಈವೆಂಟ್ ನಾವು ಈಗಾಗಲೇ ಬೆಳಗ್ಗೆ ಹೇಳಿದ್ದೇವೆ. ಈಗಾಗಲೇ ಬಂದಂಥ ಯಾರು ಕಾಂಪಿಟೇಷನ್ನ ಫಿನಿಷ್ ಮಾಡಿ ಈ ಒಂದು ಪ್ಲೇಸಿಗೆ ಬಂದಿದ್ದ ಅವರನ್ನು ನಾವು ಕೇಳಿದಾಗ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ ಕೂಡ ವಿವ್ ಎಂಜಾಯ್ಡ್ ಅಂತ ಹೇಳಿ ನಮಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲು ಹೇಳಿದಾಗೆ ರೋಟರಿ ಯುವ ಯಾವತ್ತೂ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡ್ತದೆ. ಅಂದರೆ ಪುತ್ತೂರು ಅನ್ನುವಂಥದ್ದು ಅಂದರೆ ನಾವು ಟ್ರೆಜರ್ ಅಂಟಲ್ಲಿ ಮಾಡಿದ್ದೇನೆಂದರೆ ಪುತ್ತೂರಿನ ಮುತ್ತಿನ ನಗರಿ ಪುತ್ತೂರಿನಲ್ಲಿ ಅಮೂಲ್ಯ ರತ್ನಗಳಾಡಾಗಿವೆ. ಅದನ್ನು ನೀವು ಶೋಧನೆ ಮಾಡುವ ಕೆಲಸಕ್ಕೆ ನಾವು ಒಂದಷ್ಟು ಕಾಂಪಿಟೇಟರ್ಸನ್ನು ಕಳಿಸಿದ್ದೇವೆ. ಆ ಕೆಲಸವನ್ನು ಸಂಪೂರ್ಣ ಮಾಡಿದ್ದಾರೆ, ಅವರು ಎಂಜಾಯ್ ಮಾಡಿದ್ದಾರೆ. ಈ ಮೂಲಕ ನಮ್ಮ ಪ್ರೇಕ್ಷಣೀಯ ಸ್ಥಳವಾಗಿ ಪುತ್ತೂರು ಮೂಡಿ ಬರಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಸಾರ್ವಜನಿಕವಾಗಿ ಪುತ್ತೂರಲ್ಲಿ ಅದೆಷ್ಟು ಕೆಲಸಗಳಾಗಬೇಕು. ನಾವೇನು ಟೈಟಲ್ ಸ್ಪಾನ್ಸರ್ ಇರ್ಬೋದು, ಬಾಕಿ ಸ್ಪಾನ್ಸರ್ ಇರ್ಬೋದು, ಪ್ರೀಮಿಯಂ ಸ್ಪಾನ್ಸರ್ ಇರ್ಬೋದು, ಇವರೆಲ್ಲರನ್ನ ಹೈಲೈಟ್ ಮಾಡುವ ಮೂಲಕ ನಮಗೇನಾದರೂ ಫಂಡ್ ಬಂದಿದ್ದರೆ ಅದು ಅಗೈನ್ ಈ ಸೊಸೈಟಿಗೆ ರೋಟರಿ ಯುವ
ಅದನ್ನು ಸಮರ್ಪಣೆ ಮಾಡ್ತದೆ ಅನ್ನೋ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇವೆ. ಈ ಇವೆಂಟನ್ನು ರೋಟರಿ ಯುವದ ಪ್ರಸ್ತುತ ಅಧ್ಯಕ್ಷ ಕುಸುಮರಾಜ್, ಅಭೀಶ್ ರೋಟರಿ ಸೆಕ್ರೆಟರಿ, ಅದೇ ರೀತಿ ಈವೆಂಟ್ ಚೇರ್ಮನ್ ಡಾಕ್ಟರ್ ಹರ್ಷಕುಮಾರಯ್ಯ ಅವರು ಭಾಳಷ್ಟು ಮುತುವರ್ಜಿಯಿಂದ ಕಂಡಕ್ಟ್ ಮಾಡುವಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಆ ಈವೆಂಟಿನ ಡೈರೆಕ್ಟರ್ ಅನಿಲ್ ಮುಂಡೋಡಿ ಅವರ ಪರಿಶ್ರಮ ಭಾಳಷ್ಟಿದೆ. ಎಲ್ಲರ ಒಂದು ಸಮಾಗಮದೊಂದಿಗೆ ಅತ್ಯಂತ ಯಶಸ್ವಿ ಟ್ರೆಜರೆಂಟ್ 4ನೇ ಸೀಸನ್ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಹರ್ಷ ಆಗ್ತಾ ಇದೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಮಾಯಾ ಮುರಳಿ ಅಂತ ಹೇಳಿ. ನಾನು ಕೂಡ ನಮ್ಮದು ರೋಟ್ರಿಯೇ. ನಾವು ಈ ಪುತ್ತೂರು ಕ್ಲಬ್, ರೋಟರಿ ಕ್ಲಬ್ ಪುತ್ತೂರು ಸಿಟಿ, ಇವರು ಇದೀಗ 4ನೇ ವರ್ಷ ಈ ಟ್ರೆಜರೆಂಟ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಸೀಸನಿಗೆ ಬಂದಿದ್ದೇವೆ, ಸೆಕೆಂಡ್ ಬಂದಿದ್ದೇವೆ, ಥರ್ಡ್ ಒಂದು ಮಿಸ್ ಆಗಿದೆ ಕಾಣ್ತದೆ, ಈಗ 4th ಸೀಸನ್. ನಮಸ್ತೆ, ನನ್ನ ಹೆಸರು ಮಾಯಾ ಮುರಳಿ ಅಂತ ಹೇಳಿ. ರೋಟರಿ ಕ್ಲಬ್ ಪುತ್ತೂರು ಯುವ ಇವರು ನಡೆಸ್ತಾ ಇರುವಂತಹ ಟ್ರೆಜರ್ ಹಂಟ್ ಇದು 4ನೇ ವರ್ಷದಲ್ಲಿದೆ. ನಾವು ಫಸ್ಟ್ ಇಯರಿಂದಲೇ ಭಾಗವಹಿಸ್ತಾ ಇದ್ದೇವೆ. ಲಾಸ್ಟ್ ಇಯರ್ ಒಂದು ನಾನು ಮಿಸ್ ಆಗಿದೆ ಕಾಣ್ತದೆ, ಫಸ್ಟ್ ಇಯರ್ ವಿನ್ನರ್ ಕೂಡ ಹೌದು. ಈ ಟ್ರೆಜರ್ ಹಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಾವು ನಮ್ಮ ಪುತ್ತೂರಿಗೆ ಇದು ಖಂಡಿತ ಇವರು ಹೊಸದಾಗಿ ಪರಿಚಯಿಸಿದ್ದಾರೆ. ನಮಗೆ ಒಂದು ಎಕ್ಸೈಟ್ ಆಯಿತು. ಸೊ ನೀವೆಲ್ಲ ಜಾಯ್ನ್ ಆಗಬೇಕು ಅಂತ ಹೇಳುವಾಗ ನಾವು ಫಸ್ಟ್ ಇಯರಲ್ಲಿ ಜಾಯ್ನ್ ಆದ್ವಿ. ಇದರಲ್ಲಿ ಮೇಯ್ನ್ ಅಂತ ಹೇಳಿದರೆ ಅವ್ರು ಕ್ವಶನ್ ಕೊಟ್ಟಿರ್ತಾರೆ, ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋದೇ ಒಂದು ಫನ್. ಮತ್ತು ಒಂದೇನಂತ ಹೇಳಿದರೆ ಅದರಲ್ಲಿ ಏನು ಅವ್ರು ಹೇಳಿರ್ತಾರೆ ಎಕ್ಸಾಕ್ಟ್ಲಿ ಅದನ್ನು ರೈಟಿಂಗ್ ಮಾಡಬೇಕು. ನಮ್ಗೆ ಗೊತ್ತಿರುತ್ತೆ, ನಾವೇನೋ ಅರ್ಧಂಬರ್ಧ ಬರೆದಿದ್ದರೆ ಅವ್ರು ಮಾರ್ಕ್ ಕೊಡೋಲ್ಲ. ಇಂಥದ್ದೆಲ್ಲ ತುಂಬ ಟ್ರಿಕ್ಕಿಗಳಿರುತ್ತೆ. ನಮಗೆ ಹೊಸ ಜಾಗಗಳು ಗೊತ್ತಾಗುತ್ತೆ, ಹೊಸ ಜನರನ್ನು ಪರಿಚಯ ಆಗುತ್ತೆ. ಒಂದು ಸಣ್ಣ ಸಣ್ಣ ಪಾಯಿಂಟ್ಗಳನ್ನು ನಾವು ಮಿಸ್ ಮಾಡಿದರೆ ಸಹ ನಮಗೆ ಅದು ಅಲ್ಲಿಗೆ ಲಾಸ್ ಆಗುತ್ತೆ. ಮತ್ತು ಈ ಟ್ರೆಜರೆಂಟಿಂದಾಗಿ ನಾವು ಎಷ್ಟು ಈ ತುಂಬ ಪುತ್ತೂರಿನ ಹಲವು ಅಂಗಡಿಗಳು ನಮಗೆ ಗೊತ್ತಿರುವುದಿಲ್ಲ. ಆ ಅಂಗಡಿಗಳನ್ನು ವಿಸಿಟ್ ಮಾಡಿರ್ತೀವಿ, ಹೊಸದಾಗಿ ವಿಸಿಟ್ ಮಾಡಿರ್ತೀವಿ, ಅದು ನಮಗೆ ಗೊತ್ತಾಗತ್ತೆ. ಮತ್ತು ಹೊಸ ಜಾಗಗಳು ಅಂತ ಹೇಳಿದ್ರೆ ಇಂಟೀರಿಯರನ್ನೆಲ್ಲ ತೋರಿಸ್ತಾರೆ. ಸೊ ನಾವು ಪುತ್ತೂರನ್ನು ಒಂದು ಚಂದವಾಗಿ ತಿಳ್ಕೊಳ್ಳಿಕ್ಕೆ ಹಾಗೂ ಒಂದು ಸಂಡೆಯನ್ನು ಸುಂದರವಾಗಿ ಕಳೀಲಿಕ್ಕೆ ಇದು ಒಂದು ಒಳ್ಳೆಯ ಅಪರ್ಚುನಿಟಿಯನ್ನು ಇವರು ಕೊಟ್ಟಿದ್ದಾರೆ. ಇದು ಇನ್ನಷ್ಟು ಮುಂದುವರಿಲಿ, ಇನ್ನಷ್ಟು ಪಾರ್ಟಿಸಿಪೆಂಟ್ ಇದರಲ್ಲಿ ಸೇರಲಿ. ಖಂಡಿತ ನೀವು ಒಂದು ಡೇಯನ್ನು ಮನೆಯ ಎಲ್ಲ ಒಂದು ಏನು ತಲೆಬಿಸಿಗಳಿದೆ ಎಲ್ಲವನ್ನು ಮರೆತು ಒಂದು ಜಸ್ಟ್ ಎಂಜಾಯ್ ಮಾಡ್ಬೋದು. ಇದನ್ನು ಕಾಂಪಿಟೇಷನ್ ಆಗಿ ನಾವು ಸೇರಬಾರ್ದು. ನಾವು ಎಂಜಾಯ್ ಮಾಡಲಿಕ್ಕೆ ಅಂತ ಸೇರಿದರೆ ನಾವು ಇದನ್ನು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡು ನಾವು ಮನೆಗೆ ಹೋಗ್ಬೋದು. ನಿಮಗೆ ಪ್ರೈಸ್ ಬರ್ಬೋದು, ಬಾರದೇ ಇರ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ನೀವು ಆ ಒಂದು ಎಕ್ಸ್ಪೀರಿಯೆನ್ಸ್, ಆ ಒಂದು ಹೊಸ ಹೊಸ ವಿಷಯಗಳನ್ನು ಕಲಿತೀರಲ್ಲ, ಅದು ನಮಗೆ ಒಂದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ. ನಮಸ್ಕಾರ, ನಾನು ಡಾಕ್ಟರ್ ಅನಿಲ್ ಬೈಪಡಿತಾಯ, ಪುತ್ತೂರು ಸಿಟಿ ಹಾಸ್ಪಿಟಲ್ನ ಡಾಕ್ಟ್ರು. ಇವರು ನನ್ನ ಇವತ್ತಿನ ರೋಟರಿ ಯುವ ಟ್ರೆಜರ್ ಹಂಟಿನ ಪಾರ್ಟ್ನರ್, ನನ್ನ ಆತ್ಮೀಯ ಗೆಳೆಯ ಮುಡಿಯ ಕೇಶವಪ್ರಸಾದ್ ಅವರ ಮಗಳು ಆದ್ಯ. ನಾವು ಇವತ್ತು ರೋಟರಿ ಯುವ ಟ್ರೆಜರ್ ಹಂಟಿನಲ್ಲಿ ಬಹಳ ಉತ್ಸುಕತೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಬಹಳ ಚೆನ್ನಾಗಿತ್ತು, ಒಂದು ಹೊಸ ಅನುಭವ. ನಾನು ಮೊದಲು ಯಾವುದೇ ಟ್ರೆಜರ್ ಹಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ನನ್ನ ಮಗಳು ಒತ್ತಾಯ ಮಾಡಿದ್ಲು, ಅಂಕಲ್ ನೀವು ಬರಬೇಕು ನಾನು ಒಟ್ಟಿಗೆ ಅಂತ. ಹಾಗೆ ಹುಡುಗರೊಟ್ಟಿಗೆ ಸೇರಿಕೊಂಡು ಭಾಳ ಎಂಜಾಯ್ ಮಾಡಿದೆವು. ಪುತ್ತೂರು ನಮಗೆ ಗೊತ್ತುಂಟು ಅಂತ ತಿಳ್ಕೊಂಡಿದ್ದೆವು, ನಮಗೆ ಗೊತ್ತಿಲ್ಲದಂಥ ಭಾಳ ಜಾಗಗಳಿಗೆ ನಮ್ಮನ್ನು ಇವತ್ತು ಕಳಿಸಿದ್ದಾರೆ. ಭಾಳ ಚೆನ್ನಾಗಿತ್ತು. ಪಜಲ್ ಸಾಲ್ವಿಂಗ್ ಭಾಳ ಮುಖ್ಯ ಏನು ಅಂತ ಹೇಳಿದರೆ, ಇದು ಒಂದು ರೇಸಿನ ರೀತಿ ಅಲ್ಲ, ಯಾರು ತುಂಬ ಸ್ಪೀಡ್ ಹೋಗಿ ಏನು ಅವಘಡ ಆಗುವಂಥ ವಿಷಯ ಇಲ್ಲ ಇದರಲ್ಲಿ. ಸ್ವಲ್ಪ ತಲೆ ಖರ್ಚು ಮಾಡಬೇಕು ಮತ್ತು ಕ್ಲೂಗಳನ್ನು ಸಾಲ್ವ್ ಮಾಡಿಕೊಳ್ತಾ ಎಂಡ್ ಪಾಯಿಂಟಿಗೆ ಬರಬೇಕು. ಹಾಗೆ ನಾವೀಗ ಸಕ್ಸಸ್ಫುಲ್ಲಾಗಿ ಮುಗಿಸಿ ಈಗಷ್ಟೇ ಬಂದಿದ್ದೇವೆ. ಇನ್ನೂ ಸಹ ಅದೇ ಎಕ್ಸೈಟ್ಮೆಂಟಲ್ಲಿದ್ದೇವೆ. ಅಷ್ಟೊತ್ತಿಗೆ ಅವರು ಕ್ಲಿಪ್ ತಗೊಂಡು ಬಿಟ್ಟಿದ್ದೀರಿ. ಹಾಗೆ ಎನಿವೇಸ್ ಪ್ರತಿ ವರ್ಷ ಇದನ್ನು ಆಯೋಜನೆ ಮಾಡಿ ನಾವು ಖಂಡಿತ ಪಾರ್ಟಿಸಿಪೇಟ್ ಮಾಡ್ತೇವೆ. ಭಾಳ ಚೆನ್ನಾಗಿತ್ತು. ಒಂದು ರಶ್ ಅಂತ ಹೇಳ್ತಾರಲ್ಲ, ಯಾವ ಹಾರ್ಮೋನ್ ರಶ್? ಅಡ್ರಿನಲಿನ್ ರಶ್. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಫೆಲ್ಟ್ ಥ್ರೂಔಟ್ ದ ಪ್ರೊಸೆಸ್. ಈಗ ನೆಕ್ಸ್ಟ್ ಯಾವಾಗಾದರೂ ಯುವದವ್ರು ಮಾಡ್ತಿದ್ರೆ ಡೆಫಿನೆಟ್ಲಿ ನಾವು ವಾಪಸ್ ಪಾರ್ಟಿಸಿಪೇಟ್ ಮಾಡ್ತೇವೆ. ಥ್ಯಾಂಕ್ ಯು. 1ರಿಂದ 3ರವರೆಗೆ ನಮ್ಮೊಟ್ಟಿಗೆ ಬಹಳಷ್ಟು ಒಂದು ವಿನೂತನ ರೀತಿಯಲ್ಲಿ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗಾಗಿ ಮುರಳಿಶ್ಯಾಮ್ ಮತ್ತೆ ಮಾಯಾ ಮುರಳಿಶ್ಯಾಮ್ ಅವರನ್ನ ಅವರ ಅನುಭವಗಳು ಹೇಗಿತ್ತು, ಯಾಕಂದ್ರೆ 1ರಲ್ಲಿ 2ರಲ್ಲಿ 3ರಲ್ಲಿ ಭಾಗವಹಿಸುತ್ತಿಲ್ಲ, 4ನೇದು ಅವರಿಗೆ ಖಂಡಿತವಾಗಿ ಅವರು ತಿಳಿಸಿರ್ಬೋದು, ಅದು ಅದರ ಹಾಗೆ ಇರ್ಬೋದು. ಬಟ್ ಹೇಗಿತ್ತು ಅವರ ಅನುಭವಗಳು ಹೇಗಿತ್ತು ಅಂತ ಹೇಳುವಂಥದ್ದು ನಾವೀಗ ಕೇಳುವ. ಸೊ ಅವರಿಗೆ ಅವರ ಮಾತುಗಳಿಗಾಗಿ. ಹೌದು, ಥ್ಯಾಂಕ್ ಯು. ರೋಟರಿ ಕ್ಲಬ್ ಪುತ್ತೂರು ಯುವ 4ನೇ ವರ್ಷ ಈ ಒಂದು ಟ್ರೆಜರ್ ಹಂಟ್ ಅನ್ನು ಮಾಡ್ತಾ ಇದೆ. ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ. ಈ ವರ್ಷ ಸ್ವಲ್ಪ ಒಂದು ಬೇರೆ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ. ಕೆಲವರಿಗೆ ಸ್ವಲ್ಪ ರೆಗ್ಯುಲರ್ವರೆಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಆದರೂ ಸಹ ಒಳ್ಳೆ ಕಾನ್ಸೆಪ್ಟ್ ಇದು. ಎಂಜಾಯ್ ಮಾಡ್ತೇವೆ ನಾವೆಲ್ಲ, ಹೆಚ್ಚಿನವರೆಲ್ಲ ನಮ್ಮ ಏಜ್ ಎಲ್ಲ 50 ಕಳೀತಿದ್ದೇವೆ ಈಗ ಆಲ್ರೆಡಿ.
ಬಟ್ ಈ ಒಂದು ರೇಸ್ ಅಲ್ಲ, ಇದು ಒಂದು IQ ಕ್ವಶನ್ ತಗೊಂಡು ಹೋಗುವಂಥ ಒಂದು ಕಾನ್ಸೆಪ್ಟ್. ಇದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಎಂಜಾಯ್ ಮಾಡಿದ್ದೇವೆ ನಾವು. ಕೆಲ ಕಡೆ ಎಲ್ಲ ಟ್ರೆಜರ್ ಹಂಟನ್ನು ಸರ್ಚ್ ಮಾಡಿದ್ದೇವೆ. ಒಂದು ಮನಸ್ಸಿಗೆ ನೆಮ್ಮದಿ ನೀಡಿದೆ. 3-3.5 ಗಂಟೆ ನಾವು ರೈಡಲ್ಲಿ, ನಾನು ಮತ್ತು ನನ್ನ ವೈಫು ಮಾಯಾ ತುಂಬ ಈ ವಿಷಯದಲ್ಲಿ ನಾವು ಎಂಜಾಯ್ ಮಾಡಿದ್ದೇವೆ. ಖಾಲಿ ಇದಕ್ಕೋಸ್ಕರ ಬಂದಿದ್ದೇವೆ. ರೋಟ್ರಿ ನಾವು ಸದಸ್ಯರು ಈಗ ಸಪೋರ್ಟ್ ಕೊಡ್ತಾ ಇದ್ದೇವೆ. ಯಾವಾಗಲೂ ಸಹ ಮುಂದಿನ ವರ್ಷ ಕೂಡ ನಾವು ಖಂಡಿತವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಥ್ಯಾಂಕ್ ಯು ರೋಟರಿ ಕ್ಲಬ್ ಪುತ್ತೂರು, ಯುವ ಪ್ರೆಸಿಡೆಂಟ್ ಕುಸುಮ್ and all the team. And also, of course, I have to compliment that this organizer Harshakumar, Dr. Harshakumar. Thank you. ಥ್ಯಾಂಕ್ ಯು ಮುರಳಿ ಅಣ್ಣ. ಅವರ ಫೀಡ್ಬ್ಯಾಕ್ ಚೆನ್ನಾಗಿತ್ತು. ಅದೇ ರೀತಿಯಲ್ಲಿ ಮಾಯಕ ಹೋಗಿಬಿಟ್ಟು ಮಾಯಕ ಹತ್ರ ಮಾತಾಡಿದ್ದ ಫಸ್ಟಿಗೆ ನೀವೆಲ್ಲ ಒಂದು ವಸತಿ ಸಲ ಕೊಟ್ಟಿದ್ದೇವೆ. ಯಾಕಂದರೆ ಸೀಸನ್ 3 ಇಂದ ಸೀಸನ್ 4ಗೆ ಆ ಒಂದು ಅದರ ಒಂದು ಎಕ್ಸ್ಪೀರಿಯನ್ಸ್ ಕೇಳುವಂತ. ಯಾಕಂದ್ರೆ ನಮ್ಮ ಹತ್ರ ಮೊದಲೇ ಅವರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದೆ, ಇದು ರೇಸ್ ಅಲ್ಲ ಅಂತ ಹೇಳಿ. ಇದು ರೇಸ್ ಆಗಿ ನಾವು ತಗೊಂಡು ಹೋದ್ರೆ ಇದರಲ್ಲಿ ನಾವು ಸಕ್ಸೆಸ್ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮೇನ್ಲಿ ಹಿಂಟ್ಗಳನ್ನು ಕೊಡ್ತಾ ಹೋಗ್ತಾರೆ, ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಗ ಮೊದಲಿದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಈ ಸಲ ಅಂತ ಹೇಳಿದ್ರೆ, ಮೊದಲು ಏನು ಮಾಡ್ತಾರೆ, ನಾವು ಇಲ್ಲಿ ಪ್ರತಿ ಸಲ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ವೇ ಪುತ್ತೂರು ಕ್ಲಬ್ಗೆ, ಬಟ್ ನಾವು ಇಲ್ಲಿಂದ ಸಿಟಿಯ ಒಳಗಿಂದ ಒಂದೊಂದೇ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೇವೆ. ಅಷ್ಟೊತ್ತಿಗೆ ಏನಾಗುತ್ತೆ, ಈಗ ಎಲ್ಲರೂ ಬರ್ತಾರೆ. ಸೊ ಒಂದು ಅಂಗಡಿಗೆ ಹೋಗ್ಬೇಕು, ನಿಮ್ಗೆ ಟ್ರೆಜರ್ ನೋಡ್ಬೇಕು ಅಥವಾ ಏನೋ ಬರಿಬೇಕು ಅಂದ್ರೆ ನೀವು ಅಲ್ಲಿ ಸೈಡಲ್ಲಿ ನಿಲ್ಲಿಸಬೇಕು. ನಾವು ನಮ್ಮ ಪಾರ್ಟಿಸಿಪೆಂಟ್ಗಳೇ ಗಾಡಿಗಳೇ ತುಂಬಾ ಆಗುತ್ತೆ, ಅದ್ರ ಜೊತೆಗೆ ನಾರ್ಮಲ್ ಪೀಪಲ್ಗಳು ಇರುತ್ತೆ, ಅದೆಲ್ಲ ಮೆಸ್ಸಪ್. ದೊಡ್ಡ ಟೀಮ್, ದೊಡ್ಡ ತಂಡವೇ ನಮ್ಮ ಜೊತೆ ಇದೆ. ಜಯಂತ್ ನಡುಬೈಲ್ ಅವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ರೋಟರಿ ಜಯಂತ್ ನಡುಬೈಲ್ ಅವರು ರೋಟರಿ ಕ್ಲಬ್ ಪೂರ್ವದ ಈಸ್ಟಿನ ಪೂರ್ವಾಧ್ಯಕ್ಷರಾದಿಕೊಂಡು ನಮ್ಮ ಜೊತೆ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ಮಗನ ಜೊತೆ. ಮಗ ಹೇಳ್ತಾ ಇದ್ರು ನನಗೆ, ಒಂದು ಕಡೆ ಅಪ್ಪ ದಾರಿ ತಪ್ಪಿದ್ರು, ಪುನಃ ನಾನು ಹಿಂದ್ಗಡೆ ಬಂದೆ. ಸೊ ಒಂಥರ ಅದು ಮಜಾ ಕೊಟ್ಟಿದೆ. ಹಾಗೆ ಜಯಂತ್ ನಡುಬೈಲ್ ಅವರನ್ನ ಮಾತಾಡಿಸ್ತಾ ಇದ್ದೇನೆ. ದಯವಿಟ್ಟು ಸರ್ ಬರಬೇಕು, ವೇದಿಕೆಗೆ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು. ಈಗ ಬೆಳಿಗ್ಗೆಯಿಂದ ನೀವು ನಮ್ಮ ಜೊತೆ ಇದ್ದೀರಿ. ಹೇಗಾಯ್ತು ನಿಮಗೆ ರೋಡ್, ಹೇಗಾಯ್ತು, ಎಲ್ಲೆಲ್ಲಿ ಹೋದ್ರಿ ಅಂತ? ಎಲ್ರಿಗೂ ನಮಸ್ತೆ. ರೋಟ್ರಿ ಯುವದ ಒಂದು ಆಯೋಜನೆ ಆಗಿರುವಂಥ ಪ್ರೆಸಿಡೆಂಟ್ ಇವತ್ತು ವಿಶೇಷವಾಗಿ ಅದೊಂದು ನಮಗೆ ಮನೋರಂಜನೆ ಅಂತ ನಾವು ಹೇಳ್ಬೋದು. ನಮಗೆ ಕೂಡ ಒಂದು ಒಳ್ಳೆಯ, ನಿಜವಾಗಿ ಅದೊಂದು ಒಳ್ಳೆಯ ಮಜಾ ಆಗಿತ್ತು. ಇವತ್ತು ನಮ್ಮ ಕಾಲೇಜಿಂದ ನಮ್ಮ ಟೀಮು 5 ಟೀಮು ಇತ್ತು. ಆದರೂ ಅದು ಇದಕ್ಕೆ ಅಂತಲ್ಲ, ಒಂದು ಮನೋರಂಜನೆಗಾಗಿ ಅದರಲ್ಲಿ ತುಂಬ ಅನುಭವವನ್ನು ಪಡೆದೆ. ಇವತ್ತು ನಾನು ನನ್ನ ಮಗ ಒಟ್ಟಿಗೆ ಬಂದಿದ್ದೆವು. ಅವರಿಗೆ ಸ್ವಲ್ಪ ಕನ್ನಡ ಓದಲಿಕ್ಕೆ ಕಷ್ಟ ಇತ್ತು, ನಾನು ಡ್ರಾಯಿಂಗ್, ಕನ್ನಡಕ್ಕೆ ಓದಲಿಕ್ಕೆ ಇದಿತ್ತು. ಬಾರ್ ಅಂತ ಹೇಳುವಾಗ ನಾವು ಸೀದಾ ಪಡೆಯಲು ಬಾರಿಗೆ ಹೋದೆವು. ಅಲ್ಲಿ ಅದಾಯಿತು. ದೇವಾಲಯ ಅಂತ ಹೇಳುವಾಗ ದೇವಸ್ಥಾನದ ಹೋದೆವು. ಹಾಗೆ ಬೇರೆ ಒಂದು ರೀತಿಯಲ್ಲಿ ಒಂದು ಕನ್ಫ್ಯೂಸ್ ಆಗಿ ನಾವು ಲಾಸ್ಟ್ ಟೀಮ್ ಇದ್ರೂ ಕೂಡ 28 ಆದರೂ ಫಸ್ಟಿಗೆ ನಾವು ಬಂದೇವೆ. ಫಸ್ಟಿಗೆ ಹೋಗಿ ಬಂದು 4-5 ಮದುವೆ ಸಹ ಮುಗಿಸಿ ನಾನು ಬಂದೆ. ಹಾಗೆ ಒಂದು ಒಳ್ಳೆಯ ಮನೋರಂಜನೆ. ಇದು ಪ್ರೈಸಿಗೆ ಅಂತಲ್ಲ, ಒಂದು ಮನೋರಂಜನೆ. ನಮ್ಮ ಬೇರೆ ಟೀಮ್ಗಳು ಕೂಡ ಇತ್ತು. ಒಳ್ಳೆಯ ರೀತಿಯಲ್ಲಿ ನಾವು ಹೋಗಿ ಬಂದೆವು. ಮತ್ತು ಅದೊಂದು ಪುತ್ತೂರಿನ ಮಾಯಕ ಹೇಳಿದಾಗೆ ನಮ್ಮ ಪುತ್ತೂರಿನ ಹೊರಗಡೆ ಎಲ್ಲ ಒಂದು ಅನುಭವ, ಎಲ್ಲ ಸ್ಥಳದ ಒಂದು ಇವಾಗ ಹೊಸ ಕೋರ್ಟ್ ಆಯಿತು. ಆ ಕೋರ್ಟಿನ ಬಗ್ಗೆ ಎಷ್ಟು ಕಂಬಗಳು, ಅದನ್ನು ನೋಡುವಂಥದ್ದು ನಾವು ಮೊನ್ನೆ ಹೋಗ್ಲಿದ್ದು, ಇವತ್ತು ಒಂದು ನೋಡುವಂಥ ಅನುಭವ ಆಯಿತು. ಮತ್ತು ಅಲ್ಲಿ ಡಂಪಿಂಗ್ ಯಾರ್ಡ್, ಅಲ್ಲಿ ಕೂಡ ಏನು ಇಂಥ ನಮಗೆ ಮಾಹಿತಿ ಇರೋದಿಲ್ಲ. ಮತ್ತು ಬೇರೆ ಬಿರ್ಮಲೆ ಗುಡ್ಡೆ ಹತ್ತಿರ ಎಷ್ಟು ಅಲ್ಲಿ ಜೋಡೆತ್ತು ಅಂತ ಹೇಳುವಾಗ ನಾವು ಎಲ್ಲೆಲ್ಲಿ ಹುಡುಕಿ ಮತ್ತೊಂದು ಸ್ಟೇಜ್ ಹತ್ತಿರ ಒಂದು ಸಿಕ್ಕಿದ್ದು. ಆ ರೀತಿಯಲ್ಲಿ ಅದ ಕಾರಣ ಒಂದೊಂದು ಬೇರೆ ಅನುಭವಗಳು. ಮತ್ತೊಂದು ಕಾಡಿನ ಮಧ್ಯದಲ್ಲಿ ರೇಸಿನಾಗಿ ಅಲ್ಲಿ ಟಿಪ್ಪರ್ ಒಂದು ಅಡ್ಡ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಬ್ಲಾಕ್ ಆಯಿತು. ಟಿಪ್ಪರ್ ಅಡ್ಡ ಬಂದು ಮತ್ತೆ ಇದರಲ್ಲಿ ಹೋಗುವಂಥದ್ದೇ ಒಂದು ಇದು ಮಜಾ. ಅದ ಕಾರಣ ಇದೊಂದು ಒಳ್ಳೆಯ ಅನುಭವ. ಮತ್ತು ರೋಟ್ರಿ ಯುವದ ಮತ್ತು ಅದರ ಎಲ್ಲ ಸ್ಪಾನ್ಸರ್ ಆಗಿ ಇದ್ದವರಿಗೆ ನಾನು ಅವರಿಗೆ ಧನ್ಯವಾದ ಹೇಳುತ್ತಾ, ಇದು ಮಾಡುವುದಷ್ಟು ಸುಲಭದ ಕೆಲಸ ಅಲ್ಲ. ಎಷ್ಟೋ ದಿನದಿಂದ ಇದಕ್ಕೆ ನಾನು ಕುಸುಮರಾಜ್ ಆಗಲಿ, ಬೇರೆ ಡಾಕ್ಟರ್ಸ್ ಆಗಲಿ, ಬೇರೆ ಇವರು ಎಷ್ಟೋ ದಿನದಿಂದ ಇದಕ್ಕೆ ಪರಿಶ್ರಮ ಹಾಕಿದ್ದಾರೆ. ಮತ್ತು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಮುಂದಕ್ಕೆ ಕೂಡ ಇದಂಥ ಕೆಲಸ ಆಗಲಿ, ಇನ್ನು ಕೂಡ ಪ್ರತಿ ವರ್ಷ ಆಗಲಿ. ನಮಗೆ ಒಂದು ಈ ಸಮಯದಲ್ಲಿ ಇವತ್ತು, ಯಾಕೆಂದರೆ ಸ್ವಲ್ಪ ಜನ ಕಡಿಮೆ ಇದ್ದರೂ ತುಂಬ ಫಂಕ್ಷನ್ಗಳು ಇದ್ದ ಕಾರಣ ಒಂದು ಸ್ವಲ್ಪ ಇದಾಯಿತು ಹಿನ್ನಡೆ, ಅಂದರೆ ಸ್ವಲ್ಪ ಆದರೂ ಕೂಡ ಎಲ್ಲರೂ ಇದರಲ್ಲಿ ಅನುಭವಿಸಿದರು. ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಕ್ಷಯ ಕಾಲೇಜಿನ
ಕೊಂಡರದಂತಹ ಜಯಂತ್ ಅಡ್ಗೋಲಿ ಅವರ ನಮ್ಮ ಜೊತೆ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಬಹಳಷ್ಟು ಖುಷಿ ಕೊಟ್ಟದ್ದು. ಕೆಲವರು ಹೇಳ್ತಾ ಇದ್ರು ಅಲ್ಲಿ ಫ್ಯಾಷನ್ ಡಿಸೈನ್ ಕಾಲೇಜ್ ಅಂತ ಹೇಳಿದ ಕೂಡಲೇ ಹಳೇದು ಫ್ಯಾಷನ್ ಡಿಸೈನ್ ಕಾಲೇಜ್ ಇರ್ಬೋದು, ಒಂದು ಟ್ರಿಕ್ಕಿ ಕ್ವಶನ್ ಇರ್ಬೋದು ಅಂತ. ಆವಾಗ ಹಳೇದು ಯಾವುದಿದೆ ಅಂತ ಹೇಳಿ ಸೊ ಕೆಲವು ಆನ್ಸರ್ಗಳನ್ನು ಬರೆದಿದ್ದಾರೆ. ಮತ್ತೆ ನೋಡುವಾಗ ಅಕ್ಷಯ್ ಕಾಲೇಜ್ ಅಂತ ಹೇಳುವಂಥದ್ದು, ಮತ್ತೆ ಪುತ್ತೂರಲ್ಲಿ ಕೆಲವು ಮುತ್ತುಗಳನ್ನು ಹುಡುಕ್ಲಿಕ್ಕೆ ಯಾರೋ ಪೊಲೀಸ್ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಈ ಥರ ಎಲ್ಲ ತುಂಬ ಒಂದು ಕಡೆ ಯಾರೋ ಪೋಸ್ಟ್ ಆಫೀಸ್ ಕಡೆ ಫೋಟೋ ತೆಗಿಲಿಕ್ಕೆ ಹೊರಟ್ರಂತೆ, ಅಲ್ಲಿ ಹೇಳ್ತಾ ಇದ್ರಂತೆ ಏನು 10 ಜನ ಬಂದು ಎಂತಾಗಿದೆ ಅಂತ ಹೇಳಿ. ಸೊ ಈ ಥರದೆಲ್ಲ ಘಟನೆಗಳು ನಡೆದಿದೆ. ಹಾಗಾಗಿ ನಮ್ಮ ತಂಡ ಬಹಳಷ್ಟು ಅದಕ್ಕೆ ಶ್ರಮಿಸಿದೆ. ಅದೇ ರೀತಿಯಲ್ಲಿ ನಮ್ಮ ಶರತ್ ಕುಮಾರ್ ರೈ ಅವರು ಕೂಡ ಅಲ್ಲಿದ್ದಾರೆ, ಪೂರ್ವಾಧ್ಯಕ್ಷರು, ದಯವಿಟ್ಟು ಬರಬೇಕು. ಅವರ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಅವರು 4ನೇ ಸಲ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅಲ್ಲ ಸರ್? ಎಸ್. ಸೊ ಅವರ ಅನುಭವಗಳಿಗೆ ಯಾಕಂದ್ರೆ 1, 2, 3, 4 ಯಾಕಂದ್ರೆ ಫಸ್ಟ್ ಅನುಭವಿಸಿದವರಿಗೆ ಅದು ಗೊತ್ತಿರ್ತದೆ, ಬಟ್ 4ನೇದಾಗುವಾಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಫಲ ಇತ್ತು ನಾವು ಅಂತ ನಮ್ಮಲ್ಲಿ ಹೇಳುದು ಯಾವಾಗಲಿದ್ದದೆ ಅದೇ ಕ್ವಶನ್ ಅನ್ನು ಆನ್ಸರ್ ಮಾಡಿಕೊಂಡು ಹೋಗುದು ಅಂತ. ಹಾಗಾಗಿ ಶರತ್ ಕುಮಾರ್ ಅವರು ಮತ್ತೆ ಅವರ ಮಗ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ಅನಿಸಿಕೆಗಳನ್ನು ಕೇಳಬೇಕು. ಥ್ಯಾಂಕ್ ಯು ಶರ್ಮನ್. 4ನೇ ಸಾರಿ ಕೂಡ ನೀವು ಬಿಡ್ಲಿಲ್ಲ ನಮ್ಮನ್ನು, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಒಂದು ಸ್ಪರ್ಧೆ ಇದು. ತುಂಬಾ ನಮಗೆ ನಿಜವಾಗಿಯೂ ಕಾರ್ ಡ್ರೈವಿಂಗ್ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ನಾವು ಮಜಾ ತಗೊಳ್ಳೋದಿದೆ. ಅದು ಕೂಡ ಜಯಂತನ ಹೇಳಿದಾಗ ಕೂಡ ನನ್ನ ಮಕ್ಕಳಿಗೆ ಕೂಡ ಕನ್ನಡ ಓದೋದ್ರಲ್ಲಿ ಸ್ವಲ್ಪ ಹಿಂದೆ, ಚಿಕ್ಕ ಮಗನಿಗೆ ಓದ್ಲಿಕ್ಕೆ ಕೊಡ್ಲಿಕ್ಕೆ ಅವು ಏನೇನೋ ತಪ್ಪು ಓದ್ತಾ ಇದ್ದ. ಅದು ಅಂದಾಜು ಆಯ್ತು ನನಗೆ. ನಮಗೆ ಅವ್ರು ಓದಿ ಹೇಳಿದಾಗ ನಮಗೆ ಆ ರೂಟ್ ಅಂದಾಜಾಗ್ತದೆ ಯಾವುದು ಪ್ಲೇಸ್ ಅಂತ. ಹಾಗೆ ಬರೀ ಅದರಲ್ಲಿ ಮತ್ತೆ ಕೆಲವೊಂದು ಟ್ರೆಷರ್ ಟ್ರೆಷರ್ ತಗೊಳ್ಳೋದು ಅಲ್ಲಿ ಇದಕ್ಕೆ ದೊಡ್ಡ ಮಗ ಸಪೋರ್ಟ್ ಮಾಡಿದ್ದಾನೆ. ಮತ್ತೆ ಮನೆಯವರೆಲ್ಲ ಸೇರಿ ಒಂದು ಇಂತಹ ಕಾರ್ಯಕ್ರಮ ಆಗಿದೆ. ರೋಟರಿ ಯುವದವರು ತುಂಬಾ ವರ್ಷದಿಂದ ಇಂಥ ಒಂದು ಪುತ್ತೂರಿನಲ್ಲಿ ಒಂದು ಹೊಸ ತರದ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಒಳ್ಳೇದಾಗಲಿ ಎಲ್ರಿಗೂ. ಅನಿಲ್ ಅವರು ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಎಲ್ರಿಗೂ. ಮತ್ತೊಂದು ಅದೇ ವಿಶೇಷವಾಗಿ ಏನಂದ್ರೆ ನಮಗೆ ಒಂದು ಶಾರ್ಟ್ ಕಟ್ ಗೊತ್ತಾಯ್ತು, ಉಪ್ಪಿನ ಗಡಿಗೆ ಹೋಗ್ಲಿಕ್ಕೆ ತಾನಂತ ಹೋಗಿ ಜಾಯಿನ್ ಆಗ್ತದೆ ಅಂತ ನಮ್ಮ ಶಾಂತಿಗೋಡಿಂದ ನೇರವಾಗಿ ಹೋಗ್ಬೋದು ಅಂತ. ಹಾಗಾಗಿ ಅದು ಕೂಡ ಒಂದು ಒಳ್ಳೆಯ ವಿಚಾರ. ಇನ್ನು ಇಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಶಂಕರ್ನ ಮಾಲಕರು ನಮ್ಮ ಶರತ್ ಕುಮಾರ್ ಅವರು ರೋಟರಿ ಈಸ್ಟಿನ ಪಾಸ್ ಪ್ರೆಸಿಡೆಂಟ್. ಸೊ ಈಗಾಗಲೇ ಶರತ್ ಅನ್ನ ಹೇಳಿದಾಗೆ ಕೆಲವು ರೋಡ್ಗಳು ಎಲ್ಲಿಗೆ ಜಾಯ್ನ್ ಆಗ್ತದೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಇಂಥ ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ಅಂಥ ಕಡೆಗೆ ನಾವು ತೆರಳಬಹುದು ಅಂತ ಹೇಳುತ್ತದೆ. ಸೊ ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ನ ಅಧ್ಯಕ್ಷರು ಶಶಿಧರ್ ಕಿನಿಮಜಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಅನುಭವಗಳನ್ನು ಹಂಚಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರು ಕೂಡ ಹಾಗೆ ಒಂದು ಕೂಡ ಹೇಳ್ತಾ ಇದ್ರು, ಕೆಲವು ಟ್ವಿಸ್ಟ್ ಕೊಡ್ತಿದ್ದೀರಿ, ಕೆಲವು ಕಡೆ ನಾವು ಅದು ನೋಡ್ತಾ ಇದ್ದೇವೆ, ಅದು ಅಲ್ಲಿಗೆ ಹೋಗಿ ಬಂದ ಮೇಲೆ ಗೊತ್ತಾಯ್ತದೆ ಇಲ್ಲಿ ಬರುವತ್ತಿಗೆ ಆ ತಪ್ಪುಗಳಾಗಿದೆ ಅಂತ. ಸೊ ಅವರ ಅನುಭವಗಳನ್ನು ಹಂಚಿಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ರೋಟರಿ ಯುವದವರ ಆಯೋಜನೆ ಮಾಡಿದ್ದಾರೆ. ಬಹುಶಃ ನಾವು ಸ್ಪಾನ್ಸರ್ ಮಾಡಿದಂತಹ ಕ್ಲಬ್ ಇಂತಹ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಕ್ಕೆ ಮೊದಲನೇದಾಗಿ ಯುವದ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ತುಂಬ ಮಜಾ ತಗೊಂಡ್ವಿ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ನನ್ನ ಜಯಂತನೊಟ್ಟಿಗೆ ಒಡನಾಡಿ ಹೇಗಿರ್ತೇನೆ. ಅವರು ಪ್ರತಿಯೊಂದನ್ನು ಹೇಳ್ತಾ ಹೋಗುವಾಗ ನನಗೆ ಮತ್ತಷ್ಟು ನಗು ಬರಲಿಕ್ಕೆ ಶುರುವಾಗಿದೆ. ಅವ್ರನ್ನ ಗಾಡಿಯ ಬಂಪರ್ ಅಂತೂ ಕಟ್ ಆಗಿದೆ. ಮತ್ತೆ ಹೆಚ್ಚಿನ ಕಡೆಯಲ್ಲಿ 2-3 ಜನ ಬಾರ್ ಅಸೋಸಿಯೇಷನ್ ಅಂತ ಸೀದಾ ಬಾರಿಗೆ ಹೋಗಿದ್ದಾರೆ. ಇಂಥ ತುಂಬಾ ಘಟನೆಗಳು ನಡೆದಿದೆ. ತುಂಬಾ ಎಂಜಾಯ್ ಮಾಡಿದ್ದೇವೆ. ಅಭಿನಂದನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಯಾರು ನಮ್ಮ ಜೊತೆ ಗಣೇಶ್ ಅವರು ಉರ್ಷರಗಟ್ಟೆ ಬನ್ನಿ. ಎಸ್, ರಂಜಿನಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು JCI ಪುತ್ತೂರಿನ ಸದಸ್ಯರು ಕೂಡ. ಅವರು ಫಸ್ಟ್ ಅಲ್ಲಿ ಅಲ್ಲ ಸರ್ ಮೇಡಮ್ ನೀವು ಹೊರಟದ್ದು? ಹೌದು, ಸ್ಟಾರ್ಟಿಂಗ್ ಅಲ್ಲಿ ಹೊರಟವರು ಎಲ್ಲೆಲ್ಲಿ ಅವರ ಅನುಭವಗಳನ್ನು ಕೇಳ್ಕೊಳ್ಳುವ ಹೇಗೆ ಆಗಿದೆ ಅಂತ ಹೇಳಿಕೊಂಡು, ಎಲ್ಲಿ ಮಿಸ್ ಆಗಿದ್ರು, ಎಲ್ಲಿ ಬಂದ್ರು, ಎಲ್ಲಿ ಬಂದು ಮತ್ತೆ ಪುತ್ತೂರು ಕವಿ ಸೇರ್ಕೊಂಡ್ರು. ಎಲ್ರಿಗೂ ನಮಸ್ಕಾರ. ತುಂಬಾ ಎಂಜಾಯ್ ಮಾಡಿದ್ದೀವಿ ಇವತ್ತು. ಆಕ್ಚುಲಿ ನಾನ್ ರೋಟರಿ ಏನಿಗೆ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈ ಸಲ ಇದೆ ಅಂತ ಗೊತ್ತಾಗಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ವಿ. ಬಟ್ ಒಂದೆರಡು ಸಜೆಷನ್ ಅಂತ ಹೇಳ್ಬೋದು. ಕೆಲವು ಪ್ಲೇಸ್ಗಳಿಗೆ ಅಂದರೆ ನಮಗೆ ಆ್ಯಕ್ಚುಲಿ ಹೆಸರು ಗೊತ್ತಿರ್ತದೆ. ಅಂದರೆ ಈಗ ಬಾಲವನ, ಶಿವರಾಮಕಾರ ಅಂತ ಆಲ್ರೆಡಿ ಹೆಸರು ಗೊತ್ತಿರ್ತದೆ. ನಾವಲ್ಲಿಗೆ ಹೋಗಿದ್ದೀವಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ನಾವಲ್ಲಿಗೆ ಹೋಗಿದ್ದೀವಾ ಇಲ್ವಾ ಅಂತ ಅಂದ್ರೆ ನಮ್ಗೆ ಆಲ್ರೆಡಿ ಹೆಸರು ಗೊತ್ತಿರೋದ್ರಿಂದ ನಾವೇ ಬರ್ಕೊಂಡು ಬರ್ತೀವಿ ಅಲ್ವಾ. ಸೊ ಅಲ್ಲಿ ಏನಾದ್ರೂ ಒಂದು ನಾವು ಫ್ಲಾಗ್ ಏನಾದ್ರೆ ಅದನ್ನ ಕಲೆಕ್ಟ್ ಮಾಡ್ಬೇಕು, ಆ ತರ ಏನಾದ್ರು ಇದ್ರೆ ನಮಗೂ ಒಂದು ಓಕೆ ಓಕೆ ಅದೊಂದು ಡೌಟ್ ಇತ್ತು ನನಗೆ ಅಷ್ಟೇ. ನೆಕ್ಸ್ಟ್ ಏನಾದ್ರು ನಿಮ್ಗೆ ಹೊಸದು ಅಂದ್ರೆ ಅದೇ ಫಾರೆಸ್ಟ್ ಒಳಗಿಂದ ಬಂದದ್ದು. ನಾವು ಫಸ್ಟ್ ಟೈಮ್ ಬಂದದ್ದು ರೂಟಲ್ಲಿ. ಅದು ಅಲ್ಲಿಗೆ ಟಚ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ದಾರದ ಉಪ್ಪಿಗೆ. ಮತ್ತೆ ಅಷ್ಟೇ. ಮತ್ತೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ಇವತ್ತು ಸಂಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಬಿಡುದಿಲ್ಲ, ನೀವು ಪ್ರಶ್ನೆ ಕೇಳಿದಾಗ ನಾವು ಸಹ ಪ್ರಶ್ನೆ ಕೇಳಿದ್ವಿ ಅಷ್ಟೇ.
ಸೊ ನೀವು ಏನಾದ್ರು ಹೋಗದೆ ಅದೇ ಜಾಗಕ್ಕೆ ಹೋಗದೆ ಏನಾದ್ರು ಬರ್ದದಿದೆಯಾ? ಎಲ್ಲ ಹೋಗಿದ್ದೀರಾ ಬಾಲವನದಲ್ಲಿ ಒಳಗೆ? ನನಗೆ ಒಳಗೆ ಹೋಗಿಲ್ವಾ, ಹೊರಗಿಂದ ಕೆಲವರು ಒಳಗಡೆ ಸಹ ಹೋಗಿದ್ದಾರೆ, ಮನೆಯವರೆಗೆ ಹೋಗಿ ನೀವು ಕಾರಂತರ ಬಲವನದವರೆಗೆ ಹೊರಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ ಬಂದಿದ್ದಾರೆ ಮನೆಗೆ ಅಂತ ಹೆಸರು ಉಂಟ ಅಂತ. ಸೊ ಅದರಿಂದ ಎಸ್, ಥ್ಯಾಂಕ್ ಯು ರಂಜಿನಿ ಅಂಡ್ ಟೀಮ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರು ಖಂಡಿತ ಅವರನ್ನ ಮಾತಾಡಿಸ್ಬೇಕು. ಅವರೇನೋ ಹೊಸ ಅನುಭವ ಹೇಳಿದ್ರು ನನ್ನ ಹತ್ರ, ಬಟ್ ಇಲ್ಲಿ ನಮ್ಮ ಜೊತೆ ಹಂಚಿಕೊಂಡ್ರೆ ಒಳ್ಳೇದಂತ ನನಗೆ ಅನಿಸ್ತದೆ. ಹಲೋ ಪಾರ್ಟಿಸಿಪೆಂಟ್ಸ್, ಇದು ನನ್ನ ಸೆಕೆಂಡ್ ಅಟೆಂಪ್ಟ್ ಟ್ರೆಷರ್ ಹಂಟ್ ಇದ್ದು. ಯಾವಾಗಲೂ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಒಂದು ಸಕ್ಸಸ್ಫುಲ್ ಇವೆಂಟ್ ಆಗಿದೆ. ಈ ಸರ್ತಿ ಫಸ್ಟ್ ಲೆಗ್ ಡಿಫ್ರೆಂಟ್ ಆಗಿತ್ತು. ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ಪಿನ ಅನುಭವ ಇದ್ದರೆ ಅಥವಾ ಅದರ ಆಸಕ್ತಿ ಇರೋರಿಗೆ ಅದರ ನ್ಯಾವಿಗೇಷನ್ ಹೇಗಿರ್ತದೆ ಅದೇ ಥರ ಮಾಡಿದ್ದಾರೆ. ಡೈರೆಕ್ಷನ್ಸ್ ಮತ್ತು ಪಾಯಿಂಟ್ಸ್, ಡಿಸ್ಟೆನ್ಸ್ ಎಲ್ಲ. ಹ್ಯಾಟ್ಸ್ ಆಫ್ ಟು ನಮ್ಮ ಮೂಡೋಡಿ ಅನಿಲ್. ಅದೊಂದು ಹೊಸ ಅನುಭವ. ನಾವೆಲ್ಲ ಅದನ್ನು ಟಿ ವಿಯಲ್ಲಿ ಮಾತ್ರ ನೋಡಿದ್ವಿ, ಸ್ಟಾರ್ ಸ್ಪೋರ್ಟ್ಸಲ್ಲಿ ಮಾತ್ರ ನೋಡಿದ್ವಿ. ಈ ಸರ್ತಿ ನಮ್ಗೆ ಅದರ ಒಂದು ಅನುಭವ ಆಯಿತು, ಕೋಪೈಲಟ್ ಆಗಿ ಅದನ್ನು ಹೇಗೆ ಡೈಸ್ ಅಪ್ ಮಾಡಿಕೊಂಡು ಹೋಗಬೇಕು ಅಂತೇಳಿ. ನಂತರ ಕ್ವಶನ್ಸ್ ಆ್ಯಸ್ ಯೂಶುವಲ್ ಟ್ರಿಕ್ಕಿ ಕ್ವಶನ್ಸ್. ನಂದು ಇದು ಸೆಕೆಂಡ್ ಅಟೆಂಪ್ಟ್ ಆದ ಕಾರಣ ಆಲ್ಮೋಸ್ಟ್ ಹೇಗೆ ಅದನ್ನು ಇದು ಮಾಡ್ಬೋದು ಅಂತೇಳಿ ಗೊತ್ತಿತ್ತು. ಕೆಲವೊಂದೆಲ್ಲ ತುಂಬ ಟ್ರಿಕ್ಕಿ ಆಗಿತ್ತು. ಉದಾಹರಣೆಗೆ ಪ್ರಜ್ಞಾಶ್ರಮ ಆದಮೇಲೆ ಕೃಷಿ ಬಂದು, ನಾವು ಪ್ರಜ್ಞಾಶ್ರಮದಿಂದ ಕೆಳಗೆ ಹೋಗುವ ದಾರಿ ಗೊತ್ತಿದ್ರೆ ಮಾತ್ರ ಕೃಷಿ ಬಂದು GST ನಂಬರ್ ಕಾಣುವಂಥದ್ದು. ಇಲ್ಲದ್ರೆ ಮೇಡಮ್ ಹೇಳಿದ್ರಲ್ಲ, ನೆಕ್ಸ್ಟ್ ಬಾಲವನ ಹೇಗೆ ಅಲ್ಲಿಂದ ಕೆಳಗೆ ಬಾಲವನ ಬರ್ತದೆ. ನಾವು ಆ ಥರ ಯೋಚನೆ ಮಾಡಿದರೆ ಮಾತ್ರ ನಾವು ಅಲ್ಲಿಗೆ ಹೋಗಿ ಕೃಷಿ ಬಂದು ಬಾಲವನ ಬಂದು ನೆಕ್ಸ್ಟ್ ನಮ್ಮ SDP ಗೆ ಬರುವಂಥದ್ದು. ಅಂಥದ್ದೆಲ್ಲ ಒಂದು ಕರೆಕ್ಟಾಗಿ ನಾವು ನೋಡ್ಕೊಂಡು ಹೋದರೆ, ಮುಂದಿನ ಕ್ವಶನನ್ನು ನೋಡಿ ಮಾಡಿದರೆ ಅದೆಲ್ಲ ಆನ್ಸರ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಒಳ್ಳೆ ಒಂದು ಇವೆಂಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಎಂಜಾಯ್ಮೆಂಟ್. ಥ್ಯಾಂಕ್ ಯು ಸರ್. ಶ್ಯಾಮ್ ಪ್ರಸಾದ್ ಅವರು ಹೇಳಿದಾಗೆ ಇನ್ಸ್ಟ್ರಕ್ಷನ್ ಭಾಳಷ್ಟು ಕೊಡ್ತಿದ್ರು ಬೆಳಿಗ್ಗೆ. ಸೊ ಅವಾಗ ಕೆಲವರೆಲ್ಲ ತಿಳ್ಕೊಳ್ತಾ ಇದ್ರು, ಓಕೆ. ಅದಕ್ಕೆ ಅವರು ಅನಿಲ್ ಮುಂಡೋಡಿ ಹೇಳ್ತಾ ಇದ್ರು, ಮುಂದಿನ 2-3 ಕ್ವಶನ್ಗಳನ್ನು ನೋಡಿ, ಆ ಮುಂದಿನ 2-3 ಕ್ವಶನ್ಗಳನ್ನು ನೋಡಿದರೆ ಮಾತ್ರ ಪ್ರೀವಿಯಸ್ ಇದು ಆನ್ಸರ್ಸ್ ನಿಮಗೆ ಸುಲಭ ಆಗ್ತದೆ ಅಂತ. ಸೊ ಫಸ್ಟ್ ಟೈಮ್ ಟ್ರೆಜರ್ ಹಂಟ್ ಪಾರ್ಟಿಸಿಪೇಟ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಬಟ್ 2-3-4ನೇದಕ್ಕೆ ಪ್ರೋ ಅಂತ ಹೇಳ್ತಾರೆ, ಅದರಲ್ಲಿ ಎಕ್ಸ್ಪರ್ಟ್ ಆಗೋದಂತ. ಸೊ ಆವಾಗ ಅಂಥ ವಿಷಯಗಳು ಗೊತ್ತಾಗುತ್ತೆ. ಡಾಕ್ಟರ್ ಅನಿಲ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಇಲ್ಲಿ ಬರಮಾಡಿಕೊಳ್ತೇನೆ. ಆಗ ಅವರು ಮೀಡಿಯಾಕ್ಕೆ ಮಾತಾಡಿದ್ರು, ಬಟ್ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಅವರ ಅನುಭವ ಗೊತ್ತಾಗಲಿ. ಅವ್ರ ಜೊತೆ ಆದ್ಯ ಸುಲೋಚನ ತಾವು ಕೂಡ ಬರಬೇಕು. ಸೊ ನಿಮ್ಮ ಅನುಭವ ಹೇಗಿತ್ತು? ಯಾಕಂದ್ರೆ ಜೀಪಲ್ಲಿ ರೇಸ್ ಅಂತೇಳಿ ಬಂದಿದ್ದೀರಿ, ಜೀಪೆಲ್ಲ ಇಟ್ಕೊಂಡು ನಮಗೆ ಖುಷಿ ಆಗುತ್ತೆ. ಮುಳಿಯದವ್ರನ್ನ ಯಾವಾಗಲೂ ನೋಡುವಾಗ, ಕೇಶವ ಪ್ರಸಾದ್ ಮುಳಿ ಅವ್ರಿರ್ಬೋದು, ಕೃಷ್ಣಣ್ಣ ಮುಳಿ ಇರ್ಬೋದು, ಅವಾಗೆಲ್ಲ ಜೀಪ್ ಎಲ್ಲ ರೆಡಿ ಆಗಿದ್ದು. ಬೆಳಿಗ್ಗೆ 2 ಜೀಪ್ ಎಲ್ಲ ಬಂದಿತ್ತು. ಅದೇ ಜೊತೆ ಆದ್ಯ ಡ್ರೈವಿಂಗಿನಲ್ಲಿ ಆಮೇಲೆ ಡಾಕ್ಟರ್ ಅನಿಲ್ ಅವರು ನಮ್ಮ ಹತ್ರ ಸುಮಾರು ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಇದ್ರು. ಸೊ ಅವರ ಎಕ್ಸ್ಪೀರಿಯನ್ಸ್ಗೆ ನಮಸ್ತೆ. ನಾನು ಈ ವರ್ಷ ಫಸ್ಟ್ ಟೈಮ್ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ನನ್ನ ಫ್ರೆಂಡ್ ಕೇಶವ ಪ್ರಸಾದ್ ಮುಳಿಯ ಅವರ ಮಗಳ ಒತ್ತಾಯದ ಮೇರೆಗೆ ಈ ಇವೆಂಟಲ್ಲಿ ಅವಳ ಜೊತೆ ಕೋ ಡ್ರೈವರ್ ಆಗಿ ಪಾರ್ಟಿಸಿಪೇಟ್ ಮಾಡಿದೆ. ನಾನು ನೋಡಿಕೊಂಡಾಗೆ ಇದರದ್ದು ವಿಶೇಷತೆ ಏನು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಸ್ಲೋಗನ್ ಇದೆ, ಇದು ರೇಸ್ ಅಲ್ಲ, ಹಾಗಾಗಿ ಫಾಸ್ಟ್ ಹೋಗಿ ಏನು ಫಸ್ಟ್ ಬರೋ ವಿಷಯ ಅಲ್ಲ. ಡ್ರೈವರ್ ಮತ್ತು ಕೋ ಡ್ರೈವರ್ನ ಕಾಂಬಿನೇಷನ್ ಚೆನ್ನಾಗಿರಬೇಕು. ನ್ಯಾವಿಗೇಟ್ರ್ ಕರೆಕ್ಟಾಗಿ ಹೇಳಬೇಕು, ಕ್ಲೂ ಸಾಲ್ವ್ ಮಾಡ್ತಾ ಬರಬೇಕು, ಡ್ರೈವರ್ ಬೇಕಾದ ಜಾಗದಲ್ಲಿ ನಿಲ್ಲಿಸಬೇಕು. ಹಾಗೆ ಕೋಆರ್ಡಿನೇಷನಲ್ಲಿ, ಟೀಮ್ ವರ್ಕ್ನಲ್ಲಿ ಇದು ಹೋಗುವಂಥದ್ದು. ಫ್ಯಾಮಿಲಿ ಜೊತೆಯಲ್ಲಿ ಹೋದರೂ ಭಾಳ ಇಂಟ್ರೆಸ್ಟಿಂಗ್. ಮತ್ತು ಪ್ರತಿ ಕ್ವಶನಿಗೆ ನಾವು ಸ್ವಲ್ಪ ಗ್ಯಾಪ್ ಕೊಡದೆ ಜಂಪ್ ಮಾಡಿದರೆ ರಾಂಗ್ ಜಂಪ್ಸ್ ಭಾಳ ಆಗ್ತವೆ. ಇವರಿಗೆ ಹೇಳಿದಾಗೆ ಬಾರ್ ಅಂತ ಹೇಳಿದ ಕೂಡಲೇ ಬಾರಿದ್ದು ನೆನಪಾಗ್ತದೆ. ಪಕ್ಕದಲ್ಲಿ ಬಾರ್ ಅಸೋಸಿಯೇಷನ್ ಇದೆ. ಸೊ ಯಾಕೆ ಇಲ್ಲಿ ಕ್ವಶನ್ ಕೇಳಿರ್ಬೋದು ಅಂತ ಹೇಳಿ ಯೋಚನೆ ಮಾಡದೆ ಇದು ಸುಲಭ ಅಂತ ಬರ್ದಾಗೆಲ್ಲ ಅದು ತಪ್ಪಾಗ್ತದೆ. ಅದು ಒಂದು ವಿಷಯ. ಮತ್ತು ಫಸ್ಟ್ ಸೆಲ್ಫಿ ಪಾಯಿಂಟ್ ಒಂದು ಪೋಸ್ಟ್ ಬಾಕ್ಸ್ ಹತ್ರ ಇತ್ತು. ನಾನು ಹೋಗುವಾಗ ಅಲ್ಲಿ ಮುಟ್ಟುವಾಗ ಆಲ್ರೆಡಿ 4 ಕಾರ್ನ ನಿಲ್ಲಿಸಿ ಫೋಟೋ ತೆಗಿತಾ ಇದ್ರು. ಅವ್ರು ಹೋದ್ಮೇಲೆ ನಮಗೆ ಪಾರ್ಕಿಂಗ್ ಜಾಗ ಸಿಕ್ಕಿತ್ತು. ನಾವು ಫೋಟೋ ತೆಗೆಯುವಾಗ ಅಲ್ಲಿ ಒಬ್ರು ತುಂಬ ಪ್ರಾಯದವ್ರು ನಿಂತ್ಕೊಂಡಿದ್ರು. ಅವರು ನನ್ನನ್ನು ನೋಡಿ ಅವ್ರಿಗೆ ಮಾತಾಡಿಸೋಂತಾಯ್ತು. ಕರೆದ್ರು ನನ್ನನ್ನು, ಅಣ್ಣರೇ ಇಂದು ದಾಯಿತ ಪೂರ ಬತ್ತು ಫೋಟೋ ತೆಗ್ದು ದಾಯಿ ಹಾಕೊಂಡು ಅಂತ ಕೇಳಿದ್ರು. ನನಗೆ ನಮ್ಮ ಮುಂದೆ 4 ಕಾರು ಹೋಯ್ತು. ನನಗೆ ಇನ್ನು ಅವರು ತುಂಬ ಬೇಗ ಸಾಲ್ವ್ ಮಾಡ್ತಾರೆ ಅಂತೇಳಿ, ಅವು ದಾಲಜ್ಜಿ ಒಂಜಿ ರಾಟ್ ಇದ್ದ ಪ್ರೋಗ್ರಾಮ್ ಗಡಿಬಿಡಿ ದಾಲಜ್ಜಿ ಇದು ತೂಲೆ ನನ್ನ ಜನ ಬರ್ಬೇಕು ಆಗಾಲಕ್ಕೆ ಇಲ್ಲ ಅಂತೇಳಿ ನಾನು ಮುಂದೆ ಹೋದೆ. ಹಾಗೆ ಜನಗಳಿಗೆ ಕೂಡ ಒಂದು ಭಾಳ ಇದರ ಬಗ್ಗೆ ಕ್ಯೂರಿಯಾಸಿಟಿ ಬರ್ತಾ ಇತ್ತು. ಬಹುಶಃ ನಮಗೆಲ್ಲ ಒಂದು ಯೂನಿಫಾರ್ಮ್ ಕೊಟ್ಟ ಕಾರಣ ಹೆಚ್ಚು ಕಡಿಮೆ ಆಗಲಿಲ್ಲ, ಇಲ್ಲಾಂದರೆ ಭಾಳ ಜನಕ್ಕೆ ಕೋಪ ಬರುವಂಥದ್ದು ಸಹ ಆಗಿರ್ಬೋದು. ನನ್ನನ್ನೊಂದು ಕಡೆ ನಾಯಿ ಕೂಡ ಓಡಿಸಿತ್ತು. ನಾನೊಂದು ನರ್ಸರಿ ಬೋರ್ಡ್ ನೋಡಿ ಯಾವ್ದು ನರ್ಸರಿ ಒಳಗೆ ಹೋದೆ. ಹಾಗೆಲ್ಲ ಒಳ್ಳೆ ಒಂದು ಭಾರಿ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ಕ್ವಶನ್ಸ್ ಕೂಡ ತುಂಬ ಆ್ಯಕ್ಟ್ ಆಗಿತ್ತು. ಪುತ್ತೂರು ನಗರದ ಬಗ್ಗೆ ಭಾಳ ಮಾಹಿತಿ ಇದ್ದರೆ
ಸಾಲ್ವ್ ಮಾಡಿಕೊಂಡು ಹೋಗೋದು ಸುಲಭ ಅಂತ ಒಂದು ಆಸ್ಪೆಕ್ಟ್. ಹಾಗಾಗಿ ಊರಿನ ಬಗ್ಗೆ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಆಗ್ತದೆ ಅಂತ ಗೊತ್ತಿಲ್ಲದಿದ್ದರೆ ಸ್ವಲ್ಪ ಕಷ್ಟನೇ. ಬಟ್ ಎಂತ ಇದ್ರು ಇದು ಟೀಮ್ ವರ್ಕ್, ಒಬ್ಬರಿಗೆ ಗೊತ್ತಿಲ್ಲದ್ರು ಇನ್ನೊಬ್ಬರಿಗೆ ಗೊತ್ತಿಲ್ಲದು. ಮತ್ತು ನಾವೆಲ್ಲರೂ ಮರೆತ ಒಂದು ಹಳೆ ಸಿಸ್ಟಮ್ ಉಂಟು, ಕಾರು ನಿಲ್ಲಿಸಿ ಕಿಟಕಿ ಇಳಿಸಿ ಒಬ್ಬರ ಹತ್ರ ಕೇಳೋದು. ಅದು ಈಗಿನವ್ರಿಗಿಲ್ಲ ಅಭ್ಯಾಸ. ಎಂತ ಇದ್ರು ಒಂದು ಗೂಗಲ್, ಇಲ್ಲಾಂದರೆ ಚಾನ್ಸ್ ತಗೊಳ್ಳೋದು, ಇದರಲ್ಲಿ ಹೋಗಿ ನೋಡು ಅಂತೇಳಿ. ಹಾಗೆ ಕೆಲವು ಕಡೆ ನಾವು ಅದನ್ನು ಯೂಸ್ ಮಾಡಿದೆವು, ಗಾಡಿ ನಿಲ್ಲಿಸಿ ಹೀಗೆ ಆದರೆ ಅಲ್ಲಿಗೆ ಹೋಗ್ತದೆ ಇಲ್ಲಿಗೆ ಹೋಗ್ತದೆ ಅಂತ ಕೇಳಿ ಆಗುವಾಗ ಆ ಒಂದು ಸೋಷಲ್ ಇಂಟ್ರಾಕ್ಷನ್ ಇದೇ ಆಗಲಿ. ಅಂತೂ ಸಂಡೇ ಹಾಫ್ ಡೇ ಐ ಥಿಂಕ್ ಇಟ್ ವಾಸ್ ಎ ಸಂಡೇ ವೆಲ್ ಸ್ಪೆಂಟ್. ಸೊ ಐ ರಿಯಲಿ ಎಂಜಾಯ್ಡ್ ದಿಸ್ ಇವೆಂಟ್. ಥ್ಯಾಂಕ್ ಯು ಫಾರ್ ರೋಟರಿ ಯುವ. ಓಟ್ ಆಗಿದೆ. ಫಸ್ಟ್ ಚಿಕ್ಕಿಗೆ ಥ್ಯಾಂಕ್ಸ್ ಹೇಳೋದಾಯ್ತಾ, ತುಂಬ ಒತ್ತಾಯ ಮಾಡಿದ್ದಾರೆ. ನಾವು ಬೆಂಗಳೂರಿಂದ ಬಂದದ್ದು, ಇಲ್ಲ ನೀವು ಬರಲೇಬೇಕು ಅಂತ. ಬಟ್ ಇಟ್ ವಾಸ್ ರಿಯಲಿ ಫನ್. ಓಕೆ, ಚಿಕ್ಕಿ ನಂಗೆ ಒತ್ತಾಯ ಮಾಡಿದ್ದೆ, ನಾನು ಅನಿಲ್ ಮಾಮನಿಗೆ ಒತ್ತಾಯ ಮಾಡಿದೆ. ಫಸ್ಟ್ ಇನ್ನೊಂದು ಗುಡ್ ಜಾಬ್ ಅಂತ ಅಂದರೆ ಅನಿಲ್ ಮಾಮ ಪಾರ್ಟ್ನರ್ ಅದೇ. ನೀವು ಸೈಕಲ್ ಓಡಿಸಿದೆಲ್ಲ ಯೂಸ್ ಆಯ್ತಾಯ್ತಾ ಸಣ್ಣದಿರುವಾಗ. ಇದ್ದ ಅಡ್ಡಾಡ ದಾರಿ ಎಲ್ಲ ಅವ್ರಿಗೆ ಗೊತ್ತು, ಮತ್ತೆ ಎಲ್ಲ ಜಾಗ ಗೊತ್ತು ಪುತ್ತೂರಲ್ಲಿ. ಲೈಕ್ ಹೌ ಡು ಯು ನೋ ದಿಸ್ ಮಚ್. ಬಟ್ ಫಸ್ಟ್ ನಾನೆಂತ ನೆನ್ಸಿದೆ, ನೀ ಡ್ರೈವ್ ಮಾಡೋಂತಿದ್ದ, ಓ ಇದು ಡ್ರೈವಿಂಗ್ಗೆ ಕಷ್ಟ ಇರ್ಬೋದು ಅಂತ. ಮತ್ತೆ ಆಫ್ಟರ್ ದ ಇವೆಂಟ್ ಡ್ರೈವಿಂಗ್ ಸುಲಭ ಆಯ್ತಾ. ಇವ್ರ ಪಾಪ ಹಿ ಹ್ಯಾಸ್ ಟು ಯೂಸ್ ದ ಬ್ರೇನ್ ಆ್ಯಂಡ್ ಹಿ ಹ್ಯಾಸ್ ಟು ಯೂಸ್ ದ ಬಾಡಿ. ಲೈಕ್ ಇವೆಲ್ದು ಹೋಗಿ ವಾಪಸ್ ಬಂದು ಮತ್ತೆ ಅಲ್ಲಿ ಹೋಗಿ ವೇಟ್ ಚೆಕ್ ಮಾಡಿ ಬ್ಲಡ್ ಕೊಟ್ಟು ಇದೆಲ್ಲ ಕಷ್ಟ ಬಂದಿದ್ದಾರೆ. ನಂಗೆ ಅನ್ಸಲ್ಲ ಹೋಗಿ ಇದು ಮಾಡೋದು, ಪಾರ್ಕ್ ಮಾಡೋದು, ಯೂಟರ್ನ್ ಮಾಡೋದು, ವಾಪಸ್ ಬಂದು ನಿಲ್ಲೋದು ಅಷ್ಟೇ. ಬಟ್ ಟೋಟಲ್ ಆಗಿ ಇಟ್ ವಾಸ್ ಅ ವಂಡರ್ಫುಲ್ ಇವೆಂಟ್. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ತುಂಬ ಜಾಲಿ ಇತ್ತು. ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಸಂದೀಪ್ ಇದ್ದಾರೆ ಅಲ್ಲಿ. ಸಂದೀಪ್, ನಿಮ್ಮ ಟೀಮ್ ಬನ್ನಿ, ನಾನು ಫೀಡ್ಬ್ಯಾಕ್ ಇದ್ರೆ ಹೇಳಿ, ಬನ್ನಿ. ಅದೇ ರೀತಿಯಲ್ಲಿ ಯಾರಾದರೂ ನಮ್ಮ ಜೊತೆ ಮಾತಾಡೋದಿದ್ರೆ ನಮಗೂ ಈಸಿ ಆಗುತ್ತೆ, ಹೇಗೆ ಆಯಿತು ನಿಮಗೆ ಕಾರ್ಯಕ್ರಮ ಅಂತ ಹೇಳಿಕೊಂಡು. ಸೊ ಇನ್ನು ಕೆಲವು ಕ್ಷಣಗಳಲ್ಲಿ ಪ್ರೋಗ್ರಾಮನ್ನು ಅವಾರ್ಡ್ ಅನೌನ್ಸ್ಮೆಂಟ್ಗೆ ನಾವು ತೆರಲಿಕ್ಕಿದ್ದೇವೆ. ಅದರ ಮೊದಲು ಒಂದೆರಡು ಫೀಡ್ಬ್ಯಾಕ್ ಅವಕಾಶ. ಹಲೋ, ಥ್ಯಾಂಕ್ ಯು. ನಾನು ನಾನ್ ರೋಟರಿ, ಸೊ ನಂಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. and even Bharat and Abish. It was fun. Thank you. ನೀವು ರೋಡ್ ಮಿಸ್ ಆದದ್ದು ಹಾಗೇನಾಗಿತ್ತ? ನಾವು ನರ್ಸರಿಗೆಲ್ಲ ಇಂಟೀರಿಯರ್ ನರ್ಸರಿಗೆ ಬೇರೆ ನರ್ಸರಿ ಹೋಗಿ ಬಂದ್ವಿ. ಅಲ್ಲೊಂದು ಮೋರ್ ದೆನ್ 10 minutes ಸ್ಪೆಂಡ್ ಮಾಡಿದ್ದಾರೆ. ಇಲ್ಲ, ರೋಡಲ್ಲಿ ಏನು ಹೇಳಿದ್ರು ಸರ್. ಓಕೆ, ಥ್ಯಾಂಕ್ ಯು. ಪುಣ್ಯಕ್ಕೆ ಬಾರಿಗೆ ಹೋಗ್ಲಿಲ್ಲ ನಾವು. ಲಾಟ್ ಆಫ್ ಬಾರ್ ಅಸೋಸಿಯೇಷನ್ ಅಂತ ಕೊಟ್ಟಿದ್ದು, ಅದು ವಕೀಲರ ಸಂಘದ ಅಸೋಸಿಯೇಷನ್. ಸೊ ಬಾರ್ ಅಂತ ಹೇಳಿದ ಕೂಡ ಪಡೀಲ ಒಂದು ಬಾರ್ ಇದೆ, ಅದರೊಳಗೆ ನುಗ್ಗಿದವರು ಜಾಸ್ತಿ ಇದ್ದಾರೆ. ಸೊ ಏನಿಯೋ, ಸೊ ಮನೋಜ್ ನೀ ಫೀಡ್ಬ್ಯಾಕ್ಸ್ ಬಂದು ದಯವಿಟ್ಟು ಫೀಡ್ಬ್ಯಾಕ್ ಹೇಳೋದು ಬನ್ನಿ. ಅವರು ಶ್ರೀಮತಿಯವರು ಇಲ್ಲಿ ಫೀಡ್ಬ್ಯಾಕ್ ಹೇಳ್ತಿದ್ದಾರೆ. ಓಕೆ, ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಪುತ್ತೂರಲ್ಲೇ ಪ್ರತಿನಿತ್ಯ ಹೋಗುವ ದಾರಿಯೇ ಆದರೂ ನಾವು ಅದರ ಸುತ್ತಮುತ್ತ ಎಂತ ಇರ್ತದೆ ಅಂತ ಹೇಳಿ ನಾವು ಗಮನ ಕೊಟ್ಟು ನೋಡುದಿಲ್ಲ ಅಂತೇಳಿ ಇವತ್ತು ಗೊತ್ತಾಯ್ತು. ದಿನ ಹೋಗಿ ಅದನ್ನೇ ನೋಡ್ತಾ ಇರ್ತೇವೆ, ಆದರೆ ಅದು ಆ ಅಂಗಡಿ ಅಲ್ಲೇ ಉಂಟು ಅದೆಲ್ಲ ಇವತ್ತು ಗೊತ್ತಾಯ್ತು. ಹಾಗೆ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ನನ್ನ ಹೆಸರು ಪದ್ಮಪ್ರಸಾದ್ ಜೈನ್ ಅಂತ. ಇಂಥ ಇವೆಂಟಲ್ಲಿ ನಾನು ಮೊದಲನೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ರೋಟರಿ ಯುವ ಟ್ರೆಷರ್ ಹಂಟ್ 2026 ಇದು ಆರಂಭವಾದಾಗ ನನಗೆ ಡೀಟೇಲ್ಸ್ ಸಿಕ್ಕಿದಾಗ ಫಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ ಹೋಗಿ ಓಪನ್ ಮಾಡಿ ಜಸ್ಟ್ ಕೂತಿದ್ದೆ ಅಷ್ಟೇ. ಅಷ್ಟರಲ್ಲಿ ಲಹರಿ ಕುಸುಮರಾಜ್ ಅವ್ರ ಕಾಲ್ ಬಂತು, ಸರ್ ಹೀಗೆ ಇದೆ ಎಂತ ಸರ್ ಸ್ಪಾನ್ಸರ್ಶಿಪ್ಗೆ ಮಾಡ್ತಾ ಇದ್ದೀರಾ ಕಾಲ್ ಕೇಳಿದ್ರು. ಇಲ್ಲ, ಸ್ಪಾನ್ಸರ್ಶಿಪ್ಗೆ ನನ್ನ ಫ್ಯಾಕ್ಟ್ರಿಗೆ ಮಾಡಿದ್ದೀನಿ, ನಿಮಗೆ ಪಾರ್ಟಿಸಿಪೇಷನ್ಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಕೇಳಿ ಅದರಲ್ಲಿ ರೋಟ್ರಿ ಅಂತ ಮಾತ್ರ ಇದೆ, ನಾವು ರೋಟ್ರಿ ಅಲ್ಲ, ನಾನು JCIಯಲ್ಲಿ ಲಯನ್ಸಲ್ಲಿ ಇದ್ದೀನಿ, ಹೇಗೆ ಮಾಡಲಿ ಅಂತ. ಅದಕ್ಕೆ ಅವ್ರು ಹೇಳಿದರು ನಾನ್ ರೋಟ್ರಿ ಇವೆಂಟ್ ಕೂಡ ಇದೆ ಅಂತ. ಆಮೇಲೆ ನನಗೆ ಕೋ ಡ್ರೈವರ್ ಆಗಿ ನನ್ನ ಜೊತೆ ನನ್ನ ಪಾರ್ಟ್ನರ್ ಜಾಯ್ನ್ ಆದರು, ರಂಜನಿ ಶೆಟ್ಟಿ ಅವರು. ಅವರು ಈ ಇವೆಂಟಲ್ಲಿ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಈ ಟ್ರಿಕಿ ಕ್ವಶನ್ಸ್ ಬಿಡಿಸೋದ್ರಲ್ಲಿ. ಒಂದೆರಡು ಕಡೆ ನಾನು ತಲೆ ಹಾಕಿದ್ರಿಂದ ನಾವು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಹೋಗಬೇಕಾಯಿತು. ಒಂದನೇದಾಗಿ ನಾವು ಮುಳಿಯದ ಹತ್ರ ಹೋದಾಗ ನಾನಲ್ಲಿ ನಿಲ್ಲಿಸಿ ಬೋರ್ಡ್ ನೋಡ್ತಾ ಇದ್ದೇನೆ, ಅಲ್ಲಿ ಅವನು ಇಲ್ಲಿ ಪಾರ್ಕ್ ಮಾಡಿ, ಇಲ್ಲಿ ಪಾರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಇಲ್ಲಿ ಪಾರ್ಕ್ ಮಾಡಕ್ಕೆ ಹೇಳ್ತಾರೆ ಅಂದ್ರೆ ಟ್ರೆಷರ್ ಇದೆಯಾ ಅಂತ. ಇವರು ಇಲ್ಲ ಅಂತ ಹೇಳ್ತಾ ಇದ್ರು. ಆದರೂ ನಾನು ನೋಡಿದ್ರೆ ಎಂತ ಕೇಳಿದೆ, ಅಲ್ಲ ಅಂಗಡಿ ಇದು, ನಾನು ಪರ್ಚೇಸ್ ಮಾಡಿ ಬಂದದಲ್ಲ ಅಂತ ಹೇಳಿದೆ. ಆಮೇಲೆ ಅಲ್ಲಿಂದ ಮುಂದೆ ಹೋದೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಮೇಲೆ ನಾನು ಡೈಲಿ ಓಡಾಡೋ ರೂಟಲ್ಲಿ ಒಂದು ಡಾಕ್ಟರ್ ಹರ್ಷ ಅವ್ರ ಹೆಸರಿದೆ ಅಂತ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿರುವಂಥದ್ದು.
ಇಂಥ ಟ್ರಿಕಿ ಕ್ವಶನ್ಸ್ಗಳು ಇಟ್ಟಿರೋದ್ರಿಂದ ಯಾವ ಯಾವ ಪ್ಲೇಸಲ್ಲಿ ಈವನ್ ಆನೆಮಜಲ್ ಹತ್ರ ಇರುವ ಡೇಟ್ ಇರ್ಬೋದು ಅಥವಾ ಚಂದ್ರ ಅಂತ ಇರುವ ಆಪೋಸಿಟ್ ಮನೆ ಹೆಸರು ಇರ್ಬೋದು, ಇದನ್ನೆಲ್ಲ ನಾವು ನೋಡಿರೋದಿಲ್ಲ. ಇದೆಲ್ಲ ನಮಗೆ ಆ ಸ್ಪಾಟ್ಗೆ ಹೋಗಿ ಅದರ ಆನ್ಸರ್ ನೋಡಿದಾಗನೇ ಗೊತ್ತಾಗುವಂಥದ್ದು. ಬಟ್ ನನ್ನ ಕೋ ಡ್ರೈವರ್ ಹೇಳ್ದಂಗೆ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಫಸ್ಟ್ ಹೋದವರು ಇನ್ನೊಬ್ಬರಿಗೆ ಆನ್ಸರ್ ಅದನ್ನು ಹೇಳಿ ಇಂಥ ಆನ್ಸರ್ ಅಂತ ಹೇಳಿ ಅವ್ರು ಬರೆಯೋ ಚಾನ್ಸಸ್ ಇರುತ್ತೆ. ಅಂಥದ್ದೊಂದು ನಮ್ದಿಬ್ಬರು ಡಿಸ್ಕಸ್ ಮಾಡಿದ ಪಾಯಿಂಟ್ ಅದು. ಏನಾದರೂ ಒಂದು ಕ್ಲೂ ಅಂದರೆ ಅಲ್ಲಿಗೆ ರೀಚ್ ಆಗಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ಇದ್ದಿದ್ರೆ ಚೆನ್ನಾಗಿರೋದಂತ ನಮ್ದೊಂದು ಫೀಡ್ಬ್ಯಾಕ್. ಇದನ್ನು ಮುಂದೆ ಕನ್ಸಿಡರ್ ಮಾಡಲೂಬಹುದು, ನೀವು ಯೋಚನೆ ಮಾಡಬಹುದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಪದ್ಮಪ್ರಸಾದ್ ಅವರೇ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾವು ಅವಾರ್ಡ್ ಸೆರೆಮನಿಗೆ ಪ್ರೋಗ್ರಾಮನ್ನು ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ನಮ್ಮ ಕುಸುಮರಾಜ್ ಅವರೊಟ್ಟಿಗೆ ತಂಡದೊಂದಿಗೆ ಅಭೀಶ್ ಅವರು ಮತ್ತು ವಚನ ಜಯರಾಮ್ ಅವರು ಮುಂದಿನ ನಿಯೋಜಿತ ಅಧ್ಯಕ್ಷರು ಅನಿಲ್ ಮುಂಡೋಡಿ ಅವರು ಎಲ್ಲ ವೇದಿಕೆ ಹತ್ರ ಬರಬೇಕು ದಯವಿಟ್ಟು ಆದಷ್ಟು ಬೇಗನೆ. ಡಾಕ್ಟರ್ ಹರ್ಷಕುಮಾರ್ ರೈ ದಯವಿಟ್ಟು ಬನ್ನಿ, ಚೇರ್ಮನ್ ಆಫ್ ದ ಇವೆಂಟ್. ಸೊ ಅದೇ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಗಳೂರಿಂದ ಪಬ್ಲಿಕ್ ಇಮೇಜ್ ಚೇರ್ ಆದಂಥ 3181ನ ಡಾಕ್ಟರ್ ಶಿವಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ಇಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ, ದಯವಿಟ್ಟು ಬರಬೇಕು. ಸೊ ಅದೇ ರೀತಿಯಲ್ಲಿ ನಮ್ಮ ಒಟ್ಟಿಗಿದ್ದಾರೆ ಯೂನಿಯನ್ ಬ್ಯಾಂಕಿನ ನಮ್ಮ ಅಕ್ಷಯ ಕಾಲೇಜ್ನ ಸ್ಥಾಪಕರಾದಂಥ ಜಯಂತ್ ನಡುವೆಲ್ಲ ನಾವು ವೇದಿಕೆಗೆ ಬರಮಾಡಿಕೊಳ್ತೀವಿ. ನಮ್ಮ ರೋಟರಿ ಕ್ಲಬ್ನ ಪೂರ್ವಾಧ್ಯಕ್ಷರುಗಳೆಲ್ಲ ಇಲ್ಲಿ ಭಾಗವಹಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಗುಡ್ ಆಫ್ಟರ್ನೂನ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇನ್ನು ಎನರ್ಜಿ ಇದೆಯಾ? ಇಲ್ಲಿ ಎಸ್ ಅಂತ ಬೆಳಿಗ್ಗೆ ತಿಂಡಿ ಕೊಟ್ಟಿದ್ದೇವೆ, ಮಧ್ಯಾಹ್ನ ಊಟ ಆಗಿದೆ, ಬಟ್ ಏನು ಸದ್ದು ಕೇಳ್ತಾ ಇಲ್ಲ. ಸ್ವಲ್ಪ ಜೋಶಲ್ಲಿ, ಡು ವಿ ಹ್ಯಾವ್ ದ ಜೋಶ್? ಆಲ್ ರೈಟ್, ಪರ್ಫೆಕ್ಟ್. ಸೊ ಇಟ್ಸ್ ಟೈಮ್ ಫಾರ್ ದ ವ್ಯಾಲಿಡಿಕ್ಟರಿ ಈವೆಂಟ್. ಸುಡು ಬಿಸಿಲಲ್ಲಿ ಎಲ್ಲ ಕಾಯ್ತಾ ಇದ್ದಾವೆ, ಹಾಗೆ ಬೇಗ ಬೇಗ ಮುಗಿಸೋಣ. ಆಲ್ರೆಡಿ ನನ್ನ ಅರ್ಧ ಕೆಲಸ ಪಶುಪತಿ ಶರ್ಮಾ ಅವರು ಮಾಡಿದ್ದಾರೆ. ಇವತ್ತಿನ ಈವೆಂಟಿಗೆ ಯಾರ್ಯಾರು ಮುಖ್ಯ ಅತಿಥಿಗಳು ಬೇಕು ಅವರೆಲ್ಲರೂ ಇಲ್ಲಿದ್ದಾರೆ. ಆದರೆ ನಮಗೆ ತುಂಬಾ ಸಹಾಯ ಮಾಡಿದ ನಮ್ಮ ಪೂರ್ವಾಧ್ಯಕ್ಷರಾದ ನಮ್ಮ ಟೈಟಲ್ ಸ್ಪಾನ್ಸರ್ ಚೇತನ್ ಕ್ಲಿನಿಕಲ್ ಲ್ಯಾಬೋರೇಟರಿ ಇದರ ಡಾಕ್ಟರ್ ಚೇತನ್ ಪ್ರಕಾಶ್, ಇವರು ನಮ್ಮೊಂದಿಗೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೋರೇಟರಿ, ಐ ಬೆಗ್ ಯೋರ್ ಪಾರ್ಡನ್. ಓಕೆ, ಹಾಗೆ ಈ ಕಾರ್ಯಕ್ರಮದ ರೂವಾರಿ ರೊಟೇರಿಯನ್ ಅನಿಲ್ ಮುಂಡೋಡಿ ಕೂಡ ನಮ್ಮನ್ನು ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಕೊಟ್ಟು ವ್ಯಾಲಿಡಿಟಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ಈವೆಂಟ್ ಪ್ರೋಗ್ರಾಮ್ನ ಬಗ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲರೂ ಇಲ್ಲಿ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ಎವ್ರಿಥಿಂಗ್ ಹ್ಯಾಸ್ ಬಿನ್ ಪಾಸಿಟಿವ್, ಐ ಹೋಪ್. ರೈಟ್ ಅಂದಾಗ ಎಸ್, ನೋ ಏನೋ ಒಂದು ಹೇಳಿ. ಎಸ್, ಓಕೆ. ಎನಿ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಪ್ಲೀಸ್ ನಮ್ಮೊಟ್ಟಿಗೆ ಶೇರ್ ಮಾಡಿ. ಯಾಕಂದ್ರೆ ಇದು ನಾವು ಪ್ರತಿ ವರ್ಷ ನಡೆಸುವ ಒಂದು ನಮ್ಮ ಫ್ಲಾಗ್ಶಿಪ್ ಈವೆಂಟ್. there are 3 main reasons why we conduct this. ಬೆಳಿಗ್ಗೆ ಬಿಸಿಲಲ್ಲಿ ನೆನೆಸಿ ಹೇಳಿದ್ವಿ, ಈಗ ಒಂದು ಸ್ವಲ್ಪ ತಣ್ಣಗಿದ್ದಾಗಿಂದ ಇನ್ನೊಂದ್ಸತಿ ಜ್ಞಾಪಿಸ್ತೀವಿ. This is to put Puttur on as a tourism hub, to put on the map as a tourism hub. ನಮಗೆ ಇಲ್ಲಿದ್ರೂ, ಪುತ್ತೂರಲ್ಲಿ ಹುಟ್ಟಿ ಬೆಳೆದಿದ್ರು, ಪುತ್ತೂರಲ್ಲಿರುವ ಈ ಮುತ್ತಿನ ನಗರದಲ್ಲಿರುವ ಈ ಹಿಡನ್ ಜೆಮ್ಸ್ ಗೊತ್ತಿಲ್ಲದೆ ಇರೋದನ್ನ ಹುಡುಕಿ ಅದಕ್ಕೆ ನಿಮಗೆ ಒಂದು ರೂಟ್ ಮ್ಯಾಪ್ ಹಾಕಿ ಒಂದು ಮೇಜರ್ ಮೋಜಿನ ಒಂದು ಈವೆಂಟ್ ಮಾಡಿರೋ ನಮ್ಮ ಇಟ್ಸ್ ಬಿನ್ ಅ ಡ್ರೀಮ್ ಟು ಡೂ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಐ ಹೋಪ್ ನೀವು ನೋಡದೇ ಇರೋ ಜಾಗಗಳನ್ನೆಲ್ಲ ಪುತ್ತೂರಲ್ಲಿ ಇವತ್ತು ಕಂಡಿದ್ದೀರಾ, ಕರೆಕ್ಟ್? ಓಕೆ. ಎರಡನೇದಾಗಿ, ಸಂಡೇ ಯಾರು 8 ಗಂಟೆಗೆ ಎದ್ದು, ಇಷ್ಟು ತುಂಬಾ ದಿನ ಆಗಿದ್ದಿರ್ಬೋದಲ್ಲ, 8 ಗಂಟೆಗೆ ಎದ್ದು ಬೆಳಿಗ್ಗೆ ಇಲ್ಲಿಗೆ ಬಂದು ಫ್ಯಾಮಿಲಿ ಜೊತೆ. ಸೊ ಯು ವಾಂಟೆಡ್ ಇಟ್ ಟು ಬಿ ಅ ಗ್ರೇಟ್ ಫೆಲೋಶಿಪ್ ಈವೆಂಟ್. ಎಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಕೀಪಿಂಗ್ ಇಟ್ ವಿತ್ ದ ಸ್ಪಿರಿಟ್ ಆಫ್ ರೋಟರಿ. ಥರ್ಡ್, similar lines, keeping it with spirit of Rotary. This is a great fundraising event. ಇದರಲ್ಲಿ ನಾವು ರೇಸ್ ಮಾಡಿರುವ ಫಂಡ್ ಅನ್ನು ಸಮಾಜಮುಖಿ ಕೆಲಸಗಳಿಗೆ ಉಪಯೋಗಿಸ್ತೇವೆ. ಹಾಗೆ ಪ್ರತಿ ವರ್ಷ ಇದನ್ನು ರೋಟರಿ ಯುವದಿಂದ ನಾವು ಆಯೋಜಿಸುತ್ತೇವೆ. ಹಾಗೆ ಈಗ 40 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಮಾಡಿದ್ರಿ, ಅದರಲ್ಲಿ a whopping 33 teams have participated. A great round of applause to all of you. ನೀವೆಲ್ಲರೂ ಮುಂದಿನ ವರ್ಷನೂ ಭಾಗವಹಿಸಿ ಹೀಗೆ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ವಿದೌಟ್ ಫರ್ದರ್ ಅಡು, ವಿ ವಿಲ್ ಮೂವ್ ಟು ದ ಅವಾರ್ಡ್ ಸೆರೆಮನಿ.
ಸೊ 2 ಕ್ಯಾಟಗರಿಯಲ್ಲಿ ಆಟ ಆಡಿದ್ವಿ ನಾವು, ಓಪನ್ ಟು ಆಲ್ ಅಂಡ್ ರೊಟೇರಿಯನ್ಸ್. ರೊಟೇರಿಯನ್ಸ್ ಅಂದ್ರೆ ಲೀಡ್ ಪಾರ್ಟಿಸಿಪೆಂಟ್ಸ್ ರೊಟೇರಿಯನ್ ಆಗಿರ್ಬೇಕು, ಇನ್ನೊಂದು ಕೋ ಪಾರ್ಟಿಸಿಪೆಂಟ್ ಬೇರೆಯವರಾದ್ರೂ ಪರವಾಗಿಲ್ಲ. ಓಪನ್ ಟು ಆಲ್ ವಾಸ್ ಸಮಥಿಂಗ್ ದಟ್ ವಾಸ್ ಓಪನ್ ಫಾರ್ ಪಬ್ಲಿಕ್. ಓಕೆ, ವ್ಯಾಲೆಡಿಕ್ಟರಿ ಸೆರೆಮನಿಗೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶರ್ಮಾ ಅವರು ಆಲ್ರೆಡಿ ಸ್ವಾಗತ ಮಾಡಿದ್ದಾರೆ. ನಮ್ಮೊಂದಿಗೆ ಡಿಸ್ಟ್ರಿಕ್ಟ್ ಪಬ್ಲಿಕ್ ಇಮೇಜ್ ಚೇರ್ಮನ್ ಆದ ಡಾಕ್ಟರ್ ಶಿವಪ್ರಸಾದ್ ಅವರಿದ್ದಾರೆ ಮಂಗಳೂರಿಂದ. ಹಾಗೆ ಅಕ್ಷಯ್ ಕಾಲೇಜಿನ MD ಜಯಂತ್ ನಡುಬೈಲ್ ಅವರಿದ್ದಾರೆ. ನಮ್ಮ ಟೈಟಲ್ ಸ್ಪಾನ್ಸರ್ ಆದ ಡಾಕ್ಟರ್ ಚೇತನ್ ಪ್ರಕಾಶ್ ಅವರಿದ್ದಾರೆ. ಸ್ವಲ್ಪ ಎನರ್ಜಿ ಹಾಕಿ ಚಪ್ಪಾಳೆ ತಟ್ಟಿ. ಹಾಗೆ ನಮ್ಮ ಚೇರ್ಮನ್, ಈವೆಂಟ್ ಚೇರ್ಮನ್ ಡಾಕ್ಟರ್ ಹರ್ಷಕುಮಾರ್ ರೈ ಇದ್ದಾರೆ. ಇವರ ಆನ್ಸರ್ಗೆ ಆಲ್ಮೋಸ್ಟ್ 98% ಅವರು ಆನ್ಸರ್ ಕರೆಕ್ಟ್ ಕೊಟ್ಟಿದ್ದಾರೆ. ಅವರೇ ಕಾಲ್ ಮಾಡಿ ಹೇಳಿದ್ರ ಹೇಗೆ ಏನೋ ಒಂಜಿ ಆನ್ಸರ್ ಬರ್ಕೊಂಡು ಡಾಕ್ಟರ್ ಹರ್ಷಕುಮಾರ್ ರೈ ಪಾಡ್ಲೈನ್ ಪಂಡಿತಾರೆ ವಿಜಯತೆ. ಹರ್ಷಕುಮಾರ್ನ ರಿಕ್ವೆಸ್ಟ್ ಮೇರೆಗೆ ಎಲ್ಲ ಪಾಸ್ ಪ್ರೆಸಿಡೆಂಟ್ಸ್ ಪ್ಲೀಸ್ ವೇದಿಕೆಗೆ ಬನ್ನಿ. ಓಕೆ, ಹಾಗೆ ನಮ್ಮ ಯುವದ ಅಧ್ಯಕ್ಷರಾದ ನಮ್ಮ ZL ಆದ ಭರತ್ ಪೈ ಅವರಿದ್ದಾರೆ. ಯುವದ ಅಧ್ಯಕ್ಷ ಕಾರ್ಯದರ್ಶಿ ಹಾಗೂ ನಮ್ಮ ಮುಂದಿನ ನಿಯೋಜಿತ ಅಧ್ಯಕ್ಷ ರೂಪದಲ್ಲಿ ಇವರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೇನೆ. ಮೂವಿಂಗ್ ಆನ್ ಟು ದ ಆಕ್ಚುಯಲ್ ವ್ಯಾಲಿಡಿಕ್ಟರಿ ಈವೆಂಟ್. ಓಪನ್ ಕ್ಯಾಟಗರಿಯ ಅವಾರ್ಡ್ಸ್ ನಾವೀಗ ಅನೌನ್ಸ್ ಮಾಡ್ತೇವೆ. there are top 5 awards, 5 to 4. ಓಪನ್ ಕ್ಯಾಟಗರಿಯಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಇದ್ದೀರಾ? ಕೈ ಎತ್ತೀರಾ? Any guesses on who could be the winners? Any guesses? ನೀವು ವಿನ್ ಆಗಿರ್ಬೋದಾ? Okay. ಈಗ over to Anil. Anil will tell you the winners from 5 to 4. Once again, Dhanvantri Clinical Laboratory presents Rota Yuva Treasure Event Season 4. Open to all category. The 5th place award goes to participant number 19, Avinash. Avinash Shidira, Avinash and team member. A huge round of applause. Open to all category. 5ನೇ ಸ್ಥಾನವನ್ನ ಅವಿನಾಶ್ ಅಂಡ್ ಟೀಮ್ ಪಡೆದುಕೊಂಡಿದ್ದಾರೆ. 4th place has gone to somebody very special to us, Adya Sulochna and team. Not that the rest of you are not special, but Adya is like the youngest participant, I'm assuming, and ಅವರ youngest participant. ಹೌದು, ಇಬ್ರು youngest participants ಇದ್ದಾರೆ ಈ ಗ್ರೂಪ್ ಅಲ್ಲಿ. 4th place goes to them, so they get a trophy and a certificate. A huge round of applause. 3rd place goes to, he was the first one we gave the sticker to, the person with, what would be the first number, card number kottirodu? 01, Padma Prasad Jain and team. ಈ ಅವಾರ್ಡ್ಗೆ as a first runner up, we're giving away a silver coin along with a trophy, a check and a certificate, and we welcome Rajeshwari Achar to do the honors as well, please. The silver coin is being offered by Ashok Jewellers only for 1st, 2nd places. The 2nd place goes to participant number 4, Brijesh Rai. Brijesh Rai and team. Brijesh Rai and Sanket. As the photography continues, I'd like to thank all our sponsors. Our title sponsor, Dhanvantri Clinical Laboratory, as well as Medland, PCH, and Dakshin Finance. Now the much awaited and the place in the open category, the 1st place goes to, any guesses? Anybody would guess if you won open to all category ಅಲ್ಲಿ? ಪರವಾಗಿಲ್ಲ, ಕೈ ಎತ್ತಿ ಹೇಳ್ಬೋದು ಕಾನ್ಫಿಡೆನ್ಸ್ ಅಲ್ಲಿ. Open to all category, 1st place. We're super proud to call upon
the first place holder of the Rota Yuva Treasure Hunt Season 4 is one of the ladies team, Manodnya and team. A huge round of applause to Manodnya and team. Manodnya and Aditi. Aditi change agidare. Oh, sorry to be so presumptuous. Okay, so that's Manodnya, the man in the yellow t-shirt, and that's Aditi. Request Mr. Sudhir Achar, Rotarian Sudhir Achar, to come on the stage, please, as they hand over a silver coin to the first place holder in the open to all category of Rota Yuva Treasure Hunt Season 4. A huge round of applause to Manodnya and team. Thank you so much, Rotarian Sudhir Achar, for sponsoring the silver coin. As one of our sponsors, Dakshina Kannada Mutual Benefits or something they are bandidre, ದಯವಿಟ್ಟು ಸ್ಟೇಜಿಗೆ ಬನ್ನಿ. ಮಹೇಶ್ ಅವರು ನೋಡಿ, ನಂಗೆ ಅವ್ರ ಹೆಸರು ಗೊತ್ತು, ಬೇಗ ಬರಬೇಕು ಹೋದ್ರೆ ಮಹೇಶ್. ಓಕೆ, a huge round of applause. They are also one of our major sponsors. Now, moving to the Rotarian category, Dr. Anil requests you to please represent City Hospital as one of our co-sponsors for the event. Anybody from Midland request you to represent sponsorship here as well. Anybody, if you can come to the stage, please. Okay, so now we move on to the Rotary category, Rotarians. So we had about 16 teams participating. So again we go with the 5th place. The 5th place goes to the participant number 3, Preeta and team. Huge round of applause. Actually, a tidbit of information, iವರು Xavier sir actually signed up ಮಾಡಿದ್ರು registration last minute ಗೆ. As of yesterday she joined. So congratulations ma'am. A trophy ಮೇಲೆ ನಿಮ್ಮ ಹೆಸರೇ ಬರ್ತಿತ್ತು ನೋಡಿ. So the 5th place goes to Preeta and team. Now the 4th place goes to one of our silver coin sponsors, Sudhir Achar and team. Ashok Jewellers ಅವರ Sudhir Achar and Riddhima ಮಗಳೊಟ್ಟಿಗೆ ಬಂದಿದ್ರು ಕಳ್ತದೆ. Sudhir Achar and ನಮ್ಮ ಪೂರ್ವಾಧ್ಯಕ್ಷರಾದ ರಾಜೇಶ್ವರಿ ಆಚಾರ್ ಕೂಡ ಸೇರ್ಕೊಂಡಿದ್ದಾರೆ. So the 4th place goes to Sudhir Achar and team. The 3rd place winner of Rota Yuva Treasure Hunt Season 4 is participant number 24, Sharad and team. Sharad and Sons. Congratulations. A huge round of applause. Moving on, the 2nd place goes to Rotarian. Any guesses? ತುಂಬಾ ಮುಂದೆನೆ ಕೂತ್ಕೊಂಡಿದ್ದಾರೆ, ಅವರಿಗೆ ಗೊತ್ತಿತ್ತು ಪ್ರೈಸ್ ಸಿಗ್ತದೆ ಅಂತ. Murli Shah. Murli Shah and Maya Shah. Request chairman to hand over the award, please. A huge round of applause. So they get a trophy, a certificate and a check. This is being handed over by our event chairman, Dr. Harshakumar Rai. He's been a great support in driving this event and getting sponsorship, and Dr. Harshakumar Rai ge ಹೇಳಿದ್ವಿ ಅಂದ್ರೆ ಪಬ್ಲಿಸಿಟಿಗೆ ಏನೂ ಕಮ್ಮಿ ಇರೋದಿಲ್ಲ. ಅವರೊಟ್ಟಿಗೆ ನಮ್ಮ ಕ್ಲಬ್ ಅನ್ನು ತುಂಬಾ ಚೆನ್ನಾಗಿ
ಪಬ್ಲಿಸಿಟಿ ಕೊಡ್ತಾರೆ. ಸೊ ಗ್ರೇಟ್ ರೌಂಡ್ ಆಫ್ ಅಪ್ಲಾಸ್ ಟು ಡಾಕ್ಟರ್ ಹರ್ಷಕುಮಾರ್ ರಾಯ್, ಆರ್ ಈವೆಂಟ್ ಚೇರ್ಮನ್. We are at the fag end of the event. There's just one award to go, and I'd request our title sponsor, Dr. Chetan Prakash, to do the honors, please. First place Rotarian category alli yarige sikkirbodu? Guess. Any guesses? Any wishes? Nanig sikkirli anta heloru agbodu. Kೈ ಎತ್ತಿ. ಯಾಕೆ ಕಿನ್ನಿ ಮಜಲ್ ಹೇಳ್ತಾ ಇದ್ರೆ ಅವ್ರಿಗೆ ಪುತ್ತೂರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ? Actually, you're not very far. It is the winner of Rota Yuva Treasure Hunt Season 4 in the Rotarians category is Rotarian Shashidhar Kilimajal and team. Shashidhar Kilimajal and Dr. Sham. Huge round of applause. Huge congratulations for being the Season 4 Treasure Hunt winners. Now I request all the past presidents of Rotary Yuva to join us, please, as they celebrate. I request all the past presidents of Rota Yuva and also the team that has, and I would request all the Rotary Yuva members to come forward, please, because it's been a splendid show. I'd like to, while all we are setting up for this, I'd like to call upon few names who really added a lot of value and helped us make this event a grand success. Other than the participants, a huge thank you to all of you. Our event chairman, Dr. Harshakumar Rai, our club president, Kusum Raj, our club secretary, Abish, and then there is our club treasurer, Sachin Nayak, along with all of us who put in a lot of effort. New participants group al nodibodu madhyaratri. A huge round of applause to Rotary Club Puttur Yuva. Hip hip, hip hip, hip hip. And if I don't mention our club member Anil Mundodi, who was the brain behind all of this. ನಿಮ್ಮ ಎಲ್ಲ ಪಜಲ್ಸ್ ಅನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ರೂಟ್ ಮ್ಯಾಪ್ ಹಾಕಿ ಟು ಮೇಕ್ ಇಟ್ ಅ ಲಾಟ್ ಆಫ್ ಫನ್ ಅಂಡ್ ಎಂಜಾಯಬಲ್. Rotarian Anil Kumar Mundodi has done a brilliant job, we believe. And also co-chairman Pashupati Sharma as well. Thank you so much from everybody. Huge congratulations Dr. Sham sir and Shashidhar Kilimajal sir. Rota Yuva ಟ್ರೆಷರ್ ಹಂಟ್ ಕಾರ್ಯಕ್ರಮದ ಬಹುಶಃ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ. ರೋಟರಿ ಸಂಸ್ಥಾಪನಾ ದಿವಸದ ಪೂರ್ವಭಾವಿಯಾಗಿ ಅಂದರೆ ನಾಳೆ ರೋಟರಿ ಸಂಸ್ಥಾಪನಾ ದಿವಸ ಆಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಒಂದು ಪುನರ್ಮಿಲನ ಕಾರ್ಯಕ್ರಮ ಬಹಳ ಒಂದು ಚೆನ್ನಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪುತ್ತೂರು ರೋಟರಿ ಯುವ ಪ್ರೆಸಿಡೆಂಟ್ ಆದಂತಹ ರೊಟೇರಿಯನ್ ಕುಸುಮರಾಜ್, ಚೇರ್ಮನ್ ರೊಟೇರಿಯನ್ ಡಾಕ್ಟರ್ ಹರ್ಷಕುಮಾರ್ ರೈ ಮತ್ತು ಇತರ ಎಲ್ಲ ರೋಟರಿ ಸದಸ್ಯರಿಗೆ ನನ್ನ ಶುಭಾಕಾಂಕ್ಷೆಗಳು. ನಮ್ಮ ರೋಟರಿ ಜಿಲ್ಲಾ ಗವರ್ನರ್ ಆದಂತಹ ರೊಟೇರಿಯನ್ ರಾಮಕೃಷ್ಣ ಪಿಕೆ ಅವರ ಒಂದು ಗ್ರೀಟಿಂಗ್ಸ್ ಅಭಿನಂದನೆಗಳನ್ನು ನಿಮಗೆಲ್ಲರಿಗೂ ಸಲ್ಲಿಸುತ್ತಾ ಇಂತಹ ಕಾರ್ಯಕ್ರಮ ಇನ್ನೂ ಮುಂದೆ ಬರಲಿ. ಯಾಕಂದರೆ ಪಬ್ಲಿಕ್ ಇಮೇಜ್ ನೀವೆಲ್ಲರೂ ಇವಾಗ ಎಲ್ಲ ಕಡೆ ಹೋಗಿದ್ದಾಗ ರೋಟರಿ ಬಗ್ಗೆ ಒಂದು ಅಭಿಪ್ರಾಯ ಬರ್ತಾ ಇದೆ. ಯಾಕೆಂದರೆ ರೋಟರಿ ಖಾಲಿ ಒಂದು 4 ರೂಮಿಗಳ ಗೋಡೆಗಳ ನಡುವಿರುವಂಥ ಕಾರ್ಯಕ್ರಮ ಅಲ್ಲ, ಇದು ಎಲ್ಲರಿಗೂ ಒಂದು ಇದರ ಬಗ್ಗೆ ಮಾಹಿತಿ ನೀಡುವಂಥ ಕಾರ್ಯಕ್ರಮ ಮಾಡಿದ್ದೀರಾ. ಇದು ಎಲ್ಲರೂ ನಾವು ಇನ್ವಾಲ್ವ್ ಆಗಿ ಮಾಡುವಂತಹ ಕೆಲಸ. ಇಂತಹ ಕಾರ್ಯಕ್ರಮ ಇನ್ನು ಮುಂದಕ್ಕೆ ಒಳ್ಳೆಯ ರೀತಿ ನಡೆಯುತ್ತೆ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗದಾರರಂತ ಎಲ್ಲರಿಗೂ ಧನ್ಯವಾದ ಸಮರ್ಪಿಸ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.